ಶ್ರೀ ಗುರುಗಣಾಧಿಪತಿಭ್ಯೋ ನಮಃ. ಅಂಬುರುಗದಳನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋ ಅಂಬಿಕಾ ವಿಘ್ನರಾಜನ ಪಿರಿದು ಸ್ತುತಿಸಿ ಅಂಬುನಿಧಿಯಾತ್ಮಜೆಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜಗೆ ಬೊಡಬಡುದು ಬಡಿಬೆನಿ ಕಥಾಮೃತವ ಜಗವೆಂಬ ಭೂಪಟವನ್ನು ರಚಿಸಿ ಜಗವೆಂಬ ಭೂಪಟವನ್ನು ರಚಿಸಿ ಜಗದ ಜೀವ ಜಾಲವನಿಲ್ಲ ಜಗದ ಜೀವ ಜಾಲವನಿಲ್ಲ ಆಡಿಸಿ ಕುಣಿಸಿದ ನಾಟಕಗಾರ ಜಯ ಜಯ ನರರನ್ನು ಕುಣಿಸುವ ನಲಿಸುವ ವಿಚಾರದಲ್ಲಿ ತೊಡಗಿರುವಂತಹ ರಂಗನಾಯಕನೇ ಶ್ರೀಮನ್ನಾರಾಯಣ ತಾನೇ. ನಮ್ಮ ಅಪ್ಪಯ್ಯನಾದಂತಹ ಬ್ರಹ್ಮನಿಗೆ ಸಂಕಲ್ಪವಾಗಿಯೇ ಹುಟ್ಟಿಕೊಂಡಂತಹ ನನ್ನಲ್ಲಿ ಅವರು ಬಯಸಿದ್ದು ಏನನ್ನು ಪ್ರಜಾ ಸಂಪತ್ತು ಅನ್ನುವುದು ವೃದ್ಧಿಗೊಳ್ಳಬೇಕು ಎನ್ನುವ ಕಾರಣದಿಂದ ಅಂತ. ಆದರೆ ವಿರಕ್ತಿಯೇ ಭಾವವಾಗಿ ಆ ವಿರಕ್ತಿಯಿಂದಲೇ ಲೋಕದೊಳಗೊಂದು ಸಶಕ್ತಿಯನ್ನು ತುಂಬಬೇಕು, ಅದಕ್ಕೆ ದಾರಿ ಯಾವುದು ಅಂತ ಆಲೋಚಿಸುತ್ತಾ ಇದ್ದಾಗ ಒಡನೆಯೇ ಅಂತರಂಗಕ್ಕೆ ಉಂಟಾದ ಭಾವವೇ ಲೋಕದೊಳಗೆ ಸತ್ವಗುಣವೇ ಅತ್ಯಂತ ಮಹತ್ತರವಾದದ್ದು. ಅಂತಹ ಸತ್ವಗುಣಕ್ಕೆ ಅಧಿಷ್ಠಾತ್ರ ನೆನೆಸಿದ ಲೋಕವನ್ನು ತಾಯಿಯಂತೆ ಪಾಲಿಸುತ್ತಾ ಪೊರೆಯುತ್ತಾ ಕೆಲಸ ಮಾಡುವ ವೈಕುಂಠವಾಸಿಯಾದ ನಾರಾಯಣನ ಪದಯುಗಗಳೇ ನನಗೆ ಪರಮ ಪ್ರಯೋಜನವನ್ನು ಒದಗಿಸಿಕೊಡುವದ್ದು ಎನ್ನುವ ಹಾಗೆ ನಾ ಭಾವಿಸಿದೆ. ಹಾಗಾಗಿ ನಾರಾಯಣನ ನಾಮಸ್ಮರಣೆಯನ್ನು ಮಾಡುತ್ತಾ ಅವನ ಮುಖವಾಣಿಯ ಹಾಗೆ ನಾರಂ ದದಾತೀತಿ ನಾರದ ಅಂದರೆ ಲೋಕದೊಳಗೆ ಎಲ್ಲಿ ಜ್ಞಾನವನ್ನು ತುಂಬಬೇಕು ಆ ಜ್ಞಾನವನ್ನು ತುಂಬುವ ಕೆಲಸದಲ್ಲಿ ನಾ ಮುಂದುವರಿಯುತ್ತಾ ಇದ್ದವನು. ಮಾತ್ರವೇ ಅಲ್ಲ, ಎಲ್ಲಿ ಅಜ್ಞಾನ ಉಂಟು, ಎಲ್ಲಿ ಅಧರ್ಮ ಉಂಟು, ಎಲ್ಲಿ ಧರ್ಮಗ್ಲಾನಿಯಾಗಬಹುದಾದ ಕೆಲಸ ಕಾರ್ಯಗಳುಂಟು ಆವಾಗ ಅಲ್ಲಿ ಸದ್ಧರ್ಮವನ್ನು ತುಂಬುವುದಕ್ಕೊಂದು ದಾರಿಯನ್ನು ಸುಗಮಗೊಳಿಸುವುದಕ್ಕೆ ಒಂದಲ್ಲ ಒಂದು ವಿಧಾನದಿಂದ ನಾನು ಆಲೋಚಿಸುವವನೇ. ಈ ಬಗೆಗಾಗಿ ಆಲೋಚಿಸುತ್ತಾ ಇದ್ದ ಹಾಗೆ ನನಗೊಂದು ಘಟನೆ ನಡೆದದ್ದು ಈಗ ನೆನಪಿಗೆ ಬರುವುದು. ಯೋಚನೆ ಮಾಡಿ, ಕುಂಭಕೇತ ಎನ್ನುವವನು ಹಿಂದಕ್ಕೊಬ್ಬರ ಕಸನಿದ್ದ. ಅವನ ಅಳಿವಾಗಬೇಕು ಅಂತ ನಾವೆಲ್ಲವರು ಬಯಸಿದ್ದೆವು. ಅವನಾಗಿಯೇ ತನ್ನದಾದ ಮರಣವನ್ನು ಬಯಸಿ ಹೋದ ಹಾಗೆ ಅವನು ಸತ್ತು ಹೋದ. ಹೇಗೆ ಅಂದ್ರೆ ಮದ್ರಾಧಿಪನಾಗಿರಬಹುದಾದ ಚಂದ್ರಸೇನನ ಪಿತನಿಂದವ ಸತ್ತ. ಆ ಬಳಿಕ ನಾನು ಆಲೋಚಿಸಿದ್ದು ಹೇಗೆ, ಅವನು ಸುತನಾದ ರಕ್ತಜಂಗ ಎನ್ನುವಂತಹ ದುರುಳನು ಅನೇಕಾನೇಕ ದೈತ್ಯವರ್ಗವನ್ನೆಲ್ಲ ಜೊತೆಯಾಗಿಸಿಕೊಂಡು ತಾನಾಗಿ ಬೆರೆಯುತ್ತಾ ಇದ್ದಾನೆ. ಅವನಿಗೊಂದು ಮರಣ ಸೂಚಕವಾಗಿ ಏನಾದರೂ ಕರ್ತವ್ಯವನ್ನು ಮಾಡಬೇಕಲ್ಲ ಅಂತ ಆಲೋಚಿಸುತ್ತಾ ಇದ್ದ ಹಾಗೆ ಹಿಂದೆ ಒಮ್ಮೆ ಅವನ ಬಳಿಗೆ ಹೋಗಿದ್ದೆ. ಅವನನ್ನೇ ನಾವು ಕೆರಳಿಸಿ ಅವನನ್ನೇ ರಣಭೂಮಿಗೆ ತರಿಸಿ ತನ್ಮೂಲಕವಾಗಿ ಅವನಿಗೊಂದು ಮರಣಕ್ಕೆ ಬೇಕಾದ ವ್ಯವಸ್ಥೆ ಮಾಡಬೇಕು ಅಂತ ಆಲೋಚಿಸುತ್ತಾ ಅವನನ್ನು ನಾನು ಮಾದ್ರಕ್ಕೆ ದಾಳಿ ಮಾಡುವ ಹಾಗೆ ಹೇಳಿದ್ದೆ. ಅವ ಹೋಗಿದ್ದಾನೆ, ಬಂದಿದ್ದಾನೆ, ಸುದ್ದಿ ನನಗೆ ಮುಟ್ಟಿದೆ. ಹಾಗೆಂದು ಸುದ್ದಿ ಮುಟ್ಟಿದಲ್ಲಿಗೆ ಮುಗಿಯುವುದಿಲ್ಲ. ನಾರದ ಒಂದು ಕೆಲಸವನ್ನು ಹಿಡಿದ ಅಂತಾದ್ರೆ ಅದು ಪೂರ್ಣವಾಗದ ಹೊರತು ನಾ ಮುಂದುವರಿಯುವುದಕ್ಕಿಲ್ವಲ್ಲ. ಲೋಕದೊಳಗೆ ಅಜ್ಞಾನ ತುಂಬುತ್ತಾ ಇರುವಂತಹ ಅಧರ್ಮಿಯಾಗಿರಬಹುದಾದ ರಕ್ತಜಂಗನ ವಧೆಗೊಂದು ವೇದಿಕೆ ನಿರ್ಮಾಣವಾಗಬೇಕು ಅಂತಾರೆ. ಈಗ ನಾ ಮಾಡಬೇಕಾದ ಕೆಲಸ ಏನು?
ನೇರವಾಗಿ ರಕ್ತಜಂಗನ ಬಳಿಗೆ ಹೋಗಿ ಅವನಲ್ಲಿ ಒಂದು ವಿಚಾರ ಮಾತಾಡುವುದಕ್ಕಿದ ಆ ಕಡೆಗೆ ಸಾಗುತ್ತೇನೆ. ನಮ್ಮ ಪರಿಶ್ರಮ ಎನ್ನುವಂಥದ್ದು ಸಾಮಾನ್ಯವಾದದ್ದೇ ಹೇಳಿ ಒಂದೊಮ್ಮೆಗೆ ಅಳಿವಿನಂಚಿನಲ್ಲಿಯೇ ಇದ್ದಂತಹ ನಮ್ಮದಾದಂತಹ ರಾಕ್ಷಸ ಕುಲವನ್ನು ಮೇಲೆತ್ತಬೇಕು ಎಂಬಂತಹ ಉದ್ದೇಶದಿಂದಲೇ ಪೂಜ್ಯರಾದಂತಹ ನನ್ನ ತಂದೆಯಾದಂತಹ ಕುಂಭಾಸುರ ಅದೆಷ್ಟೋ ಪ್ರಯತ್ನವನ್ನು ಪಟ್ಟವರು. ಹಾಗೆಯೇ ಏನು ಮಾಡೋಣ ಹೇಳಿ, ಕಾಲನ ಪರಿಣಾಮ ಅವರ ಅಳಿವಾಯಿತು. ಅದರ ನಂತರದಿಂದ ಇಲ್ಲಿಯ ಅಧಿಕಾರವನ್ನೇ ವಹಿಸಿಕೊಂಡು ತಂದೆಯವರೇ ಹಾಕಿಕೊಟ್ಟಂತಹ ಅಡಿಪಾಯವನ್ನೇ ಮೂಲವನ್ನಾಗಿಸಿಕೊಂಡು ಮತ್ತೆ ರಾಕ್ಷಸರ ಉದ್ಧಾರಕ್ಕಾಗಿ ತೊಡಗಿಸಿಕೊಂಡವ. ನಮ್ಮವರಿಗೆ ಬೇಕಾದ ರೀತಿಯಲ್ಲಿ ಸಕಲ ವ್ಯವಸ್ಥೆಗಳನ್ನು ಮಾಡಿದ್ದವ ನಾನು. ಆದ್ರೆ ಒಂದು ದಿವಸ ಸಭೆಯಲ್ಲಿರುವಂತಹ ವೇಳೆಯಲ್ಲಿ ನಾರದರ ಆಗಮನವಾಯಿತಲ್ಲ. ಅವರು ಹೇಳಿದಂತಹ ವಿಚಾರವನ್ನು ಕೇಳಿದಾಗ ಒಂದೊಮ್ಮೆಗೆ ಸಿಟ್ಟುಕೊಂಡವ ನಾನು. ನನ್ನ ತಂದೆಯವರ ಮರಣ ಎನ್ನುವಂತಹದ್ದು ಸಾಮಾನ್ಯ ಮರಣ ಅಲ್ಲ. ಆ ಮಾದ್ರಾಧೀಶ ನನ್ನ ತಂದೆಯ ಸಾವಿಗೆ ಕಾರಣನಾದವ. ಹಬ್ಬಬ್ಬ, ಅವನಿಗೊಂದು ಗತಿ ಕಾಣಿಸಬೇಕು ಎಂಬಂತಹ ಉದ್ದೇಶದಿಂದಲೇ ನಮ್ಮವರನ್ನೆಲ್ಲ ಜೊತೆ ಸೇರಿಸಿಕೊಂಡು ಮಾದ್ರಾದೇಶಕ್ಕೆ ದಾಳಿಯನ್ನು ಗೈದು ಆ ಚಂದ್ರಸೇನ, ಜಯಸೇನ ಮುಂತಾದವರನ್ನೆಲ್ಲ ಕೊಂದು ಅಲ್ಲಿ ಅಧಿಕಾರವನ್ನು ವಶಪಡಿಸಿಕೊಂಡವರು ನಾವು. ಅಷ್ಟು ಮಾತ್ರವೂ ಅಲ್ಲ, ಬಂಡಿಯಲ್ಲಿ ಅಲ್ಲಿ ಇರುವಂತಹ ರತ್ನ ಆಭರಣಗಳು, ಸುವಸ್ತುಗಳು ಎಲ್ಲವನ್ನೂ ನಮ್ಮ ಪುರಕ್ಕೆ ಎಳೆದು ತಂದವರು ನಾವು. ಆದ್ರೆ ಕೇವಲ ನಾರದರದೊಂದೇ ವಿಚಾರವನ್ನು ಹೇಳಿದ್ದಲ್ಲ, ನನ್ನ ವಾಮಭಾಗವೊಂದು ಶೂನ್ಯವಾಗಿದೆ, ಅದಕ್ಕೆ ಯೋಗ್ಯಳಾದಂತಹ ಸತಿ ಚಂದ್ರಸೇನನ ಮಡದಿ ಸತ್ಯಶೀಲೆ ಎಂಬ ಹಾಗೆ ಚಂದ್ರಸೇನನನ್ನು ಜಯಿಸಿದಂತಹ ವೇಳೆಯಲ್ಲಿಯೇ ಎಲ್ಲಿ ಹುಡುಕಾಡಿದರೂ ಕೂಡ ಆ ಸತ್ಯಶೀಲೆಯ ಸುಳಿವಿಲ್ಲ. ಹೋಗಲಿ, ಆ ಬಗ್ಗೆ ತಲೆ ಕೆಡಿಸಿಕೊಳ್ಳುವವರು ನಾವಲ್ಲ. ಮರಳಿ ಬಂದು ಪುರವನ್ನು ಸೇರಿದವನಿದ್ದೇನೆ. ಮತ್ತೆ ನಿತ್ಯ ವಿಧಿಗಳನ್ನೆಲ್ಲ ಪೂರೈಸಿಕೊಂಡು ಪ್ರಭು ಪರಮೇಶ್ವರನನ್ನು ಆರಾಧಿಸಿಕೊಂಡು ನಮ್ಮದಾದಂತಹ ಸಭಾ ಪ್ರವೇಶವನ್ನೇ ಮಾಡಿ ಕಾರ್ಯಕಲಾಪಗಳನ್ನೆಲ್ಲ ಪೂರೈಸಿ ಕಾಲಕ್ಕೆ ಯಾರೋ ಬರ್ತಾ ಇದ್ದಾರೆ ಎಂಬಂತಹ ವಾರ್ತೆ ಒಂದು ಬಂತಲ್ಲ. ಬರ್ಲಿ ನೋಡು. ಶಂಕರ ಗೌರಿ ವರ ಮುರಾಂತಕ ಶಂಕರ ಗೌರಿ ವರ, ಶಂಕರ ಗೌರಿ ವರ ಮುರಾಂತಕ ಶಂಕರ ಗೌರಿ ವರ, ಗೌರಿ ವರ ಗೌರಿ ವರ ಅಭಯಂಕರ ನೀನು ಶಂಕರ ಗೌರಿ ವರ ಮುರಾಂತಕ ಶಂಕರ ಗೌರಿ ವರ.
ಸಾಕಾಗುವುದಿಲ್ಲ. ನಿಮ್ಮನ್ನು ಕಂಡ ಕೂಡಲೇ ಉಚಿತವಾದಂತಹ ಆಸನವನ್ನು ಕೊಟ್ಟವನಿದ್ದೇನೆ. ಯಥಾ ಯೋಗ್ಯ ಅಂತ ಅಲ್ಲ, ಯಥಾ ಸಾಧ್ಯವಾಗಿ ಪೂಜಿಸುವುದಕ್ಕೊಂದು ಅವಕಾಶ ಉಂಟು ತಾನೆ. ಅದುವೇ ಹೃದಯ ಶ್ರೀಮಂತಿಕೆ ಅಲ್ಲ. ಪುಣ್ಯ ಜಲದ ಮೂಲಕವಾಗಿ ನಿಮ್ಮ ಪಾದಾಭಿಷೇಕವನ್ನು ಗೈದವನಿದ್ದೇನೆ. ಅಷ್ಟು ಮಾತ್ರವೇ ಅಲ್ಲ, ಮಂಗಳಮಯವಾದಂತಹ ಮುಖಕ್ಕೆ ಮಂಗಳಾರತಿಯನ್ನು ಎತ್ತಿದವನಿದ್ದೇನೆ. ನಾರದರೆ, ಅಂತೂ ನಿನ್ನದಾದಂತಹ ಪೂಜಾದಿ ಸತ್ಕಾರ್ಯದ ಮೂಲಕವಾಗಿ ನನ್ನ ಮನಸ್ಸನ್ನು ಸಂತೋಷಗೊಳಿಸಿದೆ ಅಂತ ತಿಳ್ಕೊಳ್ಳು. ಅದರಲ್ಲಿ ಅದು ನಿಮ್ಮ ಮುಖಭಾವದಿಂದಲೇ ಸ್ಪಷ್ಟವಾಗಿ ಗೋಚರಿಸ್ತಾ ಉಂಟು. ಆದ್ರೆ ನಾರದರೆ, ವಿಶೇಷವೇ ಸರಿ. ಏನು? ಇದುವರೆಗೂ ಕೂಡ ಈ ರಕ್ತಜಂಗನ ಜೀವನದಲ್ಲಿ ಮಾರ್ಗದರ್ಶಕರಾಗಿ ಕಾಣಿಸಿಕೊಂಡವರು ನೀವು ಎಂಬುದರಲ್ಲಿ ಯಾವುದೇ ಅನುಮಾನವಿಲ್ಲ. ನಾ ಬನ್ನಿ ಅಂತ ಹೇಳಿದ್ರೆ ಬರುವವ ಅಲ್ಲ. ಹಾಗೆಂದು ಎರಡನೆಯ ಭೇಟಿ ಎರಡನೆಯ ಭೇಟಿ, ಮೊದಲನೆಯ ಭೇಟಿಯಲ್ಲಿಯೇ ಈ ರಕ್ತಜಂಗನ ಪರಾಕ್ರಮ ಏನು ಎನ್ನುವಂತಹದ್ದು ಲೋಕಮುಖಕ್ಕೆ ತಿಳಿಯುವ ಹಾಗೆ ಮಾಡುವುದಕ್ಕೆ ಒಂದು ದಾರಿಯನ್ನು ಮಾಡಿಕೊಟ್ಟವರು ನೀವು. ಹೌದಲ್ಲ? ಆಗಿರುವಾಗ ನೀವು ಆಡಿದ ಮಾತುಗಳು ಏನುಂಟು ಅದೆಲ್ಲವನ್ನು ಕೂಡ ಪೂರೈಸಿ ಈ ದಿನ ನಾನು ಈ ಸಭಾಸ್ಥಾನದಲ್ಲಿ ಕುಳಿತಿರುವಂತಹ ವೇಳೆಯಲ್ಲಿ ಅದೆಲ್ಲವನ್ನು ಪೂರೈಸಿದ್ದೇನೆ ಅಂತ ಹೇಳಿದ್ರೆ ಏನೆಲ್ಲ ಮಾಡಿದ್ದಿ ಅಂತ ಬೇಕಲ್ಲ. ನೀವೇ ಹೇಳಿದ್ದಲ್ವ ನಾರದ್ರೆ, ಮಾತ್ರ ದೇಶಕ್ಕೆ ಹೋಗಬೇಕು. ಹೌದು. ನನ್ನ ತಂದೆಯನ್ನು ಕೊಂದಂತಹ ಆ ಚಂದ್ರಸೇನನ ತಂದೆ ಕೊಂದದ್ದು. ಆದ್ರೆ ಈಗ ಅಲ್ಲಿರುವುದು ಆ ಮಕ್ಕಳು ಚಂದ್ರಸೇನ ಹಾಗೂ ಜಯಸೇನರನ್ನು ಕೊಂದು ನಿಮ್ಮ ಹಗೆಯನ್ನು ತೀರಿಸಿಕೊಳ್ಳಬೇಕು ಎಂಬ ಹಾಗೆ ನೀವು ಆಡಿದಂತಹ ಮಾತಿನಂತೆ ಆ ಮಾತನ್ನು ಪೂರೈಸಿದವನಿದ್ದೇನೆ. ಎಲ್ಲ ಸಂಪತ್ತುಗಳನ್ನು ಮರಳಿ ತಂದು ಈ ನಮ್ಮ ಪುರವಕ್ಕೆ ಸೇರಿಸಿದವನಿದ್ದೇನೆ. ಅಷ್ಟು ಮಾಡಿದ್ದೀಯ? ನೋಡಿದ್ರ ಆ ಕಂಬ ಒಂದು ನೋಡಿದ್ರ? ನಿಮಗೆ ಅಲ್ಲಿ ನೋಡಿದ್ರೆ ನೀವು ಅಲ್ಲಿ ಹೋಗಿರ್ಲಿಕ್ಕಿಲ್ಲ. ನಾ ಹೋದದ್ದು ಕಂಬ ನೋಡ್ಲಿಕ್ಕೆಲ್ಲ ಅನ್ನುವ ಕಾರಣದಿಂದ ಕಂಬ ನೆನಪಿಲ್ಲ ಬಿಡು. ಅದೆಲ್ಲ ಅಲ್ಲಿಯದ್ದೇ, ಇಲ್ಲಿ ಅದ್ದಲ್ಲ. ಅದೊಂದು ದ್ಯೋತಕವಾಗಿ ಇಲ್ಲಿ ಇರಿಸಿದ್ದು. ನಾನು ಹೋಗುವುದೇ ಆಕಾಶ ಗಮನದ ಮೂಲಕವಾಗಿ. ನನಗೆ ಇಳಿಬೇಕು ಅಂತ ಕಂಡ್ರಲ್ವ ನಾ ಇಳಿಯುವ ಉದ್ದೇಶ ಇಲ್ಲದೆ ಈಗ ನಿನ್ನ ಅರಮನೆಗೆ ಬಂದು ನಾ ಕೂತ ಪೀಠ ಯಾವುದು ಅಂತ ಇನ್ನೊಂದು ಬಾರಿ ಕೇಳಿದ್ರೆ ನನಗೆ ಗೊತ್ತಿರ್ಲಿಕ್ಕಿಲ್ಲ. ಯಾಕೆ? ಕ್ಷಣ ಮಾತ್ರದಲ್ಲಿ 3 ಲೋಕವನ್ನು ಸಂಚರಿಸುವಂತಹ ಯೋಗ್ಯತೆ ಉಳ್ಳಂತಹ ನಿಮಗೆ ಇದೆಲ್ಲ ನೆನಪಿನಲ್ಲಿ ಇಡುವುದಕ್ಕೂ ಆಗುವುದಿಲ್ಲ, ಸಾಧ್ಯವೂ ಇಲ್ಲ. ಆದ್ರೆ ನೀವು ಆಡಿದಂತಹ ಮಾತಿನಂತೆ ಎಲ್ಲವನ್ನು ಪೂರೈಸಿದವ ನಾನು. ಫಲವೇ ಫಲವೇ ಸಂತೋಷವಾಯಿತು.
ಹೇಳುವುದು. ಬೆರಳು ತೋರಿಸುವಾಗ ಕೈಯನ್ನೇ ನುಂಗಬೇಕು, ಎಲೆ ತೋರಿಸುವಾಗ ಮರ ಏನು ಅಂತ ತಿಳಿಯಬೇಕು. ತೀಕ್ಷ್ಣಮತಿತ್ವವಾದ ಬುದ್ಧಿಮತ್ತೆಯನ್ನು ಹೊಂದಿದವನಿಗೆ ಮಾತ್ರ ನಾಯಕನಾಗುವುದಕ್ಕೆ ಯೋಗಯೋಗ್ಯತೆ ಬರ್ತದೆ ಎನ್ನುವುದಕ್ಕೆ ನೀ ಮಾಡಿರಬಹುದಾದ ಕರ್ಮವೇ ಸಾಕ್ಷಿಭೂತವಾಗಿ ಕಾಣುತ್ತಾವೆ. ಹೇಗೆ ನಮ್ಮ ಶೌರ್ಯ ಪರಾಕ್ರಮಗಳು ಆಡುವುದಕ್ಕಿನ್ನೇನುಂಟು. ಅಂತೂ ಇಂತೂ ನೀನು ಮೇಲೆ ಹೋದದ್ದು ನೋಡುವಾಗ ನನಗೆ ಸಂತೋಷ ಆಯ್ತು. ಯಾರಾದ್ರೆ ಇದು ಮಾತಿನಲ್ಲಿ ಹಾಗಲ್ಲಪ್ಪ, ನೀ ಆಲೋಚನೆ ಮಾಡಿ ನೋಡು. ಹೇಗೆ? ನಿನ್ನ ಅಪ್ಪ ರಣದಲ್ಲಿ ಸತ್ತ ಬಳಿಕ ನಿನಗೆ ಆ ವಿಷಯ ಗೊತ್ತಿರ್ಲಿಲ್ಲ. ಈಗ ನಿನ್ನ ಅಪ್ಪನಿಗೊಂದು ಸದ್ಗತಿಯನ್ನು ನೀ ಕೊಟ್ಟು ನಿನ್ನದ್ದಾದ ಸ್ಥಾನಮಾನವನ್ನು ನೀ ಮೇಲೆ ಮಾಡಲಿಲ್ವೋ? ಕರ್ಮ ಪುತ್ರ ಅಂತ ಎಣಿಸಿಕೊಳ್ಬೇಕು ಅಂತ ಆದ್ರೆ ಅಷ್ಟನ್ನು ಮಾಡಬೇಕು. ಹೌದು, ನಿಜವಾದ ನಂದನನಾದೆ ನೀನು. ಪಿತೃಲೋಕಕ್ಕೆ ಅವರು ಸಲ್ಲಬೇಕಾದವೆನ್ನುವ ಹಾಗೆ ನಿನ್ನದಾದ ದ್ವೇಷವನ್ನು ನೀ ಸಾಧಿಸಿ ಆ ಬಗೆಗೆ ನನಗೆ ಅಭಿಮಾನ ಉಂಟು. ಸಾಲ, ರೋಗ, ಶತ್ರು, ಬೆಂಕಿ ಇತ್ಯಾದಿಗಳನ್ನು ಮೂಲದಲ್ಲೇ ನಾವು ಅದನ್ನು ಶಮನಗೊಳಿಸುವ ಕೆಲಸ ಮಾಡಬೇಕು. ಒಂದು ವೇಳೆ ಅದು ಹೆಚ್ಚಾಯಿತು ಅಂತಾದ್ರೆ ನಮಗೆ ತೊಂದರೆ, ಮತ್ತೆ ಅದನ್ನು ಮುಂದುವರಿಸಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ನೀ ಮಾಡಿದ್ದರ ಬಗೆಗೆ ನನಗೆ ಅಭಿಮಾನ ಉಂಟು, ಸಂತೋಷವೂ ಉಂಟು. ತರುಣಿಯೋ ಕ್ರೋಧದಿಂದಲೇ ಹೋಗಿ ಮುನಿಪತಿ ವೇದ ವ್ಯಾಸರ ಪದವ ಭಜಿಸಲು, ಮುನಿಪತಿ ವೇದ ವ್ಯಾಸರ ಪದವ ಭಜಿಸಲು ಉಗ್ರ ಪಿಂಡವನ್ನು ಸಾಧಿಸುವೆ ನೀನು ತಲಿ ಹೋಗಿಗಳು ಮೋದದಿವು, ಸಾಧಿಸುವೆ ನೀನು ತಲಿ ಹೋಗಿಗಳು ಮೋದದಿವು. ಬೇರೆ ಮುದುದಿಲ್ಲಯ ಕಳವಳ ತೋರಿಸುತ್ತಲೆಂದ ಆದರಾಲಿದು ಲಾಲಿದು ಎಲ್ಲವೂ ಆಯಿತು, ಎಲ್ಲವೂ ಮುಗಿಯಿತು, ಇನ್ನು ನನಗೆ ಎದಿರಿಲ್ಲ ಅಂತ ಎನ್ನುವ ಹಾಗೆ ಯಾರಾದ್ರೂ ಭಾವಿಸುವುದಕ್ಕುಂಟ? ಈಗ ನೀವು ಹೇಳಿದಂತಹ ಎಲ್ಲಾ ಕರ್ತವ್ಯಗಳನ್ನು ಮುಗಿಸಿದವನೇ ನಾನು. ಬೆಟ್ಟಕ್ಕೊಂದು ಬೆಟ್ಟ ಅಡ್ಡ ಇರುವುದಿಲ್ವೇನೋ? ಮೂರು ಲೋಕದಲ್ಲಿ ಈ ವರ್ತಮಾನ ಕಾಲದಲ್ಲಿ ನನಗೆ ಎದುರಾಗಿ ಬರುವವರು ಯಾರಿದ್ದಾರೆ ಸ್ವಾಮಿ? ನಮಗೂ ಅದೇ ಆಗುವುದು. ನಮ್ಮಂತೆ ಯಾರು, ನಮಗೆ ಇದಿರಿ ಯಾರು ಅಂತ ನಾವು ಆಲೋಚಿಸುವುದು. ಇದಕ್ಕೆ ಹಿಂದೆಯೂ ಇಲ್ಲ, ಈ ವರ್ತಮಾನದಲ್ಲಿಯೂ ಇಲ್ಲ, ಹಾಗೆಂದು ಮುಂದೆ ಇಲ್ಲದಾಗುವುದಕ್ಕೇನು ಇಲ್ವಲ್ಲ. ನಿಮಗೆ ಪರಿಸ್ಥಿತಿ ಸರಿ ಗೊತ್ತಿಲ್ಲ ನಾರದ್ರೆ. ಏನು? ಈಗ ಎಲ್ಲಿಯವರೆಗೆ ಮುಟ್ಟಿದೆ ಅಂತ ಹೇಳಿದ್ರೆ ರಾಕ್ಷಸರನ್ನೇ ದೇವರು ಅಂತ ಪೂಜಿಸುವಂತಹ ಒಂದು ಪಂಗಡವೇ ಉಂಟು. ಈಗ ತೊಂದರೆ ಇಲ್ಲ, ಅಲ್ಲಿಯವರೆಗೆ ನಮ್ಮ ಸಾಧನೆ ಬೆಳೆದು ಬಂದಿದೆ. ಅವನವನ ಶ್ರದ್ಧೆ, ಅವನವನ ಭಕ್ತಿಯನ್ನು ಯಾರೂ ಕೂಡ ನೋವು ಮಾಡ್ಲಿಕ್ಕಿಲ್ಲ. ಅಷ್ಟು ಮಾತ್ರ ಅಲ್ಲ, ರಾಕ್ಷಸರಿಗೆ ಅಷ್ಟೊಂದು ಸುಭದ್ರವಾದಂತಹ ನೆಲೆಯನ್ನು ನಾವು ಕಲ್ಪಿಸಿಕೊಟ್ಟ ಕಾರಣದಿಂದ ಇಷ್ಟೆಲ್ಲ ಸಾಧ್ಯವಾಗಿದೆ ಎನ್ನುವುದರಲ್ಲಿ ಈಗ ಹೇಳುವುದು ರಾಕ್ಷಸರಿಗೆ ಪೂಜೆ ಮಾಡುವುದು ಬೇಡ ಅಂತ ಹೇಳುವುದಾ, ಬೇಕು ಅಂತ ಹೇಳುವುದಾ? ಯಾರು? ನೀನು. ಪೂಜೆ ಮಾಡುವವರು ಮಾಡ್ತಾರೆ, ಮತ್ತೆ ನೀವು ಪೂಜೆ ಬೇಕು ಅಂತ ಹೇಳಬೇಕಾದವರು. ನಮ್ಮ ಆಕ್ಷೇಪವೇ ಇಲ್ಲ. ಅಲ್ಲ, ಆಕ್ಷೇಪ ಮಾಡ್ಲಿಕ್ಕೂ ಇಲ್ಲ. ಯಾಕೆ ಹೇಳು? ನಮಗೆ ಸಂತೋಷವೇ ಆಗುದಲ್ವಾ? ಆದ್ರೆ ಒಂದುಂಟು, ದೇವರು ಅಂತ ಒಂದು ಲೋಕದಲ್ಲಿ ಆಗುವುದು ಹೇಗೆ ಹೇಳಿದ್ರೆ ಅದೊಂದು ವಿಭಾಗತ್ರಯದಿಂದ ಹೇಳುವುದು. ಒಂದು ವೇಳೆ ನಾನು ನಿನ್ನಲ್ಲಿ ಅದನ್ನು ಹೇಳಿದ್ರು ಅದು ಪ್ರಯೋಜನಕ್ಕೆ ಬರುವುದಿಲ್ಲ. ಯಾಕೆ ಗೊತ್ತಾ? ನೀ ರಕ್ಕಸನೆ ಅಲ್ವಾ? ಹಾಗಾಗಿ ಅದಲ್ಲ ನಾ ಹೇಳುವುದು. ಏನು ಇಂದಿಲ್ಲದೆ ಇದ್ದರೂ ಭವಿಷ್ಯತ್ತನ್ನು ನಮಗೆ ಊಹಿಸುವುದಕ್ಕೆ ಬರುವುದಿಲ್ಲ. ಸರಿ, ಹಾಗೆ ಆಲೋಚಿಸುವಾಗ ನೀನು ಹೇಗೂ ಚಂದ್ರಸೇನನನ್ನು ಕೊಂದೆ, ನಾನೇ ಕೊಂದೆ. ಆದ್ರೆ ಅವಳ ಹೆಂಡತಿ ಇದರಿಂದ ಎಷ್ಟು ನೋವಾಗಿದೆ ಅಂತ. ಈಗ ನಿನ್ನ ಅಪ್ಪ ಸತ್ತದ್ದು ನಿಮಗೆ ಗೊತ್ತಿಲ್ಲದ ಕಾರಣ, ಇಲ್ಲದೇ ಇದ್ರೆ ನೀನಾದ್ರೂ ಕಣ್ಣೀರು ಹಾಕುವುದಲ್ಲ. ಅಪ್ಪ ಸತ್ತ ಮೇಲೆ ಕಣ್ಣೀರು ಹಾಕಲೇಬೇಕು, ಹೌದು, ಅದಲ್ಲ ವಿಷಯ. ಆದ್ರೆ ಚಂದ್ರಸೇನನ ಮಡದಿ ಸತ್ಯಶೀಲೆ ಎಂಬವಳು ನೀವೇ ಹೇಳಿದ್ದಲ್ಲ? ಹೌದು. ನನಗೆ ಅನುರೂಪಳಾದ ಹುಡುಗಿ ಅವಳಿಗೆ ಸಿಕ್ಕಿದ್ಲೋ? ಎಷ್ಟೊಂದು ಹುಡುಕಾಡಿದಾಗಿದೆ. ಯಾಕೆ ಸಿಕ್ಲಿಲ್ಲ ಹೇಳ್ಬೇಕಾ? ಯಾಕೆ? ಅವಳು ನಿನ್ನನ್ನು ಕೊಲ್ಲಬೇಕು ಅಂತ ಒಂದು ಪಣವನ್ನೇ ತೊಟ್ಟು ಮುಂದುವರಿದಳು. ಆ ಹೆಣ್ಣು ಮಗಳು ನನ್ನನ್ನು ಏನು ಮಾಡುವುದಕ್ಕೆ ಸಾಧ್ಯ? ಕಾಶಿಗೆ ಹೋಗಿದ್ದಾಳೆ. ಕಾಶಿಗೆ ಹೋದದ್ದು ಮಾತ್ರವೇ ಅಲ್ಲ, ವೇದವ್ಯಾಸರನ್ನು ಭಜಿಸುವ ಮೂಲಕವಾಗಿ ಅವರ ಪಾದದರ್ಶನವನ್ನು ಹೊಂದಿ ಈಗಾಗಲೇ ನಿನ್ನ ಮರಣಕ್ಕೆ ಕಾರಣವಾಗಬಹುದಾದ ಪಿಂಡವೊಂದನ್ನು ಹಿಡಿದು ತಿರುಗಾಡ್ತಾ ಇದ್ದಾಳೆ. ಏನು? ಹೌದು.
ನಾರದರೆ ನೀವು? ಇದುವರೆಗೂ ಕೂಡ ಪ್ರಪಂಚದಲ್ಲಿ ನನಗೆ ಇದಿರಾದವರು ಯಾರು ಇಲ್ಲ ಎಂಬ ಹಾಗೆ ವರ್ತಮಾನ ಕಾಲದಲ್ಲಿ ವಿಜೃಂಭಿಸುತ್ತಾ ಇದ್ದವ ನಾನು. ಆದರೆ ನನ್ನನ್ನು ಕೊಲ್ಲುವಂತಹ ಮಗುವನ್ನು ಪಡೆಯುವುದಕ್ಕಾಗಿ ಆ ಸತ್ಯಶೀಲೆ ಪ್ರಯತ್ನ ಪಡ್ತಾ ಇದ್ದಾಳೆ. ಅಯ್ಯೋ, ಇನ್ನು ನನ್ನನ್ನು ಕಾಯುವವರು ಯಾರಿದ್ದಾರೆ? ಪರಿಸ್ಥಿತಿ ಇದೇ ರೀತಿಯಾಗಿ ಮುಂದುವರಿಯುತ್ತಾದ್ರೆ ನನ್ನ ಪಾಡೇನು ನಾರದರೆ? ನಾನು ಏನು ಮಾಡಬೇಕು? ಮಾಡಿದಾಗ ಯಾಕೆ ಮಾಡುವುದು? ತರುಣಿಯು ಪಿಂಡವ ಪಡೆದಡೆದುತ್ತಲಿ ಮರುಗುತ್ತ ಬದುತೆರೆ ತುಕ್ಕಿದುತ್ತಿರದು ಬರುವ ಮೃತ್ಯುವೇ ತೊಲಗಿ ಹೋಗುವುದೇಗೆ ಬರುವ ಮೃತ್ಯುವಾದೇನು ತೊಲಗಿ ಹೋಗುವುದೇ ಹೃದಯಗಳ ಹಾಗೆ ಹೇಡಿಗಳ ಹಾಗೆ ಕಣ್ಣೀರು ಹಾಕುವುದು. ನೀನು ಅಸುರಪತಿ ಅಂತ ಗುರುತಿಸಿದವನು, ಒಂದು ವೇಳೆ ನಿನಗೊಂದು ಅಪಾಯವೇ ಬರ್ತದೆ ಅಂತ ಒಂದು ತಿಳ್ಕೊಳ್ಳುವ. ಅಪಾಯ ಬಂದ ತಕ್ಷಣದಲ್ಲಿ ಅಪಾಯಕ್ಕೊಂದು ಬೇರೆ ಏನಾದ್ರೂ ತಂತ್ರ ಹೂಡಿಯಾದ್ರೂ ಗೆಲ್ಲುವುದಕ್ಕೆ ಆಗುವುದಿಲ್ಲ ಅಂತ ನಾ ಹೇಳಿದ್ರೆ, ಈಗ ನನ್ನನ್ನು ಸಾಯಿಸುವಂತಹ ಪ್ರಯತ್ನದಲ್ಲಿ ಆ ಸತ್ಯಶೀಲ ಇದ್ದಾಳೆ ಅಂತ ನಾನು ಹೇಳಿದ್ದೇನು? ಒಂದು ಪ್ರಯತ್ನ ಆಗ್ತಾ ಉಂಟು, ಒಂದು ಪಿಂಡ ಒಂದು ಅವಳ ಕೈಯಲ್ಲಿ ಉಂಟು, ಹಾಗೆಂದು ನಿನ್ನನ್ನು ಕೊಲ್ಲುತ್ತದೆ, ಇಲ್ಲಿಗೆ ಬರ್ತದೆ ಅಂತ ನಾ ಹೇಳಿದ್ರ? ನನ್ನ ಜೀವದ ಪ್ರಶ್ನೆ ಅಲ್ವಾ ಸ್ವಾಮಿ? ಅಯ್ಯೋ, ನೀ ಯಾಕೆ ಹೀಗೆ ಮಾತಾಡ್ತಿದ್ದಿ ಅಂತ ನಾ ಆಲೋಚನೆ ಮಾಡುವುದು ಯಾಕೆ ಗೊತ್ತಾ? ಈ ಹರಿಯುವ ನದಿಯ ಹರಿಯುವ ಮುಖದಲ್ಲೇ ನಾವು ಈಜುವುದು ದೊಡ್ಡದಲ್ಲ, ಪ್ರವಾಹಕ್ಕೆ ವಿರುದ್ಧವಾಗಿ ಈಜುವುದುಂಟಲ್ಲ, ಅದು ನಿಜವಾದ ಸಾಧನೆ. ಅದನ್ನು ಸಾಹಸಿ ಅಂತ ಹೇಳುವುದಲ್ಲ. ಆ ಸಾಹಸಿ ಆ ಪ್ರವೃತ್ತಿಯಲ್ಲಿ ಮುಂದುವರೆದ್ರಲ್ವ ನೀನು ನಾಯಕ ಅಂತ ಅನ್ನಿಸುವುದು. ಅಂದ್ರೆ ನಿನ್ನ ಸಾವಿಗೆ ಕಾರಣವಾಗಬಹುದಾದ ಪಿಂಡವೇ ಹೌದಾದರೂ ಅದಕ್ಕೆ ನವಮಾಸಗಳು ಕಳೆದು ಅದು ಬೆಳೆದ ಬಳಿಕವೇ ಮಾತ್ರ ನಿನ್ನನ್ನು ಕೊಲ್ಲುವುದಕ್ಕಾಗುವುದೇ ಹೊರತು. ನವಮಾಸ? ಹೌದು, ಅದರ ನಂತರ ಆಗುವುದು. ಈಗ 9 ಆಯ್ತು ಅಂತ ಹೇಳಿದ್ರು, ಈಗ ಸಮಯ ಎಷ್ಟಾಯ್ತು ನಾರದ್ರೆ? ಎಷ್ಟಾಯ್ತು ಅಂತ ಲೆಕ್ಕ ಯಾಕೆ ಹೇಳುವುದು? ನೀ ಆಲೋಚನೆ ಮಾಡುವುದಲ್ಲ. ಅವಳ ಕೈಯಲ್ಲಿರಬಹುದಾದ ಪಿಂಡವನ್ನು ನೀ ವಶಪಡಿಸಿಕೊ, ಅದನ್ನು ಈಗಲೇ ನಿಷ್ಪ್ರಯೋಜಕ ಮಾಡು. ಆಮೇಲೆ ನೀ ಯೋಚನೆ ಮಾಡ್ಲಿಕ್ಕಿಲ್ಲ, ನೀ ಭೂಮಿ ಬಿಟ್ಟ ಹಾಗೆ ಮತ್ತೆ ನೀ ಯಾರ ಕೈಗೂ ಸಿಕ್ಲಿಕ್ಕಿಲ್ಲ. ಈ ನಾರದ್ರ ಮಾತಾಡುವಾಗ ಎಂತದುಂತಲೇ ಅರ್ಥ ಆಗುವುದಿಲ್ಲ ಅಲ್ಲ. ಈಗ ನನ್ನ ಪ್ರಾಣ ಹೋಗುವಂತಹ ಪಿಂಡ ಅಲ್ಲಿ ಉಂಟು. ಹೌದು, ನೀನು ಅದನ್ನು ಹೋಗಿ ಛೇದಿಸಿ ಮತ್ತೆ ನೀನು ಈ ಭೂಮಿಯಲ್ಲಿ ಇರುವುದಿಲ್ಲ ಅಂತ ಹೇಳಿದ್ರೆ? ಅಯ್ಯೋ, ಹಾಗೆ ಹೇಳಿದ್ರು ನಾನು. ಮತ್ತೆ ನಿನಗೆ ವಿರುದ್ಧವಾಗಿ ಯಾರು ಇಲ್ಲ, ನೀನೊಬ್ಬನೇ 3 ಲೋಕದಲ್ಲಿ ಶ್ರೇಷ್ಠ. ನೀ ಮತ್ತೆ ಮೇಲೆ ಹೋಗಿ ಆಗ್ತದೆ, ಯಾವ ಆಲೋಚನೆ ಬೇಡ. ನೀ ಅದನ್ನು ಪಿಂಡ ತಕ್ಕೊಂಡಿಯಾ ಮತ್ತೆ ಯಾರು ಕೂಡ ನಿನ್ನ ಹತ್ತಿರ ಮಾತಾಡುವುದಿಲ್ಲ. ನೀನು ಆಲೋಚನೆ ಮಾಡಬೇಡ. ಮರಣದ ಭೀತಿಯೇ ಇಲ್ಲ. ಮತ್ತೆ ನಮ್ಮದು ಹೀಗೆ ಭೇಟಿಯೇ ಇಲ್ಲ. ಮತ್ತೆ ನಮ್ಮದು ಬೇರೆ ತರದ ಭೇಟಿ. ಬೇರೆ ತರದ್ದು ಅಂತ ಹೇಳಿದ್ರೆ ಅಂದ್ರೆ ಹಾಗಲ್ಲ, ನಿನ್ನದು ಈ ಸಿಂಹಾಸನ ಎಲ್ಲ ಬೇರೆ ಬದಲಾಗ್ತದೆ, ನಿನ್ನ ವ್ಯವಸ್ಥೆ ಬೇರೆ ಆಗ್ತದೆ. ಹಾಗಾಗಿ ಅಂತಹ ಭೇಟಿ ಸಿಕ್ಕಿತ್ತು. ಆ ಮರಣವನ್ನು ಜಯಿಸಿದಂತವ ಮಹಾಪರಾಕ್ರಮಿಯ ಭೇಟಿ. ಆಗ ಬೇರೆ ಶೈಲಿಯಲ್ಲಿ. ಈ ನಾರಾದ್ರೂ ಮಾತಾಡುವಾಗೆಲ್ಲ ಒಮ್ಮೊಮ್ಮೆ ಅರ್ಥ ಆಗುವುದಿಲ್ಲ. ನಾ ಅರ್ಥ ಆಗುವ ಹಾಗೆ ಹೇಳ್ತೇನೆ, ಆದ್ರೆ ಒಂದುಂಟು, ನೀವು ಅರ್ಥ ಮಾಡಿಕೊಳ್ಳಿಕ್ಕೆ ಸ್ವಲ್ಪ ಸಮಯ ಬೇಕು ಅಷ್ಟೇ. ನಮಗೆ ಅಷ್ಟು ಸಾಮರ್ಥ್ಯ ಇಲ್ವಲ್ಲ. ತೊಂದ್ರೆ ಇಲ್ಲಪ್ಪ, ಅದನ್ನು ಪ್ರಯತ್ನ ಮಾಡ್ತಾ ಇದ್ರೆ ಆಯ್ತು. ಈಗ ನಾನೇನು ಮಾಡಬೇಕು? ನೀನು ಈಗ ಸತ್ಯಶೀಲೆಯ ಕೈಯಲ್ಲಿರಬಹುದಾದ ಪಿಂಡವನ್ನು ವಶಪಡಿಸಿಕೊ, ಅದನ್ನು ನೀವು ಹುಡಿ ಮಾಡು, ಇಲ್ಲವಾಗಿಸು. ನಿನಗೆ ಯಾರು ಇಲ್ಲ ಅಂತ ಆಗ್ತದೆ ಅಷ್ಟೇ ಅಲ್ವಾ? ಹೌದು, ಆ ಬಗ್ಗೆ ನಾನು ಯೋಚನೆ ಮಾಡ್ತೇನೆ. ನಮ್ಮ ಆಶೀರ್ವಾದ ನಾರದರು ಇಷ್ಟು ಹೇಳಿದ ಮೇಲೆ ಆ ಪಿಂಡವನ್ನು ವಶಪಡಿಸಿಕೊಳ್ಳಬೇಕಾದದ್ದು ನಮ್ಮ ಪ್ರಥಮ ಕರ್ತವ್ಯ. ಆದ್ರೆ ನಾನು ಒಬ್ಬನೇ ಹೋಗುವುದ? ಆಹಾ, ನನ್ನ ಪ್ರೀತಿಯ ತಂಗಿ ಇದ್ದಾಳೆ, ರಕ್ತಕೇಶಿ ಎಂಬ ಹಾಗೆ. ಈ ಹೆಂಗಸರಲ್ಲಿ ಮಾತಾಡಬೇಕು, ಅದಕ್ಕೆ ಸರಿಯಾಗಿ ಹೆಂಗಸರೇ ಆಗಬೇಕು. ಅದಕ್ಕಾಗಿ ನನ್ನ ತಂಗಿಯಾದಂತಹ ರಕ್ತಕೇಶಿಯನ್ನೇ ಕರೆಯುತ್ತೇನೆ. ಧನುಜೆಯಾಗಿ ರಕ್ತಕೇಶಿಯು ಅಂದಳಾಗ
ಮಾಡಲ್ಲ ನಾನು. ಅಣ್ಣನ ಅಪ್ಪಣೆಯನ್ನ ಪಡೆದಂತಹ ನಾನು ಇರುವಂತಹ ವನ ಪ್ರದೇಶದಲ್ಲಿ ಸುತ್ತಾಡ್ತಾ ಇದ್ದೇನೆ. ಆದ್ರೆ ಒಮ್ಮೆಂದೊಮ್ಮೆಗೆ ಅಣ್ಣ ಕರೆದಂತಹ ಧ್ವನಿ ಅಣ್ಣ ಎನ್ನದು ಕರೆಯುವುದು ಎಂದಿನ ಹಾಗಲ್ಲ ಎಂದು ಸಂತೋಷದಿಂದಿದ್ದೆ. ಆದ್ರೆ ಅಣ್ಣ ಕರೆದಂತಹ ಧ್ವನಿ ಕಿವಿಗಳಿಗೆ ಕೇಳಿಸಿತು. ಅದೆಷ್ಟೋ ದಿನವೇ ಕಳೆಯಿತು ಅಣ್ಣನ ಮುಖವನ್ನ ಕಾಣದೆ. ಆದಷ್ಟು ಬೇಗ ಅಣ್ಣನಿದ್ದಲ್ಲಿಗೆ ಹೋಗ್ತಾರಂತೆ. ನನ್ನನ್ನ ಬರಮಾಡಿಸಿಕೊಂಡಿದ್ದೀಯ. ಮುಖವನ್ನ ಸರಿಯಾಗಿ ನೋಡಿದರೆಂದಾದರೆ ಮುಖ ಕಮಲವೇ ಬಾಡಿ ಹೋಗಿದೆ. ಅಂಡ ವೈರಿಗಳಿಂದ ಏನಾದರೂ ತೊಂದರೆ ಉಂಟಾಯ್ತೆ, ಬರಬೇಕಾದಂತಹ ಕಪ್ಪದಲ್ಲಿ ಏನಾದರೂ ಮೋಸವಾಯ್ತೆ ಅಣ್ಣ. ತಂಗಿ, ನಿನ್ನನ್ನು ಇಲ್ಲಿಯವರೆಗೆ ಬರಮಾಡಿಸಿಕೊಳ್ಳುವುದಕ್ಕೆ ಕಾರಣ ಮತ್ತೇನಲ್ಲ. ಏನಲ್ಲ, ಈ ಹಿಂದೆ ಮಾದ್ರಾದೇಶಕ್ಕೆ ದಾಳಿಯನ್ನು ಗೈದಂತಹ ಸಂದರ್ಭದಲ್ಲಿ ಅಲ್ಲಿಯ ಅರಸನನ್ನೇ ವಧಿಸಿ ನಮ್ಮ ಸೇಡನ್ನು ತೀರಿಸಿಕೊಂಡವರು ನಾವು. ಆದರೆ ಏನು ಮಾಡೋಣ ಹೇಳು? ಏನಾಯ್ತಣ್ಣ? ಅವನ ಮಡದಿಯಾದಂತಹ ಸತ್ಯಶೀಲೆ ಸುಮ್ಮನೆ ಉಳಿಯಲಿಲ್ಲ. ವೇದವ್ಯಾಸರ ಅನುಗ್ರಹದಿಂದ ಪಿಂಡವೊಂದನ್ನು ಪಡೆದಿದ್ದಾಳಂತೆ. ಆ ಪಿಂಡದ ಮೂಲಕವಾಗಿ ಹುಟ್ಟುವಂತಹ ಮಗುವಿನಿಂದ ನನ್ನ ಪಾಲಿಗೆ ಮರಣ ಎಂಬ ಹಾಗೆ ವಿಶೇಷವಾದಂತಹ ವಾರ್ತೆಯೊಂದು ನಾರದರ ಮೂಲಕವಾಗಿ ನನಗೆ ತಿಳಿಯಿತು. ಈಗ ನಾವು ಒಂದು ಕೆಲಸವನ್ನು ಮಾಡಬೇಕು. ನವಮಾಸ ಪರ್ಯಂತ ಆ ಪಿಂಡ ಉಳಿದರೆ ಮಾತ್ರ ತಾನೇ ಆ ಮಗು ಹುಟ್ಟುವುದು. ಸಮಯ ಮೀರುವ ಮೊದಲು ಆ ಪಿಂಡವನ್ನು ನಾವು ನಾಶಪಡಿಸಬೇಕು. ಅದಕ್ಕಾಗಿ ಅಲ್ಲಿಯವರೆಗೆ ಹೋಗಲಿ. ಚಿಂತೆಯನ್ನೇ ಬಿಡಣ್ಣ. ಪಿಂಡ ಭೂಮಿಯನ್ನ ಬೆಳಕನ್ನು ಕಂಡರೆ ಮಾತ್ರ ನಮಗೆ ಸಮಸ್ಯೆ. ಭೂಮಿಯ ಬೆಳಕನ್ನು ಕಾಣುವುದಕ್ಕೆ ಮುಂಚಿತವಾಗಿಯೇ ಅದನ್ನ ಇಲ್ಲವಾಗಿಸಿದೆವೆಂದಾದರೆ ಯಾವ ಚಿಂತೆಯೂ ಇಲ್ಲ. ಅಷ್ಟು ಮಾಡಬೇಕು ನಾವು. ನಾನಿದ್ದೇನಣ್ಣ ನಿನ್ನೊಂದಿಗೆ. ತಂಗಿ,
ನನ್ನ ಪ್ರಾಣದ ವಿಷಯ, ಅದರ ಬಗ್ಗೆ ನಾವು ಸ್ವಲ್ಪ ಜಾಗರೂಕರಾಗಿರ್ಬೇಕು. ಆದ್ದರಿಂದ ನೀನು ಒಬ್ಬಳೇ ಹೋಗುವುದಲ್ಲ, ನಿನ್ನ ಜೊತೆಯಾಗಿ ನಾನು ಕೂಡ ಅಲ್ಲಿಯವರೆಗೆ ಬರುವವರಿದ್ದೇನೆ. ಅವಳನ್ನೇ ಅರಸುತ್ತಾ ಮುಂದುವರಿಯುವ. ಮತ್ತೆ ಪೃಥ್ವಿನಿ ಬದುಬಳಿ ಬಳಗುತ್ತನಿಂದ ಯಾಕೆ ರೀತಿಯಾಗಿ ನನ್ನ ಪರೀಕ್ಷೆ ಮಾಡುತ್ತಾ ಇದ್ದೆ? ಚಿಂತೆಗೂ ಕೇವಲ ಬಿಂದು ಮಾತ್ರ ವ್ಯತ್ಯಾಸವಂತೆ. ಚಿಂತೆ ಎಂಬುದು ಜೀವಂತವಾದಂತಹ ಶರೀರವನ್ನು ಸುಡುತ್ತದೆ, ಚಿಂತೆ ಎಂಬುದು ಶೂನ್ಯವಾದಂತಹ ಶರೀರವನ್ನು ಸುಡುವುದಕ್ಕೆ ಮುಂದಾಗುತ್ತದೆ ಅಂತೆ. ಈ ಸಂದರ್ಭದಲ್ಲಿ ಸತ್ಯಶೀಲೆಯ ಬದುಕಲ್ಲಿ ಈ ರೀತಿಯಾಗಿ ಹೋಯ್ತಲ್ಲ. ಪತಿಯರ್ಥ ಸತಿಯಂತೆ, ಸತಿಯರ್ಥ ಪತಿಯಂತೆ. ಸತಿಗೆ ಕಷ್ಟ ಬಂದಾಗ ಪತಿಯಾದವನು ಬಂದವನು ರಕ್ಷಣೆ ಮಾಡಬೇಕಾದ ಹೊಣೆಗಾರಿಕೆ. ಪತಿಗೆ ಏನಾದರೂ ಕಷ್ಟ ಬಂದೊದಗಿದಂತಾದ್ರೆ ಸತ್ಯಾದವನು ಸಹಕರಿಸಬೇಕಾದದ್ದು ಪತಿಯ ಸತ್ಯ ಧರ್ಮವಂತೆ. ನನ್ನವರನ್ನು ಕಳೆದುಕೊಂಡಂತಹ ವೇದನೆಯಲ್ಲಿ ನಾನು ದಿನವನ್ನು ಸಾಗಿಸ್ತಾ ಇದ್ದೇನೆ. ಸಾಯಬೇಕು ಎಂಬಂತ ನಿರ್ಧಾರದಿಂದಾಗಿ ಮುಂದೊತ್ತು ಹೋದಾಗ ನಾರದ ಮುನಿಪರು ಬಂದು ನನ್ನನ್ನು ತಡೆದು ನನಗೆ ಸಮಾಧಾನ ಮಾತನ್ನು ಹೇಳಿದ್ರು. ನೀನು ಸಾಯಬಾರ್ದಮ್ಮ, ಬದುಕಿ ಸಾಧಿಸಬೇಕು ಅಂತೇಳಿ. ಹೇಗಂತ ಕೇಳಿಕೊಂಡಾಗ ಗಂಗಾ ಮಾತೆಗೆ ನಿನ್ನ ಕಷ್ಟವನ್ನು ದುಃಖವನ್ನು ಬಿತ್ತರಿಸಿಕೊಂಡಂತಾದ್ರೆ ನಿನ್ನ ಕಷ್ಟವನ್ನು ದೂರೀಕರಿಸುವುದಕ್ಕೆ ಸಾಧ್ಯವುಂಟು ಮಾತೆ ಅಂತ ಹೇಳಿದ್ರು. ಮುನಿಪರ ಮಾತಿನಂತೆ ನೇರವಾಗಿ ಕಾಶಿ ಕ್ಷೇತ್ರಕ್ಕೆ ಬಂದೆ. ಗಂಗಾ ಮಾತೆಯಲ್ಲಿ ಸರಂಗುಟ್ಟಿ ಬೇಡಿದೆ. ಆ ಸಂದರ್ಭದಲ್ಲಿ ಮಾತೆ ತೋರಿಸಿಕೊಟ್ಟದ್ದು ವ್ಯಾಸರನ್ನು. ಅವರ ಮುಖ್ಯವಾಗಿ ದರ್ಶನವನ್ನು ಪಡೆದಂತಹ ನಾನು ಸತ್ಯಶೀಲ ನೀನು ಬದುಕಿ ಉಳಿಯಬೇಕು. ಆ ರಕ್ಕಸರಿಗೆ ಸರಿಯಾದಂತಹ ಕಥೆಯನ್ನು ಕಾಣಿಸಬೇಕು. ಮುಂದೆ ನಾನೇನು ಮಾಡಬೇಕಂತ ಕೇಳಿಕೊಂಡಾಗ ಬೇಸರನಿಗೊಂದು ಪಿಂಡವನ್ನು ನೀಡಿದ್ದಾರೆ. ಈ ಪಿಂಡವನ್ನು ಜೋಪಾನವಾಗಿ ಉಳಿದು ಸತ್ಯಶೀಲೇ ನೀನು ಬದುಕುವುದಕ್ಕೆ ಸಾಧ್ಯ ಉಂಟು. ಕಾಲ ಬಪ್ಪವಾದಂತಹ ಸಂದರ್ಭದಲ್ಲಿ ಅದರಲ್ಲಿ ಮಕ್ಕಳನ್ನು ನಡೆಸುವುದಕ್ಕುಂಟು. ಆ ಮಗನೆಂದರೆ ಆ ದುಷ್ಟರ ವಧೆ ಆಗುತ್ತದೆ. ಕಾಲದ ನಿರೀಕ್ಷೆಯಲ್ಲಿ ಇದ್ದೇನೆ ಸರಿ. ಎಷ್ಟು ಕಾಲ ಕಳೆದು ಹೋಯಿತು, ನನ್ನವರನ್ನು ಕಳೆದುಕೊಂಡಂತ ನಾನು ಈ ವೇದನೆಯಲ್ಲಿ ಹೇಗೆ ಬದುಕಲಿ? ಹೇಗೆ ಬರಬೇಕು? ಪವಿತ್ರವಾದಂತಹ ಪಾದಕ್ಕೆ ಕ್ಷೀರವಾಗುತ್ತಾ ಇದ್ದೇನೆ. ನನ್ನ ಸ್ಥಿತಿಯನ್ನು ನೋಡುತ್ತಾ ಇದ್ದೀರಲ್ಲ. ಪ್ರತಿನಿತ್ಯವೂ ಕೂಡ ಕಣ್ಣೀರಿನಿಂದಾಗಿ ಕೈ ತೊಳೆಯುತ್ತಾ ಇದ್ದೇನೆ. ದುಷ್ಟರು ಯಾವಾಗ ಬರ್ತಾರೆಂಬಂತ ಹೆದರಿಕೆ ನನ್ನ ಮನದಲ್ಲಿ ಆಗುತ್ತಾ ಇದೆ. ಯಾಕೆ ಬದುಕಂತ ಯೋಚನೆ ಮಾಡಿಕೊಂಡಿದ್ದೇನೆ ಮುನಿವರ. ಮುಂದೆ ಏನು ಮಾಡ ಸತಿಯೇ ಬಲು ದುಗುಡವಿದೆ ಜುಬಮತಿಯೇ, ಬಲು ದುಗುಡವಿದೆ ಜುಬಮತಿಯೇ, ಸತಿಯೇ ಬಲು
ಸತ್ಯಶೀಲಿ, ಏನಮ್ಮ ಇದು? ಕಣ್ಣಿನಲ್ಲಿ ಇಳಿಯುತ್ತಿರುವಂತಹ ಕಣ್ಣೀರು, ಆ ಕಪೋಲದಲ್ಲಿ ಮಡುಗಟ್ಟಿರುವಂತಹ ಸ್ಥಿತಿಯನ್ನು ಕಾಣುವುದಕ್ಕೆ ಎಂತವನಿಂದ ಆದರೂ ಕಷ್ಟವೇ ಸರಿ. ಹೆಣ್ಣಾದವಳ ಕಣ್ಣೀರು ಈ ಭೂಮಿಗೆ ಬಿತ್ತು ಅಂತಾದ್ರೆ ಆ ಭೂಮಿಗೆ ಬೇರೆ ದೋಷ ಮಾಡಬೇಕಾದ್ದಿಲ್ಲ ಎನ್ನುವ ಹಾಗೆ ಪ್ರಾಜ್ಞರಾಡಿದ ಮಾತುಂಟಮ್ಮ. ಸರಿ. ಅಂತಹದ್ರಲ್ಲಿ ಎಂತಹ ಕಷ್ಟ ಪರಂಪರೆಯೇ ಎಂತಹ ವಿಪತ್ ಪರಂಪರೆಯೇ ಬಂದರಾದರೂ ಕೂಡ ಕ್ಷಣ ಹೊತ್ತು ಆಲೋಚಿಸಿ ಆ ಬಗೆಗೆ ಸಹನಶೀಲೆ ಉಳ್ಳವಳಾಗಿ ಆಲೋಚಿಸಿ ಮುಂದಡಿಯಿಡುವ ಬಗೆಗೆ ನಾವು ಮುಂದುವರಿಯಬೇಕು. ಅದನ್ನು ಹೊರತುಪಡಿಸಿ ಕ್ಷಣ ಕ್ಷಣಕ್ಕೂ ದುಃಖದಲ್ಲೇ ಬಾಳನ್ನು ಕಳೆದೆವು ಅಂತಾದರೆ ಅದರಿಂದ ಆಗುವುದೇನು ಹೇಳು? ಚಿಂತೆ ಎನ್ನುವುದೇ ಚಿತೆಯನ್ನು ಏರಿಸುವಲ್ಲಿವರೆಗೆ ಮುಂದುವರಿಯುವುದಿಲ್ವೇ ತಾಯಿ? ಸತ್ಯ. ನಿನ್ನ ಚಿಂತೆಯನ್ನು ನಾನು ಅರಿಯದೇ ಇದ್ದವನು ಅಂತ ಭಾವಿಸಿದ್ದೀಯ. ವಿಚಾರಗಳು ನಿಮಗೆ ತಿಳಿದದ್ದೇ ಹೌದು. ಪತಿಯನ್ನು ಕಳಕೊಂಡಿರಬಹುದಾದ ಯಾವೊಬ್ಬಳು ಸತಿಗೂ ಬದುಕಿನಲ್ಲಿ ಎಲ್ಲವೂ ಬೇಡ ಅಂತ ಅನ್ನಿಸುವುದು ಸರಿಯೇ. ಆದರೆ ಒಂದುಂಟಮ್ಮ, ಯಾವುದು? ಹೆಣ್ಣನ್ನು ಶಕ್ತಿಪ್ರದಾಯಿನಿ ಅಂತ ಲೋಕ ಗುರುತಿಸಿತು. ಯಾಕೆ ಗೊತ್ತಾ? ಯಾಕೆ ಸ್ವಾಮಿ? ಅಂತಹ ಪರಮೇಶ್ವರನಿಗಾದರೂ ಅನ್ನವನ್ನೊದಗಿಸಬಹುದಾದ ಅನ್ನಪೂರ್ಣೆಯ ಹಾಗೆ ಹೇಗೆ ಪಾರ್ವತಿಯೋ ಧರೆಯೊಳಗೆ ಇರುವ ಸರ್ವಮಾನಿನಿಯರು ಅವರಿಗೇ ಸಮಾನರಾದವಳು. ಹಾಗಾಗಿ ಶಕ್ತಿ ಕುಂದಿದವರ ಹಾಗೆ ಮುಂದೆ ಬದುಕೇ ಇಲ್ಲ ಎನ್ನುವ ಹಾಗೆ ಚಿಂತೆ ಮಾಡಬಾರದು. ಒಂದು ವೇಳೆ ನಿನ್ನ ಗಂಡ ಸತ್ತದ್ದೇ ಹೌದು ಅಂತದಾದ್ರೆ ಏನು ನೀ ಚಿಂತೆ ಮಾಡ್ತಾ ಇದ್ದಿ. ಹೌದು ಸ್ವಾಮಿ. ಚಂದ್ರಸೇನನ ಅಳಿವು ಎನ್ನುವುದು ನಿನ್ನ ಹಣೆಯ ಕುಂಕುಮವನ್ನು ಒರೆಸಿದೆ, ಕರದ ಕಂಕರವನ್ನು ಮುರಿದಿದೆ, ಕೊರಳ ಮಂಗಲಸೂತ್ರ ಎತ್ತಲೋ ಹಾರಿ ಹೋಗಿದೆ. ಅಂತಹ ಸ್ಥಿತಿಯಲ್ಲಿ ಸುಮಂಗಲೆಯಾಗಿ ಬದುಕಬೇಕಾದ ನಿನ್ನ ಬದುಕು ಅಮಂಗಲವಾಗಿದೆ ಎನ್ನುವ ಕಾರಣವನ್ನೇ ಪ್ರತಿ ಬಾರಿಯೂ ಆಡುತ್ತಾ ರೋಧಿಸುತ್ತಾ ಇದ್ದೀಯ. ಸ್ವಾಮಿ, ಏನಮ್ಮ ಇದು? ಸಾಯುವನನ್ನು ಉಳಿಸಿದವರು ನೀವಲ್ವೇ? ಆದ್ರೆ ಸಾಮಾನ್ಯ ರೋಗ ಹಿಡಿದು ಸತ್ತದ್ದು ನಿನ್ನ ಗಂಡ ಅಲ್ವಲ್ಲ. ದಾರಿಯಲ್ಲಿ ಹೋಗುತ್ತಾ ಇರುವಾಗ ಎಡವಿ ಬಿದ್ದು ತನ್ನ ಪ್ರಾಣ ಕಳ್ಕೊಂಡದ್ದಲ್ವಲ್ಲ. ಮತ್ತೆ ಯಾವುದೋ ಒಂದು ಮಾನಿನಿಯ ವಿಚಾರವಾಗಿ ಹೇಯವಾದ ಕೃತ್ಯವನ್ನು ಮಾಡಿದ ಕಾರಣಕ್ಕಾಗಿ ದುರ್ಬಲವಾದ ಸ್ಥಿತಿಯನ್ನು ಹೊಂದಿ ಸತ್ತದ್ದು ನಿನ್ನ ಗಂಡ ಅಲ್ಲ ತಾನೆ? ನಿನ್ನ ಗಂಡ ಸತ್ತದ್ದು ಹೇಗೆ ಅಂತ ಕ್ಷಣ ಹೊತ್ತು ಆಲೋಚನೆ ಮಾಡಿ ನೋಡಮ್ಮ. ಮರಣಶೀಲವೆನಿಸಿರಬಹುದಾದ ಸಮರಂಗದಲ್ಲಿ ವೀರಾಗ್ರೇಸರನಾಗಿ ಎದುರಾಳಿಯನ್ನು ಹೋರಾಡುತ್ತಾ ಇರುವ ವೇಳೆಗೆ ಎದೆಗೆ ಬಿದ್ದಿರಬಹುದಾಗಿರಬಹುದಾದ ಆಯುಧದ ಘಾತದಿಂದ ನಿನ್ನ ಪತಿ ಅಳಿದು ಹೋದ. ಹಾಗಾದ್ರೆ ಸಮರಂಗ ಭೂಮಿಯಲ್ಲಿ ಒಬ್ಬಾತ ಸಾಯುತ್ತಾನೆ ಅಂತಾದ್ರೆ ಅಂತವನು ವೀರಮರಣವನ್ನು ಹೊಂದುತ್ತಾನೆ ಎನ್ನುವುದನ್ನು ನೀವು ಒಪ್ಪುತ್ತಿದ್ದಾನೆ. ವೀರ ಸ್ವರ್ಗವನ್ನೇ ನಿನ್ನ ಗಂಡ ಹೊಂದಿದ್ದಾನೆ ಹೌದು ಅಂತಾದ್ರೆ ನೀನು ಕ್ಷತ್ರಿಯಾಣಿಯಾಗಿ ಒಬ್ಬ ಅರಸನ ಹೆಂಡತಿಯಾಗಿ ಒಬ್ಬ ಯೋಧನ ಹೆಂಡತಿಯಾಗಿ ಸತ್ತ ಯೋಧನಿಗಾಗಿ ಅಳುವುದಕ್ಕೆ ಅರ್ಥ ಉಂಟೆ ತಾಯಿ? ಅದರಿಂದ ನೀನು ಸಂತೋಷವನ್ನೇ ಹೊಂದಬೇಕಾದದ್ದು ಹೌದೇ ಹೌದು ತಾನೆ? ಹೇಗೆ? ಆದ್ರೆ
ಪತಿ ಸಾವಿನಿಂದ ಕಣ್ಣೀರು ಬಂದರೂ ಪತಿ ಸತ್ತಿರುವುದು ಸದ್ಧರ್ಮದ ಉಳಿವಿಗಾಗಿ, ಒಂದು ದೇಶಕ್ಕಾಗಿ, ಒಂದು ನ್ಯಾಯಕ್ಕಾಗಿ, ಒಂದು ಒಳ್ಳೆಯ ಧರ್ಮದ ಉಳಿವಿಗಾಗಿ ನಿನ್ನ ಗಂಡ ಸತ್ತದ್ದು ಅಂತ ನೀನು ಆಲೋಚನೆ ಮಾಡಿದ್ರೆ ನೀನು ಪ್ರಪಂಚಕ್ಕೆ ಆದರ್ಶಳಾಗುತ್ತಿ. ಪ್ರತಿಯೊಬ್ಬ ಹೆಂಡತಿಯೂ ತನ್ನ ಗಂಡನನ್ನು ಯೋಧ ಮಾಡುತ್ತಾನೆ. ಯೋಧ ಅಂತ ಹೇಳಿದ್ರೆ ಕೇವಲ ಸಮರಂಗದಲ್ಲಿ ಹೋರಾಡುತ್ತಾನೆ ಅಂತಲ್ಲ, ದೇಶಕ್ಕಾಗಿ ತನುವನ್ನಾದ್ರೂ ಅರ್ಪಿಸುವುದಕ್ಕೆ ಎಂತ ಕೆಲಸದನ್ನಾದ್ರೂ ಮಾಡುವವನಿಗೆ ಯೋಧ ಅಂತ ಹೇಳುವುದು. ನಿನಗೆ ಆದರ್ಶ ಆಗುವುದಕ್ಕೆ ಅದೇ ಸಾಕಾಗುತ್ತದೆ. ಹಾಗಾಗಿ ನೀ ಚಿಂತೆ ಮಾಡಬೇಕಾಗಿಲ್ಲ ಅಂತ ನನಗೆ ಕಾಣ್ತದೆ. ಬಿಸಜ ಸಂಭವ ಪುತ್ರ ನಿಂತರುಕಿ ಕೇಳುತ್ತಾರೆ, ಬಿಸಜ ಸಂಭವ ಪುತ್ರ ನಿಂತರುಕಿ ಕೇಳುತ್ತಾರೆ, ಶಶಿವದನೆ ಬೇಡಿದಳು, ಶಶಿವದನೆ ಬೇಡಿದಳು ಮಮ ಸಹಾಯಕರಾರು, ಅಸುರರನು ಮತ್ತಿರಲು ಮಮ ಸಹಾಯಕರ್ಯಾರು, ನಾಪತಿ ಶೂನ್ಯೆ ಸುತರಗಿದೆ, ನಾಪತಿ ಶೂನ್ಯೆ ಸುತರಗಿದೆ, ಬಂಧು ಬಾಂಧವರಿಲ್ಲವೂ ಬಿಸಜ ಸಂಭವನು ಪುತ್ರ ನಿಂತರುಗೆ ಕೇಳುತ್ತಾರೆ, ಸತ್ಯಶೀಲಿ ಸತ್ಯಶೀಲೆ, ನಿಮ್ಮ ಮಾತನ್ನು ಕೇಳುವಾಗ ಒಂದೊಂದು ಸತ್ಯ. ಬದುಕಿ ಏನಾದರೂ ಸಾಧಿಸಬೇಕು. ನೀನು ಮಹಾರಾಣಿ, ಈ ಪುರವನ್ನು ಉಳಿಸಬೇಕಾದ್ರೆ ನೀನು ಬದುಕಿ ಉಳಿಬೇಕಮ್ಮ ಅಂತ ನೀನು ಅಂದು ನುಡಿದಿದ್ದೀರಿ. ನಿನಗಾಗಿ ಅಲ್ಲದೆ ಇದ್ದರೂ ನಿಮ್ಮನ್ನು ನಂಬಿದವರಿಗಾದರೂ ನೀವು ಬದುಕಬೇಕು. ನಿಜ ಸ್ವಾಮಿ, ನಿಮ್ಮ ಮಾತಂತೆ ನಾನು ಬದುಕಿ ಉಳಿದಿದ್ದೇನೆ ಸತ್ಯ. ನನಗೆ ಯಾರಿದ್ದಾರೆ ಸ್ವಾಮಿ? ಅಂದ್ರೆ ಯಾವ ಜನ್ಮದಲ್ಲಿ ಯಾವ ಕರ್ಮವನ್ನು ಮಾಡಿದ್ದೀರೋ ಏನೋ ಆ ಪ್ರತಿಯಾಗಿ ಮಕ್ಕಳನ್ನು ಪಡೆಯದಂತ ಭಾಗ್ಯ ನನ್ನ ಪಾಲಿಗಿಲ್ಲದೆ ಹೋಯಿತು. ಎಲ್ಲವರಿಗೂ ಈ ಭಾಗ್ಯ ಸಿಕ್ಕುವುದಿಲ್ಲಮ್ಮ. ಅಂದ್ರೆ ನಿನ್ನ ಗಂಡನನ್ನು ಕಳ್ಕೊಂಡದ್ದು ಭಾಗ್ಯ ಅಂತ ಹೇಳುವುದಲ್ಲ, ಅಂತಹ ವೀರನನ್ನು ಗಂಡನಾಗಿ ಪಡೆಯುವ ಭಾಗ್ಯ ನಿನಗುಂಟು ಅಂತಾದ್ರೆ ಜನ್ಮಾಂತರದ ಯಾವುದೋ ಒಂದು ಪುಣ್ಯ ಫಲ ಉಂಟು ಅಂತ ತಿಳಿ. ನೀನು ಗಂಡನನ್ನು ಹೇಗಾದ್ರೂ ನಾನು ಕಳೆದುಕೊಂಡಿದ್ದೀನಿ ನಿಜ. ಈ ಕಡೆಯಲ್ಲಿ ಮಕ್ಕಳನ್ನ ಪಡೆಯುವಂತ ಭಾಗ್ಯನ ಪಾಲಿಗೆ ಇಲ್ಲದೆ ಹೋಯಿತು. ನನಗೆ ಯಾರು ಗತಿ ಇದ್ದಾರೆ, ಯಾರು ಗತಿ ಇದ್ದಾರೆ ಹೇಳಿ? ಇಂದಲ್ಲ ನಾಳೆ ಆದ್ರೆ ಆ ರಕ್ತಜಂಗ ಖಂಡಿತವಾಗಿ ನಮ್ಮ ಪುರಕ್ಕೆ ಬರ್ತಾನೆ. ಬಂದ್ರೆ ನನ್ನ ಬಿಡುವುದಕ್ಕೆ ಸಾಧ್ಯವುಂಟೆ? ನನ್ನ ಪ್ರಾಣವನ್ನು, ನನ್ನ ಮಾನವನ್ನು ತೆಗೆಯುವುದಕ್ಕಾಗಿ ಬಂದೇ ಬರ್ತಾನೆ ಸ್ವಾಮಿ. ಸತ್ಯಶೀಲೆ ಸ್ವಾಮಿ, ಅರಿವಾಯಿತು. ಅಪುತ್ರಸ್ಯ ಗತಿರ್ನಾಸ್ತಿ ಸ್ವರ್ಗೇ ನೈವಚ ನೈವಚ. ನಿಜ. ಅಪುತ್ರರನ್ನು ಹೊಂದಿರುವವನಿಗೆ ಸ್ವರ್ಗದಲ್ಲಾದ್ರೂ ಸ್ಥಾನಮಾನ ಇಲ್ಲ. ಇಲ್ಲವೇ ಇಲ್ಲ. ಪತಿಯನ್ನು ಮೊದಲೇ ಕಳಕೊಂಡೆ, ಪುತ್ರನೂ ಇಲ್ಲ. ಹೌದು ಅಂತಾದ್ರೆ ನನಗೆ ಮುಂದಿನ ಬದುಕೇನು, ಖಲರಿ ಏನು, ಶಿಕ್ಷೆ ಅಂತ ಆಲೋಚನೆ ಮಾಡುವುದು ಸ್ವಾಮಿ. ಯೋಚನೆ ಮಾಡಬೇಕಾದಲ್ಲ. ಮತ್ತೆ ನಿನಗೆ ವೇದವ್ಯಾಸರು ಇದ್ದಿರಬಹುದಾದ ಈ ಪಿಂಡ ಪರಿದೇ ಪಿಂಡ ಅಂತ ಯೋಚಿಸಬೇಡ. ನಿನ್ನ ಮನದ ಇಂಗಿತವನ್ನು ಪೂರ್ಣಗೊಳಿಸುವ ಪಿಂಡ ಅಂತ ತಿಳಿ. ಒಂದು ವೇಳೆ ಈಗಾಗಲೇ ಖಳರು ಅದನ್ನು ವಶಪಡಿಸಿಕೊಳ್ಳುವ ಉದ್ದೇಶದಲ್ಲಿದ್ದಾರೆ, ಅವರು ಬಂದು ನಿನ್ನ ಮೈ ಮೇಲೆ ಕೈ ಮಾಡುವುದಕ್ಕೆ ಬರ್ತಾರೆ ಅಂತಾದ್ರೆ ಪಿಂಡವನ್ನು ನೆಲಕ್ಕೆ ಒಗೆದು ಅದನ್ನು ಪುಡಿ ಮಾಡು. ಅದರ ಮೂಲಕವಾಗಿ ನಿನಗೆ ಕಲ್ಯಾಣವಾಗುತ್ತದೆ, ಲೋಕಕ್ಕೆ ಮಂಗಲವಾಗುತ್ತದೆ.
ನನಗೆ ಬೇಕಂತ ನಾನು ಉಳಿಸಿಕೊಂಡಿದ್ದೇನೆ. ಆದ್ರೆ ನನಗೆ ಶತ್ರು ಸದೃಶವಾದದ್ದು ಯಾವುದೋ ಕಾರಣಕ್ಕಾದರೂ ನಿಮ್ಮ ಕೈಗೆ ಒಪ್ಪಿಸುವುದಿಲ್ಲ ನಾನು. ಇದು ಸತ್ಯ. ನನ್ನನ್ನು ಬಿಟ್ಟು ಹೋಗಿದೆ. ಸಾಧ್ಯವಿಲ್ಲ. ಅವರಿಗೆ ಸರಿಯಾದಂತಹ ಕಥೆಯನ್ನು ಕಳೆದಬೇಕಿದ್ರೆ ನನ್ನ ಕದರುವಂತಹ ಪಿಂಡವನ್ನು ವ್ಯಾಸರನ್ನು ಜ್ಞಾನಿಸಿ ಪಿಂಡವನ್ನು ನನಗೆ
ಪಿಂಡದಿಂದ ಉದಿಸಿದವನ ನೀನು, ನನ್ನ ಮರಣಕ್ಕೆ ಕಾರಣೀಕರ್ತನ ನೀನೆಯಾ? ಅಬ್ಬಾ, ನಿನ್ನ ಅಹಂಕಾರವೇ ಈಗ ಹುಟ್ಟಿ ಅದೆಷ್ಟೋ ಕಾಲದಿಂದ ದೈತ್ಯ ಕುಲವನ್ನೇ ಸಂರಕ್ಷಿಸಿಕೊಂಡು ಬಂದಂತಹ ಈ ರಕ್ತ ಜಂಗನ ಪರಾಕ್ರಮದೆದುರು ನಿನ್ನನ್ನು ಸಾಯಿಸ್ತೇನೆ ಅಂತ ಬರ್ತೀಯಲ್ಲ, ನಿನ್ನನ್ನು ಕಾಟಿಕೊಂಡು ಪೌರುಷವನ್ನು ತೋರಿಸಿದ್ದೀಯೋ ಅವನ ಪ್ರೀತಿಯ ತಂಗಿ ನಾನು ಮುಂದುವರೆದು ಬಂದೆ ಎಂದಾದರೆ ಎದೆ ಸೀಳಿ ರಕ್ತ
ವಂದಿಪೆನು ಸಾಹಸವನ್ನು ಮೆಚ್ಚಿದ್ದೇನೆ ನಾನು. ಆದರೆ ಒಂದು ಮಾತು, ಇಷ್ಟರವರೆಗೆ ಮಾಡಿದ್ದು ನಾನು ನನ್ನದಾದಂತಹ ಯೋಚನೆಯಿಂದಲ್ಲ. ನನ್ನ ಅಣ್ಣ ಹೇಳಿದಂತಹ ಮಾತಿಗೆ ಕಿವಿಗೊಟ್ಟಂತಹ ನಾನು ಇಲ್ಲಿ ತೆರನಾಗಿ ವರ್ತಿಸಿದೆ. ಆದರೆ ನನ್ನನ್ನು ವರ್ತಿಸಿದಂತಹ ನಿನ್ನಲ್ಲಿ ಒಂದು ಭಿಕ್ಷೆಯನ್ನ ಕೇಳ್ತಾ ಇದ್ದೇನೆ. ನನ್ನನ್ನೊಂದು ಕೊಲ್ಬೇಡ ಪುಣ್ಯಾತ್ಮ. ನನ್ನ ಕಣ್ಣುಗಳನ್ನೇ ನಂಬುವುದಕ್ಕೊಂದೊಮ್ಮೆಗೆ ಅಸಾಧ್ಯವಾಗುತ್ತಾ ಇದೆ. ಯಾಕೆಂದ್ರೆ ಯುದ್ಧಕ್ಕಾಗಿ ಬಂದವಳು ನೀನು. ಅಣ್ಣನನ್ನು ಕೊಂದಿದ್ದೇನೆ ಎನ್ನುವ ದೇಶವನ್ನಿಟ್ಟುಕೊಂಡು ಹಾಗಿದ್ದ ಮಾತ್ರಕ್ಕೆ ಆ ಪರಿಯಲ್ಲಿ ನಡೆದದಕ್ಕೂ ಈಗ ನಡೆಯುವುದಕ್ಕೂ ದ್ವಂದ್ವಮಯವನ್ನು ಕಾಣುತ್ತಾ ಇದ್ದೇನೆ. ಒಂದೊಮ್ಮೆಗೆ ಯುದ್ಧಕ್ಕೆ ಅಣಿಯಾದವಳು ನೀನು. ಆದರೆ ಇಂದಿನ ಹೊತ್ತಿನಲ್ಲಿ ಶರಣಾಗತವನ್ನು ಹೊಂದುತ್ತಾ ಇದ್ದೀಯ. ಎಲ್ಲಿ ಹೋಯ್ತು ಆ ನಿನ್ನ ಬಿರುಸಿನ ಮಾತೆಲ್ಲಿಗೆ ಹೋಯ್ತು? ಪರಾಕ್ರಮ ಎಲ್ಲಿಗೆ ಹೋಯ್ತು? ಈ ರೀತಿಯಾಗಿ ವರ್ತಿಸುತ್ತಾ ಇದ್ದೀಯಲ್ಲ, ಸಾಮರ್ಥ್ಯ ಉಂಟು ಅಂತೇಳಿ ಜೀವ
ಜೀವದಾನವನ್ನು ಕೊಡಬೇಕು. ಅಷ್ಟೇ ಅಲ್ಲ, ಕೊನೆಯದಾಗಿ ನನ್ನದೊಂದು ಮಾತುಂಟು. ನನಗೆ ಜೀವದಾನವನ್ನು ಒಂದು ವೇಳೆ ನೀನು ನನಗೆ ಕೊಟ್ಟೆ ಎಂದಾದರೆ ನಿನಗೊಂದು ನನ್ನಿಂದ ಹೇಳುವಂತಹ ಮಾತಿದು. ಜೀವನ ಪರ್ಯಂತರ ನಿನ್ನ ಸೇವಕಳಾಗಿ ನಾನಿರ್ತೇನೆ. ಯಾವ ಹೊತ್ತಿನಲ್ಲಿ ನೀನು ನನ್ನನ್ನು ನೆರವರಿಕೆ ಮಾಡಿದೆ ಎಂದಾದರೆ ನನ್ನಿಂದಾದಷ್ಟು ಸಹಾಯ ಸಹಕಾರ ನಿನ್ನ ಪಾಲಿಗೆ ಒದಗಿ ಬರ್ತದೆ. ನೀನಾಡಿದಂತಹ ಮಾತುಗಳನ್ನು ಚೆನ್ನಾಗಿ ಅರ್ಥವಿಸಿಕೊಂಡವನಿದ್ದೇನೆ. ಸಂತೋಷ. ಹೆಣ್ಣಾದವಳು ಶಿಕ್ಷಾರ್ಹನೇ ಹೊರತು ಪದಾರ್ಹಲಲ್ಲ. ಒಳ್ಳೆ ಹುಡುಗನೆ. ಹೌದು, ಆದುದರಿಂದ ನಿನ್ನನ್ನು ಮನ್ನಿಸಿದವನಿದ್ದೇನೆ. ಹಾಗೆಂದ ಮಾತ್ರಕ್ಕೆ ನೀನಾಡಿದಂತೆ ಸುಮ್ಮನಿರುವವಳಲ್ಲ ನೀನು. ಆದುದರಿಂದ ನಾನು ಯಾವಾಗ ಮನವರಿಕೆ ಮಾಡುತ್ತೇನೆ ಆ ಹೊತ್ತಿಗೆಲ್ಲ ನನಗೆ ಲಭ್ಯವಾಗಬೇಕು. ಹೋಗಿ ದುಷ್ಟನಲ್ಲಿ ಹೋರಾಡುತ್ತಿದ್ದಂತಹ ಸಂದರ್ಭದಲ್ಲಿ ಕೋಪವೆನ್ನುವುದು ನನ್ನಲ್ಲಿತ್ತು. ನಿಜ. ಹಾಗೆಂದ ಮಾತ್ರಕ್ಕೆ ನಿನ್ನನ್ನು ಕಂಡಾಕ್ಷಣ ಎಲ್ಲ ಹೋಗಿ ಆಯ್ತಮ್ಮ. ಕರಗಿ ನೀರಾಗಿ ಹೋಯ್ತ ಮಗನೇ. ಹೌದಮ್ಮ, ಶಾಂತನಾಗಿದ್ದೇನೆ. ನಿಜ. ಹಾಗೆಂದ ಮಾತ್ರಕ್ಕೆ ಅದರಿಂದಲೋ ಏನು ಅಮ್ಮ ಎನ್ನುವ ಉದ್ಗಾರ ನನ್ನಿಂದ ಬಂತಮ್ಮ. ನಿಜ. ಅಮ್ಮ ಕುಮಾರ, ಮನಸ್ಸಿನಲ್ಲಿ ಅದೆಷ್ಟೋ ಪ್ರಶ್ನೆಗಳು ಉದ್ಭವಿಸಿಕೊಂಡಿದೆ. ಪ್ರಶ್ನೆ? ಹೌದು. ಯಾವುದರ ಬಗ್ಗೆ ಮಗ? ಅಮ್ಮ, ನಾನು ಯಾರು ಎನ್ನುವುದು ನನಗೇ ತಿಳಿದಿಲ್ಲ. ಅದು ಮಾತ್ರವಲ್ಲ, ಇಲ್ಲಿ ಕಂಡಾಗ ನನ್ನ ಕಣ್ಣಿಗೆ ಗೋಚರವಾದದ್ದು ನೀನು. ಹೌದು ಹೌದು ಅಮ್ಮ. ಆದುದರಿಂದ ಮನದಲ್ಲಿರುವಂತಹ ಪ್ರಶ್ನೆಗಳಿಗೆ ಉತ್ತರ ಏನು ಎನ್ನುವುದನ್ನು ನೋಡುವಾಗ ಉತ್ತರ ನೀನು. ಅಷ್ಟು ಅಲ್ಲ, ನಿನ್ನಿಂದ ಉತ್ತರ ಎನ್ನುವುದನ್ನು ಚೆನ್ನಾಗಿ ಅರ್ಥವಿಸಿಕೊಂಡವನಿದ್ದೇನೆ. ಸರಿ ಅಮ್ಮ ಕುಮಾರ, ಮನದಲ್ಲಿರುವಂತಹ ಪ್ರಶ್ನೆಗಳು ಪ್ರಶ್ನೆಯಾಗಿ ಉಳಿಯಕೂಡದು. ಉತ್ತರವೆನ್ನುವುದು ಅದಕ್ಕೆ ಲಭ್ಯವಾಗಬೇಕು. ನಿಜ. ಆದುದರಿಂದ ಅಮ್ಮ ಮಗನೇ, ಕಂಡಾಗ ನಿನ್ನನ್ನು ಸಾಮಾನ್ಯದವಳಲ್ಲ, ಒಂದು ಊರಿನ ಅರಸಿ ಎನ್ನುವುದನ್ನು ಅರ್ಥವಿಸಿಕೊಂಡವನಿದ್ದೇನೆ. ಮಾಡಿಕೊಂಡೆಯ? ಹೌದಮ್ಮ ಮಗನೇ. ಅಮ್ಮ, ಅಷ್ಟು ಮಾತ್ರವಲ್ಲ, ನಾನು ಯಾರು, ನೀನು ಯಾರು, ನಮ್ಮೊಳಗಿನ ಸಂಬಂಧವಾದರೂ ಏನು, ಅಮ್ಮ ಇಲ್ಲಿ ನಾವು ಇರುವುದಕ್ಕೆ ಕಾರಣವೇನು, ಎಲ್ಲವನ್ನು ತಿಳಿ ಹೇಳಬೇಕು. ನಿನ್ನ ಪ್ರಶ್ನೆಗೆ ಉತ್ತರ ಬೇಕ ಮಗನೇ. ಪರಮ ವೇದ ವ್ಯಾಸ ಮುನಿಯ ಕೃಪೆಯಿಂದೀಗ ಹರಿದು ತೆನ್ನಯ ಬಂಧನವು ಇಂದೀಗ ಕರಿದು ತೆನ್ನಯ ಬಂಧನವು ನೀ ಕಂದನೆಗೆನು ತವನ ಹರದುತ್ತ ತರಡೆಯ ದಿನದಿ ಪ್ರಶ್ನೆಯ ಸುರಿಮಳೆಯನ್ನೇ ಸುರಿಸಿಬಿಟ್ಟೆ. ನಿನಗೆ ಮತ್ತೆ ನನಗೆ ಯಾವ ರೀತಿಯ ಸಂಬಂಧಮ್ಮ? ಸಂಬಂಧವಾದರೂ ಸಂಬಂಧ ಖಂಡಿತವಾಗಿ ಇದೆ ಮಗನೇ. ಏನಮ್ಮ? ನಿನ್ನ ಬೆನಿಕೆಯಂತೆ ನಾನು ಒಂದು ಊರಿನ ಮಹಾರಾಣಿ. ಹೌದೇ? ಮಾದ್ರಾದೇಶದ ಮಹಾರಾಣಿ. ಓಹೋ,
ಮಾತ್ರ ದೇಶದಲ್ಲಿ ಮೆರೆಯಬೇಕಾದದು ನೀನು ಇಲ್ಲಿಗೆ ಯಾಕೆ ಬಂದೆ? ಯಾಕೆ ಬರುವುದಕ್ಕೆ ಕಾರಣವುಂಟು. ವೈರಿಗಳಾದಂತ ಈ ದುಷ್ಟ ರಕ್ಕಸರು ನಮ್ಮ ಪುರಕ್ಕೆ ದಾಳಿಯನ್ನು ಮಾಡಿದ್ರು. ಹೌದೇ, ನನ್ನ ಪತಿಯನ್ನು ಕೊಂದ್ರು. ಮುಂದೆ ಬದುಕೇನರಿಗಿಲ್ಲ, ಸಾಯುತ್ತೇನೆ ಎಂಬಂತ ನಿರ್ಧಾರವನ್ನು ಕೈಗೊಂಡು ಸಾಯುವುದಕ್ಕೆ ಮನ ಮಾಡಿಕೊಂಡಾಗ ನಾರದ ಮುನಿಪರು ಬಂದರು. ನೀನು ಇದ್ದು ಸಾಧಿಸಬೇಕು ಸತ್ಯ ಸೀರೆ ಅಂತ ಹೇಳಿದರು. ಅವರ ಮಾತಿನಂತೆ ಹೇಗೆ ಅಂತ ಕೇಳಿಕೊಂಡೆ. ನೇರವಾಗಿ ಕಾಶಿ ಕ್ಷೇತ್ರವನ್ನು ಸೇರು. ಪರಮ ಪಾವನವಾದಂತಹ ಗಂಗಾಮಾತೆಯಲ್ಲಿ ನಿನ್ನ ಕಷ್ಟವನ್ನು ಬೆತ್ತರಿಸಿಕೊಂಡಂತಾದ್ರೆ ಕಷ್ಟಕ್ಕೊಂದು ದಾರಿಯನ್ನು ತೋರಿಸಿಕೊಡುತ್ತಾರೆ ಅಂತ ವಿಚಾರವನ್ನು ಹೇಳಿದರು. ಹೌದು, ನಾರದರವರ ಪ್ರತಿಯಂತೆ ನೇರವಾಗಿ ಕಾಶಿ ಕ್ಷೇತ್ರಕ್ಕೆ ಬಂದೆ. ಗಂಗಾ ಮಾತೆಯನ್ನು ಭಕ್ತಿಯಿಂದ ಭಜಿಸಿದೆ. ಪ್ರತ್ಯಕ್ಷಗೊಂಡಂತಹ ಗಂಗಾ ಮಾತೆ ನುಡಿದ ಮಾತೇನು ಗೊತ್ತ ಮಗನೇ? ಏನಮ್ಮ? ನಿನ್ನ ಕಷ್ಟವು ದೂರವಾಗಬೇಕಿದ್ರೆ ಮುನಿ ವ್ಯಾಸರಿಂದ ಮಾತ್ರ ಸಾಧ್ಯ. ಈ ವಿಚಾರವನ್ನು ಬಳಿಕ ಭಕ್ತಿಯಿಂದ ವ್ಯಾಸರನ್ನು ನುತಿಸಿದೆ. ಆ ಸಮಯದಲ್ಲಿ ಬಂದಂತ ವ್ಯಾಸರು ಒಂದು ಮಾತನ್ನು ಹೇಳಿದರು. ಏನಂತ? ನಿನ್ನ ಕಷ್ಟ ದೂರವಾಗಬೇಕಿದ್ರೆ ನಿನಗೊಂದು ಪಿಂಡವನ್ನು ಕೊಡ್ತೇನೆ, ಇದನ್ನು ಜೋಪಾನವಾಗಿ ಉಳಿಸಬೇಕು. ಕಾಲ ಪಕ್ವವಾದಂತಹ ಸಂದರ್ಭದಲ್ಲಿ ಅದರಲ್ಲಿ ಮಗುವನ್ನು ಜನಿಸುವುದಕ್ಕೆ ಉಂಟು. ಆ ಮಗನಿಂದಲೇ ಆ ದುಷ್ಟರ ನಾಶವಾಗ್ತದೆ. ಈ ವಿಚಾರವನ್ನು ತಿಳಿದುಕೊಂಡಂತಹ ರಕ್ಕಸರು ನನ್ನನ್ನು ಬೆನ್ನಟ್ಟಿಸಿದು ಬಂದ್ರು. ಹೌದು, ಜೋಪಾನವಾಗಿ ಕಾಯ್ತಾ ಇದ್ದಂತಹ ಪಿಂಡವನ್ನು ಹೇಗೆ ಉಳಿಸುವುದಂತ ನನಗೆ ಗೊತ್ತಾಗಲಿಲ್ಲ ಮಗನೇ. ಭಕ್ತಿಯಿಂದ ವ್ಯಾಸರನ್ನು ಜ್ಞಾನಿಸುತ್ತಾ ಆ ಪಿಂಡವನ್ನು ನೆಲಕ್ಕೆ ಬೇಯಿಸಿ ಬಿಟ್ಟೆ. ಆ ದೆಸೆಯಿಂದಾಗಿ ನೀನು ಉದಿಸಿ ಬಂದೆ. ಪ್ರಳಯ ಕಾಲದ ರುದ್ರನಂತೆ ನಿನ್ನ ಮುಖದಲ್ಲಿ ಕೋಪವು ಎದ್ದು ಕಾಣುತ್ತಾ ಇತ್ತು. ಇದನ್ನು ಕಂಡಂತಹ ನಾನು ನಿನಗೊಂದು ಹೆಸರಿಡಬೇಕಂತ ಇದ್ದೇನೆ ಮಗನೇ. ಏನಮ್ಮ? ರುದ್ರನ ಕೋಪ ನಿನ್ನ ಮುಖದಲ್ಲಿದ್ದ ಕಾರಣ ಇನ್ನು ಮುಂದಕ್ಕೆ ನೀನು ರುದ್ರಕೋಪ. ಸರಿ, ನನಗೂ ಮಕ್ಕಳಿಲ್ಲ. ಮಗನಾದಂತ ನಿನ್ನನ್ನು ಸಾಕಬೇಕೆಂಬಂತ ಆಸೆ ನಮ್ಮ ಮನದಲ್ಲಿ ಉಂಟು. ಆದ್ರೆ ಈ ಕಾಶಿ ಕ್ಷೇತ್ರದಲ್ಲಿ ಇರುವುದಲ್ಲ, ಮಕ್ಕಳಿಲ್ಲ. ನಮಗಿರುವುದು ಪುರ ಮಾತ್ರ ದೇಶ. ಆ ಮಾತ್ರ ದೇಶದಲ್ಲಿ ನೀನು ರಾಜಕುಮಾರನಾಗಿ ಮೆರೆಯಬೇಕು. ಸರಿ, ಅಲ್ಲಿಯ ರಾಜಕೀಯ ವಿಚಾರದಲ್ಲಿ ನೀನು ಯೋಚನೆ ಮಾಡಬೇಕು. ಕಂದ, ನನ್ನನ್ನು ಕರೆದುಕೊಂಡು ಹೋಗಿ ಮಾತ್ರ ದೇಶದಲ್ಲಿ ನನಗೆ ಪಟ್ಟಾಭಿಷೇಕ ಮಾಡ್ತೀನಿ ಮಗನೇ. ನನ್ನ ಜೊತೆಗೆ ಬರುವೇ ಇಲ್ಲ ನೀನು? ನಿನ್ನ ಇಚ್ಛೆಯಂತೆ ಆಗಲಿ. ಹೋಗೋಣಮ್ಮ. ಹೀಗೆ ಬಾ ಮಗನೇ. ಇರುವಂತಹ ಸ್ಥಳ ಮಾತಾದೇಶಕ್ಕೆ ಯಾರು ಅಂತ ಕೇಳಿದ್ದೀನಿ. ರುದ್ರಗೊಬ್ಬ ಭೂಪಾಲ ನಾನೇ ಸರಿ. ಓಲಗದ ವಿಚಾರ ಅನೇಕ ಇದಾಲಿಸಿ ಅತಿಯೋಲ
ದೋಷ. ಇದು ಈ ಮಾದ್ರಾದೇಶದ ಸಾಮ್ರಾಜ್ಯನಾಗಿ ಪಟ್ಟಾಭಿಷಿಕ್ತನಾಗುವಂತಹ ಕಾಲಕ್ಕೆ ಆದಂತಹ ವೈಭವದ ಮಹೋತ್ಸವ. ಆದ್ದರಿಂದಲೇ ನಮಗೆ ಅರಿವೇ ಇಲ್ಲದ ಹಾಗೆ ನಡೆದು ಹೋದದ್ದು ಆ ಘಟನೆಗಳೆಲ್ಲ ನಾವೇನು ಬಯಸಿ ಬಂದದ್ದಲ್ಲ. ತನ್ನಿಂದ ತಾನಾಗಿಯೇ ದೈವದತ್ತವಾಗಿಯೇ ಒದಗಿದಂತಹ ಭಾಗ್ಯವದು. ವರ್ತಮಾನದಲ್ಲಿ ಮಾದ್ರಾದೇಶದ ಅಧಿಪತಿಯಾಗಿ ರುದ್ರಕೋಪ ಈ ರೀತಿಯಾಗಿ ಮೆರೆಯುವುದಕ್ಕೆ ಕಾರಣ ಏನು? ಭಗವಾನ್ ವೇದವ್ಯಾಸರ ಕೃಪೆ. ಆ ಕೃಪೆಯನ್ನೇ ಹೊಂದಿ ನಾನು ಇವತ್ತು ಬದುಕನ್ನು ಸವಿಸುತ್ತಾ ಇದ್ದೆ. ನಮ್ಮನ್ನು ನಂಬಿದಂತಹ ಪ್ರಜಾವರ್ಗದವರಿಗೆ ಬದುಕಿನಲ್ಲಿ ಎಳ್ಳಿನಷ್ಟು ಕೊರತೆ ಬಾರದ ರೀತಿಯಲ್ಲಿ ಮಕ್ಕಳಂತೆ ಎಲ್ಲವರನ್ನು ಸಾಕಿ ಸಲಹುತ್ತಾ ಇದ್ದೇನೆ ಎನ್ನುವಾಗ ಮನಸ್ಸಿಗೆ ಸಂತೋಷ ಉಂಟು. ಪ್ರಜಾವರ್ಗದ ಯೋಗಕ್ಷೇಮವನ್ನು ನೋಡಿಕೊಳ್ಳುವುದಕ್ಕಾಗಿಯೋ ವಿಚಾರಿಸುವುದಕ್ಕಾಗಿಯೋ ಓಲಗಸ್ಥನಾಗಿದ್ದೇನೆ. ಯಾರಂತೆ? ಯಾರದು? ನುಡಿದರು ಧೈರ್ಯದಿಂದಲೇ ನುಡಿ. ಕೈ ಮುಗಿದಿದ್ದೇವೆ, ಕಾಣ್ತಾ ಇದೆ, ಅಡ್ಡ ಬಿದ್ದಿದ್ದೇವೆ. ಈಗ ಕಾಣ್ತಾ ಇದೆ. ಒಂಜಿ ದೀಪ ನಾವು ಎಂತದು? ಒಂಜಿಪೇವು ಒಂದಿಪೇವು ಅಲ್ಲ, ಒಂಜಿ ದೀಪ. ಕೈ ಮುಗಿದಿದ್ದೇವೆ ಅಂದೆ. ಕೈ ಮುಗಿದದ್ದು ನೀನು ಮಾತ್ರ. ಅಡ್ಡ ಬಿದ್ದಿದ್ದೇನೆ ಅಂದೆ ನೀನೊಪ್ಪನೆ. ಅಡ್ಡ ಬಿದ್ದಿದ್ದೇವೆ ಅಂತ ಆದ್ರೆ ಬಹು ಬೇಕಲ್ವಾ? ಹೌದು. ಇವರು ನೆಟ್ಟಗಿದ್ದಾರೆ. ಯಾರು? ನೀವು ನಾಥ, ನೀವು ನಾಥ, ನೀವು ನಾಥ. ನಿನಗೊಬ್ಬನಿಗಲ್ಲ, ಎಲ್ಲರಿಗೂ ನಾನು ನಾಥ. ಊರಿಗೆ ನಾಥ. ಊರಿಗೆ ನಾಥ ಅಲ್ವೋ? ನಾಥ. ನೀವು ಒಬ್ಬೊಬ್ಬರೇ ಹೊಂದಿಸಿದ್ರೆ ಬಹಳ ತಡ ಆಗ್ತದೆ. ಎಲ್ಲರೂ ಒಟ್ಟಾಗಿ ಸಾಮೂಹಿಕ ಪ್ರಾರ್ಥನೆ ಮಾಡಬೇಕು. ಸಾಮೂಹಿಕ ಪ್ರಾರ್ಥನೆ ಮಾಡಿ. ಒಳ್ಳೆಯದಾಯ್ತು. ನಡುಕ ಉಂಟು ದೇಹದಲ್ಲಿ. ಆಡುವಂತಹ ಮಾತು ಗದ್ಗದಿತವಾಗಿದೆ. ಏನೋ ಭಯ ಉಂಟು. ಹಾಗಲ್ಲ, ಬಹುಶಃ ಹೀಗಿರಬೇಕು. ಪರಾಕು ಪರಾಕು ದೊರೆಯೇ. ಯಾಕೆ? ಹೌದು. ಯಾವುದು ಯಾವುದು ಹೌದು? ಗುರ್ತ ಸಿಗ್ಲಿಲ್ವಾ ನಿಮಗೆ? ಅಲ್ಲ, ಹೌದು ಬುದ್ಧಿ ಅಂದಿರಲ್ಲ, ಅದು ಯಾವುದು ಹೌದು? ವಿಷಯ ಯಾವುದು? ಪರತ್ತು ಹೌದು. ಪರತ್ತು ಅಲ್ವಾ? ಪರಾಕು. ಪರಾಕು ಎನ್ನುವುದು ಹೌದು. ಪರಾಕೆ ಎನ್ನುವ ಹಾಗೆ ನನ್ನನ್ನು ಸಂಬೋಧಿಸಿದ್ದು. ಪೊರಕೆ ಗೊತ್ತಾಯ್ತಲ್ಲ? ಪೊರಕೆ ಪೊರಕೆ ಅಲ್ವಾ? ಪೊರಕೆ ಅಲ್ವೋ? ಮತ್ತೆ ತೊರಕೆಯ ಪರಾಕೆ ಪರಾಕು ಎನ್ನುವ ಹಾಗೆ. ಸುಮ್ಮನೆ ಕುಳಿತುಕೊಳ್ಳಬಾರ್ದು ನೀವು. ಓ, ಅದಕ್ಕೆ ಬಂದದ್ದ? ಅದಲ್ಲ. ಮತ್ತೆ ನೀವು ಸುಮ್ಮನೆ ಕುಳಿತುಕೊಳ್ಳಬಾರದು ಎನ್ನುವುದಕ್ಕಾಗಿ ಇಲ್ಲಿಗೆ ಬಂದದ್ದು? ಅದಲ್ಲ. ಮತ್ತೆ ನಿನಗೆ ಇಲ್ಲ ಇವತ್ತು ಏನಿಲ್ಲ, ಇದಕ್ಕೆ ಬರ್ಬೇಕು ಅಂತ ಇವ ಕರ್ಕೊಂಡು ಬಂದರು. ನಾನು ಇಲ್ಲದಿದ್ರೆ ಹೋಗುವ ಬೇರೆ. ಓ, ಇವನೂ ಅಲ್ಲ, ಇವನೂ ಸುಮ್ಮನೆ ಕೂರಲಿಲ್ಲ. ಇಲ್ಲ, ಜೊತೆಗೆ ನಿನ್ನನ್ನೂ ಕೂರುವುದಕ್ಕೆ ಬಿಡ್ಲಿಲ್ಲ. ಒಟ್ಟು ಸೇರಿಸಿ ಬೇರೆ ಇತ್ತು ನಿಜವಾಗಿ. ಇವ ಬೇಡ ಅಂತ ಅದೆಲ್ಲ ಬುದ್ಧಿ. ಬೇರೆ ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕಿತ್ತು ನಮಗೆ. ಅಂದ್ರೆ ನಾವು ಅಲ್ಲಿ ಇಲ್ಲಿಯವರಲ್ಲ, ನಾವು ನಾಡಿನವರಲ್ಲ. ನಾವು ಇಲ್ಲಿಂದ ಹೋಗಿ ಆಗಿದೆ, ವಲಸೆ ಹೋಗಿ. ಹಾಗೆ ಎಲ್ಲವರು ಇಲ್ಲದಿದ್ರು ನನಗೆ ಬೇರೆ ಇತ್ತು ಅಂತಲೇ ಹೇಳು. ಹೌದು, ಬೇಕು. ನಮ್ಮತನವನ್ನು ನಾವು ಉಳಿಸಿಕೊಳ್ಳುವ. ನಮ್ಮ ಪೆರಿಯಾರದು ಮೊದಲೇ ಹೋಗಿದ್ದಾರೆ. ಯಾರು? ಪೆರಿಯಾರು ಹಿರಿಯರು. ಅದು ಹಳೆಗನ್ನಡ. ಪೆರಿಯಾರು ಮೊದಲೇ ಹೋಗಿ ಅಲ್ಲಿ ಕಾಡಿನ ಬದಿಯಲ್ಲಿ ಕೂತಿದ್ದಾರೆ. ಹಾಗೆ ನಾವು ಇಲ್ಲಿ ಈಗ ಅಲ್ಲಿ ನೀವು ಸುಮ್ಮನೆ ಕುತ್ಕೊಳ್ಳಬಾರ್ದು ಅಂತ. ಈಗ ನಾನು ಸುಮ್ಮನೆ ಕುಳಿತುಕೊಳ್ಳ. ನಮಗೆ ನೀವು ತಲೆಯಲ್ಲಿ ಜಾಗ ಕೊಟ್ಟದ್ದು. ನಾನು ನೀವು ಸುಮ್ಮನೆ ಕುಳಿತುಕೊಳ್ಳಬಾರದು. ಹೌದು, ನೀವು ಜಾಗ ಕೊಟ್ಟದ್ದು ನಮಗೆ. ಜಾಗ ಕೊಟ್ಟದ್ದು ಬುದ್ಧಿ. ನೀವು ಜಾಗ ಕೊಟ್ಟದ್ದು ನಮಗೆ. ಎಂತದು? ಜಾಗ ಕೊಟ್ಟದ್ದು. ಜಾಗ ಕೊಟ್ಟದ್ದು. ಜಾಗ ಕೊಟ್ಟದ್ದು.
ಆಮೇಲೆ ಜಾಗದಲ್ಲಿ ನಾವು ಕೃಷಿಯನ್ನು ಮಾಡಿದೆವು. ಕೃಷಿ ಅವನಿಗೆ ಹೇಳಲಿಕ್ಕೆ ಬರುವುದಿಲ್ಲ. ಏನಾಗಬೇಕಿತ್ತು? ಕೃಷಿ ಕೃಷಿ ಅದಕ್ಕಿಂತ ಇವ ಹೇಳಿದ್ದಾಗು. ನೀವು ಅವತ್ತು ಹೇಳಿದ್ದು ಕೃಷಿ ಮಾಡಬೇಕು ಮಾಡಬೇಕಂತ ಅಪ್ಪಯ್ಯ ಅವರು ಹೇಳಿದ್ದಾರೆ, ನಮ್ಮಲ್ಲಿ ಬಂದು ಹೇಳಿದ್ದಾರೆ. ಅಲ್ಲಿ ಅವರು ಎಂತದ್ದು ಹೇಳಿದ್ದು ಅಂತ ಹೇಳಿದ್ರೆ, ಜಪತೋ ಜಾಸ್ತಿ ದುರ್ಭಿಕ್ಷ ಕೃಷಿತೋ ಜಾಸ್ತಿ ಪಾತಕಂ ಮೌನಂ ಕೋಲಂ ಜಾಸ್ತಿ ಆಗಿ ಹೇಳಿದ್ದಾರೆ. ಹಾಗಲ್ಲ, ಕೃಷಿ ಮಾಡಿದ್ರೆ ಯಾವುದೇ ಕಾರಣದಿಂದ ದುರ್ಭಿಕ್ಷ ಎನ್ನುವುದು ರಾಜ್ಯವನ್ನು ಬಾಧಿಸುವುದಿಲ್ಲ ಎನ್ನುವ ಕಾರಣದಿಂದಲೇ ಮೌನಂ ಕೋಲಂ ಜಾಸ್ತಿ ಅಂತ ಹೇಳಿದ್ದಾರೆ. ಮೌನಂ ಕೋಲಂ ಜಾಸ್ತಿ, ಮೌನವಾಗಿದ್ರೆ ಮೌನಂ ಕೋಲಂ ಜಾಸ್ತಿ ಅಂತ ಹೇಳಿ ಅಲ್ಲ. ಕೋಲಂ ಜಾಸ್ತಿ ಅಂತ ಹೇಳಿ ಏನು ಅವರು ಏನು ಹೇಳಿದ್ದಾರೋ ನೀವು ಏನು ಹೇಳ್ತೀರೋ ಅದಕ್ಕೆ ಪ್ರತಿಯಾಗಿ ನಾನು ಏನು ಹೇಳಬೇಕು? ಅವರು ಹೇಳಿದ್ದಾರೆ. ಹಾಗೆ ನಾವು ಅದೆಲ್ಲ ಬೇಡ ಅಂತ ಹೇಳಿ ನೀವು ಕೊಟ್ಟಂತಹ ಜಾಗ ನಮಗೆ ಕೊಟ್ಟದ್ದೆಲ್ಲ ನನಗೆ ಗೊತ್ತಿದ್ದ ಲೆಕ್ಕದಲ್ಲಿ ಇಲ್ಲಿ ನನ್ನಂತವನು ಬಂದದ್ದು ಇದೇ ಪ್ರಥಮ. ಹೌದು. ನನ್ನ ಅಪ್ಪಯ್ಯ ನನಗೆ ಅಮ್ಮ ಪಟ್ಟಾಭಿಷೇಕವನ್ನು ಅವು ಇಲ್ಲ, ಮೊದಲು ಹೇಳಿದ್ದಾರೆ. ನನ್ನ ಅಪ್ಪ ಮೊದಲು. ನನಗೆ ಮೊದಲಿನವ್ರದ್ದು ಯಾರ್ದು ಪರಿಚಯ ಇಲ್ಲ, ಹಾಗೆ. ನಾನು ಇತ್ತೀಚಿನವಲ್ಲ. ಹಾಗೆ ಅದು ನನಗೂ ಹಾಗೆ. ಹಾಗೆ ಸರಿ. ಬುದ್ಧಿ ಸರಕಾರಿ ಮಾಡಿದೆವು. ಸರಕಾರಿ ತರಕಾರಿ ಆ, ಹಸಿರು ತರಕಾರಿ ಹಸಿರು ಸರಕಾರಿ, ಹಸಿರು ತರಕಾರಿ ಹಸಿರು ಹಸಿರು ತರಕಾರಿ ತರತರದ ತರ ತರದ ಕಾಯಿ ಪಲ್ಯ. ಕಾಯಿ ಪಲ್ಯ. ಹೀರೆ ಅವ ಹೇಳು ಹೀರೆಕಾಯಿ, ಹೀರೆಕಾಯಿ ಹೀರೆಕಾಯಿ ನೋಡ್ಬೇಕಿತ್ತು. ನೋಡ್ಬೇಕಿತ್ತು ಬುದ್ಧಿ. ಇಷ್ಟು ಉದ್ದ ನೇತಾಡೋದು. ಹೀರೆಕಾಯಿ ಅಷ್ಟೇ ಹೌದು. ಹೌದೌದು. ಅಷ್ಟು ಮಾತ್ರ ಅಲ್ಲ, ಬೆಂಡೆಕಾಯಿ 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 ತೊಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿ. ಹೌದೌದು. ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಕೊಯ್ ಕೊಯ್ ನಾರಿ ಮರಿ ಡಬ್ಬಿಯಲ್ಲಿದೆ. ಎಂತದು? ಹಾಗೆ ಹೀಗೆ ಬೇರೆ ಬೇರೆ ತರಕಾರಿಗಳನ್ನು ನಾವು ಬೆಳೆಸಿದೆವು. ಅದೆಂತದು? ಬೇರೆ ಬೇರೆ ತರಕಾರಿ. ಬೇರೆ ಬೇರೆ ಅಂದ್ರೆ ಬೇರೆ ಬೇರೆ. ಹೌದು. ಬೇರೆ ಬೇರೆ ಅಲ್ಲ. ಹೌದು. ಅದರಲ್ಲಿ ಮತ್ತೆ ಇದು ಮಾಡಿದ್ದೇವೆ ನಾವು. ಅದು ದೊಡ್ಡದು ಬರ್ತದಲ್ಲ, ಬಿಳಿ ಇರ್ತದೆ, ಅದ್ಯಾವುದು? ಅದು ತೂದು ತುಂಬುಳ. ಅದು ಬರುವುದಲ್ಲ, ಅದನ್ನು ಬೆಳೆಸುವುದು. ತೂದು ತುಂಬುಳ, ಬೂದು ಬೂದು ತೂದು ತೂದು ತುಂಬುಳ. ತೂದು ಅದೆಂತದು? ತೂದು ತುಂಬುಳ, ಬೂದು ಕುಂಬಳ. ಅದೇ ಹಾ. ಅದು ಮಾಡಿದ್ದೇವೆ. ಹಾ. ಮತ್ತೆ ಅದು ಮಾಡಿದ್ದೇವೆ. ಅದರಲ್ಲಿ ಯಾವುದು? ಹೇಳಿದ್ರು ತರಕಾರಿಯಲ್ಲಿ ನಿಮಗೆ ಅಷ್ಟು ಆಗದಿದ್ರೆ ಈಗ ಒಳ್ಳೆ ಬೆಳೆ ಸಿಗ್ತದೆ ಅಂತ ಹೇಳಿ ನಮಗೆ ಅದು ಮಾಡಿದ್ದೇವೆ. ಗೇರ್ ಬೂರ್ಜ್ ಅಂತ ಹೇಳ್ತಾರಲ್ಲ, ಗೋಣದಂಬಿ ಗೇರ್ ಬೂರ್ಜ್ ಅಂತ ಪಾಯಸಕ್ಕೆಲ್ಲ ಹಾಕ್ತೇವೆ. ಗೋಡಂಬಿ ಗೋಣದಂಬಿ ಗೇರ್ ಬೂರ್ಜ, ಗೇರ್ ಬೀಜ. ಗೇರ್ ಬೂರ್ಜ. ಗೇರು ಬೂರ್ಜ ಅಲ್ಲ. ಗೇರು ಬೀಜ. ಅದು ಬಾರಿ ವಿಶೇಷ ಅಲ್ವೇ? ಎಲ್ಲ ಎಲ್ಲ ಹಣ್ಣಿನ ಬೀಜ ಒಳಗೆ, ಇದರ ಬೀಜ ಹೊರಗೆ. ಹೌದು ಹೌದು. ಗೇರ್ ಬೂರ್ಜ. ಅದು ನಿನಗೊಬ್ಬನಿಗೆ ಈಗ ಪ್ರಥಮ ಗೊತ್ತಾದ ಹಾಗೆ ಮಾಡಬೇಡ, ಎಲ್ರಿಗೂ ಗೊತ್ತುಂಟು. ಹೌದಾ? ಅಷ್ಟು ಮಾತ್ರ ಅಲ್ಲ ಬುದ್ಧಿ, ನಿಮ್ಮಷ್ಟು ಉದ್ದದ್ದು ಗುಂಡಿ ತೋಡಿದೆ ಬುದ್ಧಿ. ಅದು ಯಾಕೆ? ಬಾಳೆ ಗೊನೆ, ಬಾಳೆ ಮರ. ನಾವು ಬಾಳೆ ಮಾಡಿದ್ದೇವೆ. ಆ ಬಾಳೆಯ ಗಿಡಕ್ಕಿಂತಲೂ ಉದ್ದವಾದ ಗೊನೆ ಬರ್ತದೆ ಎನ್ನುವ ಕಾರಣಕ್ಕಾಗಿ ಮೊದಲು ಹೊಂಡ ತೆಗೆದದ್ದು, ಆಮೇಲೆ ಬಾಳೆ ನೆಟ್ಟದ್ದು. ಬಾಳೆ ನೆಟ್ಟದ್ದು. ನೋಡ್ಬೇಕಿತ್ತು ಬಾಳೆಹಣ್ಣು ಇಷ್ಟು ಇಷ್ಟು ಉದ್ದದ್ದು. ಬಾಳೆ ಗಿಡದಲ್ಲಿ ದೊಡ್ಡ ಜಾತಿಯದ್ದು. ದೊಡ್ಡ ದೊಡ್ಡ ಜಾತಿದ್ದು. ಹಾಗೆ ಮತ್ತೆ ಮಿಶ್ರ ಬೆಳೆಗಳನ್ನು ಮಾಡಿದ್ರೆ ಒಳ್ಳೇದಾಗ್ತದೆ ಅಂತ ಹೇಳಿ. ಒಂದನ್ನೇ ನಂಬಕೂಡದು. ಹೌದು. ಮತ್ತು ಎಲ್ಲಾ ಕಾಲದಲ್ಲಿ ಒಂದೇ ತರನಾದ ತರಕಾರಿಯನ್ನು ಬೆಳೆಯುವುದಕ್ಕಾಗುವುದಿಲ್ಲ. ಆಗುವುದಿಲ್ಲ. ಅದಕ್ಕಾಗಿ ಬೇರೆ ಬೇರೆ ಹೌದು. ಏನೆಲ್ಲ ನಾವು ಹೊರ ದೇಶದಿಂದ ಕೆಲವು ಹಣ್ಣು ಹಂಪಲುಗಳು ನಮ್ಮ ದೇಶದಲ್ಲ, ಹಾ. ಪಕ್ಕದ ದೇಶದವರು. ಹೌದೌದು ತಂದ್ರೆ ದಾಳಿಂಬೆ ದಾಳಿಂಬೆ ಲವಣಿಗೆ ಹೇಳಲಿಕ್ಕೆ ಬರುದಿಲ್ಲ. ಅದು ಒಳಗೆ ಕೆಂಪಿರ್ತದಲ್ಲ, ಅದು ದಾನೆಂಬೆ ಅಲ್ಲ, ಮತ್ತೆ? ದಾದಂಬೆ. ದಾದಂಬೆ ಅಲ್ವಾ? ಕೆಂಪಿದ್ದು ಅವ ಹೇಳ್ತಾನೆ ದಾನೆಂಬೆ ಅಂತ. ದಾದಂಬೆ ಒಳಗೆ ಕೆಂಪಿದ್ದು. ಒಳಗೆ ಕೆಂಪಿರ್ತದೆ. ಅದಲ್ಲ, ಅದು ದಾಳಿಂಬೆ. ಅಷ್ಟು ಮಾತ್ರ ಅಲ್ಲ, ಇನ್ನೊಂದು ಮೂಸುಂಬೆ. ಮೂಸುಂಬೆ ಸತ್ಯ, ಇದನ್ನು ಬೆಳೆದಿದ್ದೀರಾ ನೀವು? ಅದಲ್ಲ, ಹಳದಿ ಹಳದಿ ಹಳದಿ. ಯಾವುದು? ಹಳದಿ ಇರ್ತದೆ, ಹಣ್ಣು ಹಂಪಲು ಅದೆಲ್ಲ ಹೇಳಿದ್ದಾರೆ ನನಗೆ ಬರುವಾಗ. ಅವನ ಹತ್ರ ಹೇಳಿದ್ದಾರೆ, ಅಲ್ಲಿ ನಾವು ಹೋಗುವುದು ರಾಯರ ಹತ್ತಿರ ಹೋಗುವಾಗ ಏನೆಲ್ಲ ಮಾಡಿದ್ದೇವೆ, ಮಾಡಿದ್ದು ಸ್ವಲ್ಪ ಆದ್ರೂ ಇದ್ದದನ್ನೆಲ್ಲ ಹೇಳ್ಬೇಕು ಅಂತ. ಅದಕ್ಕೆ ಅವ ಎಲ್ಲ ಬಾಯಿಪಾಠ ಮಾಡಿಕೊಂಡು ಬಂದದ್ದು. ಮಾಡಿದ್ದು ಸ್ವಲ್ಪ ಆದ್ರೂ ಅಂದ್ರೆ ಇದ್ದದ್ದನ್ನು ಅಂದ್ರೆ ಹಾಗಲ್ಲ ರಾಯರೇ, ನೀವು ನಮಗೆ ಕೊಟ್ಟಿದ್ದೀರಿ, ನಾವಲ್ಲಿ ಹೀಗೆಲ್ಲ ಇವರು ಮಾಡ್ಬೋದು ಅಂತ ನಿಮ್ಮ ನಿರೀಕ್ಷೆ ಇರ್ತದೆ. ನಿಮ್ಮ ನಿರೀಕ್ಷೆಗೆ ತಕ್ಕ ನಾವು ಮಾಡದಿದ್ರೆ ನೀವು ಮತ್ತೆ ಬೈಯುವುದಿಲ್ವಾ? ಅದಕ್ಕೆ ಅಲ್ಲಿಂದ ಹೇಳಿದ್ದಾರೆ ಎಲ್ಲ ಹೀಗೆ ಹೀಗೆ ಹೇಳಬೇಕು ಅಂತ. ಆಮೇಲೆ ಇಷ್ಟೂ ಮಾಡಿದ್ರು
ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅಂತ. ಅದ್ಯಾಕೆ ಹಾಗೆ? ನಮಲಾಸ್ ಮಾಡಿದ್ದೇವೆ. ನಮಲಾಸ್ ನಮಲಾಸ್ ಅದೆಂತದು? ನಮಲಾಸ್ ಅಂತ ಹೇಳ್ತೇವಲ್ಲ, ಹೀಗೆ ಹೊರಗಿಂದೆಲ್ಲ ತೆಗೆದು ಮತ್ತೆ ತಿನ್ನುವುದು, ತುಂಡು ಮಾಡಿ ತಿನ್ನುವುದು. ಅದು ಅನಾನಸ್. ಅದು ಮಾಡಿದ್ದೇವೆ. ಆಕಾರ, ಅದು ಆರಂಭದಲ್ಲಿ ಆಕಾರ. ಹೌದು. ಅದಂದ್ರೆ ನಾವು ಇದು ಊರು ಬಿಟ್ಟು ತುಂಬಾ ವರ್ಷ ಆಯ್ತಲ್ಲ ರಾಯರೇ, ಹಾಗೆ ನಮಗೆ ವಿಷಯ ಗೊತ್ತಾಗುದಿಲ್ಲ. ನಿಜ ಹೇಳ್ತೇವೆ ರಾಯರೇ. ಇಷ್ಟರವರೆಗೆ ಹೇಳಿದ್ದು ಅಲ್ಲ, ಇಷ್ಟರವರೆಗೆ ಹೇಳಿದ್ದು ನಿಜ. ಇನ್ನು ಪರಮ ಸತ್ಯ. ಪರಮ ಸತ್ಯ. ಇಷ್ಟರವರೆಗೆ ಸತ್ಯ ಹೇಳಿದ್ದು ಹೇಳುವುದಕ್ಕಾಗುವುದಿಲ್ಲ. ಹೇಳದೆ ವಿಧಿ ಇಲ್ಲ. ನೀವು ಕೊಟ್ಟ ಸ್ಥಳದಲ್ಲಿ 1 ಇಂಚನ್ನು ನಾವು ಬಿಡ್ಲಿಲ್ಲ. ಬಿಡ್ಲಿಲ್ಲ. ನಾವು ಚೆನ್ನಾಗಿ ಎಲ್ಲಿ ಬೆಳೆ ಮಾಡ್ಲಿಕ್ಕೆ ಆಗ್ತದೆ ಎಲ್ಲ ಮಾಡಿದ್ದೇವೆ. ಹೌದು. ಮನೆಯ ಮೇಲೆ, ಮಾಡಿನ ಮೇಲೆಯೂ ನೆಟ್ಟಿದ್ದೇವೆ. ಹೌದು ರಾಯರೇ. ಅದು ಏನು ಮಾಡುದು ಹೇಳಿ? ನಾವು ನಿಮ್ಮಲ್ಲಿ ಹತ್ತಿರ ಬರುವಾಗ ಏನಾದ್ರೂ ಹಿಡ್ಕೊಂಡು ಬರ್ಬೇಕು ಅಂತ ನಮಗೆ ಮನಸ್ಸಿನಲ್ಲಿ ಇತ್ತು. ನೀವು ಅದನ್ನು ತರಲಿಲ್ಲ? ಇಲ್ಲ, ನಮ್ಮ ಅವರು ಪೆರಿಯರೆಲ್ಲ ಹೇಳ್ತಾ ಇದ್ರು. ಹಿರಿಯರು ಅವರೆಲ್ಲ ಹೇಳ್ತಾ ಇದ್ರು, ನಮಗೆ ಗೊತ್ತಿಲ್ಲ, ಅವರು ಹೇಳಿದ್ದು. ಅದು ಗರ್ಭಿಣಿ ಸ್ತ್ರೀಯರ ಹತ್ತಿರ ಹೋಗುವಾಗ, ಸಣ್ಣ ಮಕ್ಕಳಿರುವವರೆಲ್ಲಿಗೆ ಹೋಗುವಾಗ, ರೋಗಿಗಳ ಹತ್ತಿರ ಹೋಗುವಾಗ, ಪ್ರಾಯದವರ ಹತ್ತಿರ ಹೋಗುವಾಗ, ಅರಸರ ಹತ್ತಿರ ಹೋಗುವಾಗ, 2ನೇ ಹೆಂಡತಿ ಹತ್ತಿರ ಹೋಗುವಾಗ, ಮತ್ತೆ ಇಟ್ಟುಕೊಂಡವಳ ಹತ್ತಿರ ಹೋಗುವಾಗ ಬರಿಗೈಯಲ್ಲಿ ಹೋಗಬಾರದು ಅಂತ ಏನಾದ್ರೂ ಹಿಡ್ಕೊಂಡು ಹೋಗ್ಬೇಕಂತೆ. ಅರಸರ ಬಳಿಗೆ ಹೋಗುವ, ಅದನ್ನು ಎಷ್ಟು ಹೇಳಿದ್ರೆ ಸಾಕಲ್ಲ? ಅಲ್ಲ, ಅವರು ಹೇಳಿದ್ದೆಲ್ಲ ಹಾಗೆ. ಈ ಸಲ ಬರುವಾಗ ನಿಮಗೆ ಏನಿಲ್ಲದಿದ್ರು ಅದೊಂದು ಕುಂಬಳ ತರಬೇಕು ಅಂತ ನಾನು ಯೋಚನೆ ಮಾಡಿದ್ದು. ಅದ್ಯಾಕೆ ಕುಂಬಳ ತರಬೇಕು? ಅಲ್ಲ, ಅದಾದ್ರೂ ತರಬಹುದು ಅಂತ ಇತ್ತು ನಮ್ಮ ಮನಸ್ಸು. ಅದು ತರುವುದಕ್ಕಾಗಲಿಲ್ಲ. ಆಗಲಿಲ್ಲ. ಕಾರಣ ಏನು? ಕೈಗೆ ಬಂದ ತುತ್ತು ಬಾಯಿಗಿಲ್ಲ ಅಂತ ಆಯ್ತಲ್ಲ ರೇ. ಯಾರು? ಕಳ್ಳಕಾಕರ ಭಯ. ಸಂಜೆ ಮತ್ತೆ ಮುಂಜಾನೆ ಬಂದು. ಎಂತದು? ಬಂದು ಸಂಜೆ ಆಗುದಿಲ್ಲ, ನನಗೆ ತಡೆಯುವುದಿಲ್ಲ ರಾಯರೇ. ಏನು ನನಗೆ ಹೇಳಲಿಕ್ಕೆ. ನೀನೆಂತದ್ದು ನಡುಗುವುದೋ ಅಥವಾ ಏನಾದ್ರೂ? ಅಲ್ಲ, ನನಗೆ ಭಾವನೆ ಉಕ್ಕಿದ್ದು. ಭಾವನೆ ಯಾಕೆ? ಒಳಗಿಂದ ಹೇಳುವಾಗ ಭಾವ. ಹೌದು ರಾಯರೇ. ಏನು ಭಾವ? ಆಗ ಹೇಳುವಾಗ ಅಷ್ಟು ಗೊತ್ತಾಗ್ಲಿಲ್ಲ, ಈಗ ಗೊತ್ತಾಗ್ತಾ ಉಂಟು ರಾಯರೇ. ನನಗೆ ಸರಿಯಾಗಿ ಮಾತಾಡ್ಲಿಕ್ಕೆ ಆಗುದಿಲ್ಲ. ನಾಳೆಗೆ ತೊಡೆವರಿಸ್ತಾ ಉಂಟು. ಎಂತದು? ನಾಳೆಗೆ ತೊಡೆವರಿಸುದು. ತಡವರಿಸು. ತಡವರಿಸು ಆಗುತ್ತಾ ಉಂಟು ರಾಯರೇ. ಲಾಲಿಸಬೇಕು ಜೊಯ್ಯ ಮೋಹನ್ ಭಾವ ನೀವು. ಮೋಹನ್ ಭಾವ ನೀವು ಮಹಾನುಭಾವ. ಲಾಲಿಸಬೇಕು ನಮ್ಮ ವಿಷಯವನ್ನು. ನಾವು ಎಲ್ಲಿಯ ನಿಲ್ಲಿಸಿದ್ದು? ಅಲ್ಲಿ ಕೈಗೆ ಬಂದದ್ದು ಬಾಯಿಗಿಲ್ಲ ಅಂತ ಆಯ್ತು. ಕಾರಣ ಏನು? ಕಳ್ಳಕಾಕರ ಭಯ ಅಲ್ಲ. ಮತ್ತೆ ನಾವಿರುವಾಗ ಕಳ್ಳಲಿರ್ಲಿಕ್ಕೆ ಉಂಟಾ? ಅಂದ್ರೆ ಕಲರ್ ಇಲ್ಲ. ಸದಾ ಕಾಲವು ಕಲರ್ ಅಲ್ಲ, ಕಾಯುತ್ತಾ ಇರುವವರು. ಹೌದು. ಹಾಗಾದ್ರೆ ಕಲರ್ ಅಲ್ಲ ರೇ. ಯಾರಾದ್ರೂ ಪಕ್ಕದವರು? ಯಾರು ಪಕ್ಕದವರು? ಪಕ್ಕದವರು ಯಾರು ಬರುದಿಲ್ಲ, ಎಲ್ಲರಲ್ಲಿ ಜಗಳ ಮಾಡಿ ಆಗಿದೆ. ಹೌದಾ? ನಾವು ಬಿದ್ದು ಸತ್ರ ನೀರು ಕೊಡ್ಲಿಕ್ಕೆ ಗತಿ ಇಲ್ಲ ನಮಗೆ. ಅಂದ್ರೆ ಹಾಗೆ ಯಾರಲ್ಲಿ ಮಾತಿಲ್ಲ. ಹೆಂಡತಿ ಹತ್ರ ಮಾತು ಬಿಟ್ಟಿದ್ದೆ ನಾನು ಈ ಪ್ರಕರಣದಿಂದ. ಮತ್ತೆ ಹೌದು, ಹೆಂಡತಿ ನಮ್ಮ ಮನೆ. ಯಾರ ಹೆಂಡತಿ? ನನ್ನ ತಂಗಿ. ಹಾಗೆ ಹಾಗೆ ನನ್ನ ಭಾವ. ಹೌದಾ? ಹೌದು. ಮತ್ತೆ ನೀವು ಏನೇನು ಯೋಚನೆ? ಯಾಕೆ ಅಂತ ಮೃಗಗಳ ಕಾಟ.
ಮೃಗಗಳ ಕಾಟಕ್ಕಾಗಿ ಹೌದು ನಿನ್ನ ಹೆಂಡತಿಯನ್ನು ಅವನ ಮನೆಯಲ್ಲಿ ಬಿಟ್ಟು. ಹೌದು, ಅವರು ಸರಿ ನೋಡ್ಲಿಲ್ಲ ಅಂತ ಹೇಳಿ ನಾನು ಜಗಳ ಮಾಡಿದ್ರು. ಕುಟುಂಬ ಕಲಹ ಅಲ್ಲ. ಅಲ್ಲ ಅಲ್ಲ, ನಮಗೆ ನಮ್ಮ ಕುಟುಂಬದಲ್ಲಿ ಎಂತ ಉಂಟು ಕಲಹ ಮಾಡ್ಲಿಕ್ಕೆ? ಸರಿ, ಏನಿಲ್ಲ. ನಮ್ಮ ಕುಟುಂಬದಲ್ಲಿ ಕಲಹ ಮಾಡ್ಲಿಕ್ಕೆ ಎಂತ ಉಂಟು? ಹಾಗೆ ಮೃಗಗಳು ವರಹ ವರ 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 ಒಂದಲ್ಲ, ವರಹ ನೂರು ನೂರು ವರಹ ವರಹ ಅಂದ್ರೆ ಹಂದಿ. ಹಂದಿ ಒಂದಲ್ಲ, ಮತ್ತೆ ನೂರು ತರದಲ್ಲಿ ಬರುದ್ರೆ. ಹೌದಾ? ಭಿನ್ನ ಭಿನ್ನವಾದ. ಶೇಖರ ಶೇಖರ ಅಲ್ವಾ? ಅದೆಂತದ್ದು ಹೇಳ್ತಾರೆ? ಶೇಖರಲ್ಲ, ಸೂಕರ. ಸೂಕ ಅಲ್ಲ, ಹಂದಿ ಅಂತ ಹೇಳುವುದು. ಹೌದು, ರೇ ಹಂದಿ ಬಂತ. ಆಮೇಲೆ ಆನೆ, ಆನೆ 2 ಆನೆ 4 ಆನೆ 8 ಆನೆ ಹಿಂಡು ಸಾಯ್ಬೇರೆ ಕಟ್ಲೆ 4 ಆನೆ 4 ಆನೆ ಹಿಂಡು ಸಾಯ್ಬೇರೆ ಕಟ್ಲೆ ಹಿಂಡಾಗಿ ಸಾವಿರ ಗಟ್ಟಲೆ ಬರುತ್ತಾರೆ. ಆಮೇಲೆ ಬೊಗ್ರ ಬಂದಿದೆ. ಬೊಗ್ರ ಹುಲಿ ಅಂತ ಹೇಳ್ತೇವೆ ನಾವು. ಹುಲಿ ಅದು ವ್ಯಾಘ್ರ. ಹುಲಿ ಹೌದು, ಹುಲಿ ಅಲ್ಲ, ಹುಲಿ ಒಂದಲ್ಲ ಬಂದದ್ದು 28ನೇ ನಾನು ನೋಡಿದ್ದೇನೆ. ಮೊದಲು ಬಡಿಯುವುದು ಕೇಳಿತು, ಹೋಗಿ ನೋಡ್ತೇನೆ ರಾಯರೆ, ಒಂದೊಂದೇ ಬೊಗ್ರ ಹೀಗೆ ಬರ್ತಾವ. ಹೌದು. ಅಲ್ಲ, ಅಪರೂಪಕ್ಕೊಮ್ಮೆ ಹಿಂಡಾಗಿ ವ್ಯಾಘ್ರಗಳು ಬರುವುದು. ಅದಂದ್ರೆ ಅದು ಬರುವುದು ಗೊತ್ತಾಗಿ ಎಲ್ಲ ನಮ್ಮ ಆಚೆ ಎಲ್ಲ ಬೇರೆ ಮನೆಯವರೆಲ್ಲ ಹೆದರಿ ಎಲ್ಲ ಬಡ್ದದ್ದು. ಹೌದು, ಬಟ್ಟಲೆ ಎಲ್ಲ ಬಡ್ದದ್ದು. ಬಡಿಯುವಾಗ ಇದು ಹೀಗೆ ಬೇರೆಯೋ ಮತ್ಯಾವುದಾದ್ರು ಬಡಿದ್ರೆ ಅದು ಹತ್ತಿರ ಬರುವುದಿಲ್ಲ ಕಾರಣಕ್ಕಾಗಿ ಅದನ್ನು ನೋಡ್ಬೇಕಿತ್ತು. 4-5 ಮರಿ ಬೊಗ್ರ. ಅದು ಒಂದು ಬೊಗ್ರದ ಹೊಟ್ಟೆ ಆಡಿಯಿಂದ ಇನ್ನೊಂದು ಹೊಟ್ಟೆ ಆಡಿಯಿಂದ ಹೋಗುದು. ಎಂತದು ಅದು ಬಂದದಿರ್ಲಿ, ಅದು ಬಂದು ನಮ್ಮ ದನವನ್ನು ಕೊಂಡೋದಲ್ಲ. ಹೌದು. ಹಾಗಾದ್ರೆ ಕೃಷಿ ಮಾತ್ರವಲ್ಲ, ಹೈನುಗಾರಿಕೆಯನ್ನು ಮಾಡಿದ್ದೆ. ನಾವು ಹೈನುಗಾರಿಕೆ ಮಾಡ್ತಾ ಇದ್ದೇವೆ. ಏನು ಅಲ್ವ ಹೈನು? ಹೌದು, ಹಾಲು ಕರಿ. ಹೌದು, ನಾವು ಚೆನ್ನಾಗಿ ಕರಿತೇವೆ, ಧರ್ಮಕ್ಕೆ ಸಿಗ್ಬೇಕು. ಸರಿ. ಹೌದ್ರೆ ಅದು ಸಣ್ಣದಲ್ಲ, ದೊಡ್ಡದನ ನಮ್ಮದು. ದೊಡ್ಡದನ ಉದ್ದದ್ದು. ಅದನ್ನ ಅರ್ಧ ಹಿಡ್ಕೊಂಡು ಹೋದದ್ದು ನಾವು. ಬೊಗ್ರ ಬಂದು ವ್ಯಾಘ್ರ ಬಂದು ದನವನ್ನೇ ಕತ್ತರಿಸಲಿಕ್ಕೆ ಕತ್ತರಿ ಕಂಡ ಆಗಲ್ವ ಸಿಗಿದು ಅಂತ. ಸಿಗಿ ಅಲ್ಲ, ನಡುವಿನಿಂದ ಬರಕ್ಕ ಹರಿದು ಹಿಡ್ಕೊಂಡು ಹೋದದ್ದು. ಹೌದು, ಅದು ಕೊಂಡದದ್ದು ಯಾವ್ದನ್ನು ಹಿಂದಿನ ಭಾಗವನ್ನೇ ಹಿಡ್ಕೊಂಡು ಹೋದದ್ದು. ಮುಂದಿನ ಭಾಗ ಹಿಡ್ಕೊಂಡು ಹೋದ್ರೆ ತಿನ್ಲಿಕ್ಕೆ ಕೊಡ್ಬೇಕಲ್ಲ. ಹಿಂದಿನ ಭಾಗದಲ್ಲೆಲ್ಲ ಕೆಚ್ಚಲಿರುವುದು. ಹಾಲಾದ್ರೂ ಮಾರಿ ಬದುಕ್ತೇನೆ ಅಂತ ಬೊಗ್ರು ಹಿಡ್ಕೊಂಡು ಹೋದದ್ದು. ಹಾಗಲ್ವ ತಿನ್ನುವುದಕ್ಕೆ ಕೊಂಡೋದದ್ದು ಮಾಂಸ. ಹಾಲನ್ನು ತಿಂತಾರ ಯಾರು? ಹಾಲನ್ನಲ್ವ ಮಾಂಸವನ್ನು. ನನಗೆ ಗೊತ್ತಾಗ್ಲಿಲ್ಲ, ಕೊಂಡೋಯ್ತು. ಆಮೇಲೆ ಸಿಮ್ಮು ಬಂದಿದೆ. ಸಿಂಹ ಬಂದಿದೆ. ಸಿಂಹ ಹೌದು, ಕೇಸರಿ ಅಂತ ಹೇಳ್ತಾರೆ. ಕೇಸರಿ ಅದು ಬಂದಿದೆ. ಅದು ಬಂದದ್ರದ್ದು ಬೇರೆ ಅದ್ರದ್ದು. ಆಮೇಲೆ ಪಸ್ಕಿಗಳು ಬಂದಿದೆ. ಪಕ್ಷಿಗಳು ಬಾಯ್ಲ್ ಅಕ್ಕಿ ಬಿಳಿ ಇರ್ತದೆ, ಬೆಳ್ಳಕ್ಕಿ. ಅದು ಬಂದಿದೆ. ಆಮೇಲೆ ಕುಚ್ಚಲಕ್ಕಿ ಕುಚ್ಚು ಅಂತ ಹೇಳ್ತಾರೆ. ಹೌದು. ಆಮೇಲೆ ಅವಲಕ್ಕಿ ಅವಲಕ್ಕಿಯಾಗಿ ಇರುವುದು. ಈಗ ಎಲ್ಲ ಮೃಗಗಳು ಪಕ್ಷಿಗಳು ಎಲ್ಲ ಬಂದು ಪಾವಲಿ ನಾಯಿ ಹಾಗೆ ಮುಖ ಇರುವುದು, ರೆಕ್ಕೆ ಇರುವುದು. ಬಾವಲಿ ಅದು ಬಂದ್ರೆ ನಾವು ಮಾಡಿದ ಕೃಷಿಯನ್ನೆಲ್ಲ ಹಾಳು ಮಾಡಿದೆ. ಇರ್ಲಿಕ್ಕೆ ಆಗುದಿಲ್ಲ. ನಾವು ಹೋಗುದು ಅಂತ ತೀರ್ಮಾನ ಮಾಡಿದ್ದೇವೆ. ನಿಮ್ಮದು ಒಂದು ಒಪ್ಪು ಸಿಕ್ಕಿದ್ರೆ ನಾವು ಎಲ್ಲಿ ಹೋಗ್ತೀರಿ? ನೀವು ಎಲ್ಲಿಗಾದ್ರೂ ಕೇಳುದ
ನೀವು ಮಾತ್ರ ತಿಳ್ಕೊಂಡದ್ದು ನಮಗೆ ಸೌಖ್ಯ ಉಂಟು ಅಂತ. ನಮಗೆ ಸೌಖ್ಯ ಅಲ್ಲ ಒಬ್ಬರಿಗೂ ಸುಖ ಇಲ್ಲ ಅಂತ. ನನ್ನ ಆಡಳಿತದಿಂದ ನಿಮಗೆ ಸುಖ ಇಲ್ಲ ಅಂತಲ್ಲ, ನೀವು ನಮ್ಮ ರಾಜ್ಯದ ಹೊರವಲಯದಲ್ಲಿರುವವರು, ಹಾಗೆಂದು ನಮಗೆ ಸಂಬಂಧಪಟ್ಟವರು. ಕಾಡಿಗೆ ಹತ್ತಿರ, ನಾಡಿಗೆ ಹತ್ತಿರವಾಗಿರುವಂತಹ ನಿಮಗೆ ಕಾಡ ಮೃಗಗಳಿಂದ ಸರಿಯಾಗಿದ ಜೀವಿತಕ್ಕೆ ಎನ್ನುವಾಗ ಒಂದರ್ಥದಲ್ಲಿ ಸರಿಯಾಗಿ ವ್ಯವಹರಿಸಲಿದ್ದವರು ನಾವು. ವ್ಯವಹಾರ ಸರಿ ಇಲ್ವಾ ಹಾಗಾದ್ರೆ? ಹಾಗಲ್ಲೂ ನಾಡಿನ ಕುರಿತಾಗಿ ಚಿಂತಿಸದೇ ಇದ್ದವನುಂಟ. ಕೇವಲ ನಾಡಮಂದಿಗಳ ಕುರಿತಾಗಿ ನಾವು ಆಲೋಚಿಸಿದ್ದು, ಕಾಡಿನಲ್ಲಿರುವಂತಹ ನಿಮ್ಮ ಕುರಿತಾಗಿ ನಾವು ತಿಳಿದದ್ದೇ ಇಲ್ಲ. ಈಗ ನಿಮ್ಮ ಪಕ್ಕಕ್ಕೆ ಬಂದಿದೆ, ನಾಳೆ ಮತ್ತೆ ನಾಡಿಗಿಳಿಯುತ್ತದೆ ಎನ್ನುವಾಗ ಇದಕ್ಕೆ ಅತಿಯಾದ ಕಷ್ಟ, ಕಾರ್ಪಣ್ಯ ಒದಗುವುದಕ್ಕೆ ಸಾಧ್ಯ ಉಂಟು. ಈಗಲೇ ಹೊರಡೋಣ, ಬೇಟೆಯಾಡುವುದಕ್ಕೆ ಬೇಕಾದಂತಹ ಬೇಟೆಗೆ ಕೈದುಗಳು, ಬಲೆಗಳು, ಮತ್ತೊಂದು ಎಲ್ಲವೂ ನನ್ನ ಹೆಂಡತಿ ಕೈಯಲ್ಲಿ ತಿಳ್ಕೊಂಡು ಬರ್ತೇನೆ. ಬಲೆ ಅಲ್ವಾ? ಬಳೆ ಬಲೆ ಬೇಕು ಅಂತ ಹೇಳಿದ್ದೇವೆ. ಬಲೆಯೋ ಬೀಸುವುದಕ್ಕೆ, ಬೀಸುವುದಕ್ಕೆ ಹೆಂಡತಿ ಹತ್ರ ಕೊಟ್ಟಿದ್ದೇನೆ, ಅದು ತುತ್ತು ತುತ್ತು ಹಾಕಿದ್ದು ಸ್ವಲ್ಪ. ಅದು ನಿನ್ನ ಹೆಂಡತಿ ಕೈಯಲ್ಲಿರುವುದು ಬಳೆ. ಆ ಬಳೆವೇ ಇದು ಬಳೆ, ಇದು ಬಳೆ ಬಳೆ ಬಳೆ. ನಿಮಗೆ ಗೊತ್ತಾಗಿ ಕೈಯದ್ದು ಬಳೆ, ಇದು ಬಳೆ. ನನಗೆ ಸರಿ ಮಾಡುದು ನಿಮಗೆ ಗೊತ್ತಾಗ್ಲಿಲ್ವ ಅಂತ? ಹೆಂಡತಿ ಕೈಯಲ್ಲಿ ಉಂಟು ಅಂತ ಹೇಳಿ. ಹೆಂಡತಿ ಕೈಯಲ್ಲಿರುವುದು ಅದು ಬಳೆ, ಇದು ನಾನೇ ಹೇಳಿದ್ದು ಬಳೆ. ಗೊತ್ತಾಯ್ತಾ? ಬಳೆ ಬೀಸುದು ಬೀಸುದು ಮೃಗಗಳಿಗೆಲ್ಲ, ಅದು ನಾನೇ ಹೇಳಿದ್ದು. ಅದು ಅದು ಯಾಕೆ ಬೇಕಾಗ್ತದೆ? ಹೆಂಡತಿ ಕೈಯಲ್ಲಿ ಇರುವುದು ಬಳೆ ಬಳೆ. ಗೊತ್ತಾಯ್ತು. ಈಗ ಬೀಸುವ ಬಲೆ ಯಾಕೆ ಬೇಕಾಗ್ತದೆ? ಬೀಸುವ ಬಳೆ ಅದು ಮೃಗ ಹಿಡಿಯಲಿಕ್ಕೆ. ಬೀಸಿ ಹಿಡಿಯುವ? ಹೌದು, ನಮ್ಮಲ್ಲಿ ಉಂಟು. ನಮ್ಮ ಬಲೆಯಲ್ಲಿ ಆನೆ ಹೋದ್ರೂ ನುಸಿ ಹೋಗ್ಲಿಕ್ಕಿಲ್ಲ. ಹೌದಾ? ಹೊರಡೋಣ ಗಾಡಿಗೆ. ಪತಿಯಾಗಿಯ ಚಿತ್ರಲೋಚನೆ
ಚಿತ್ರಲೋಚನೆ ಒತ್ತಿನೊಳಗೀಗ ಸತಿಯರನ್ನು ಕರೆದು ಒತ್ತಿನೊಳಗೀಗ ಸತಿಯರನ್ನು ಕರೆಯೋತ ಎಂದಳು ತೋಜದಿ ಒತ್ತಿನೊಳಗೆ ಸತಿಯ ಕರೆಯುತ್ತ ಬೆಳೆದ ತೋಜದಿ ಮನದಿ ನೀರವಾಯೆ ಇತ್ತಲಗಳ ತರುವದಾಯನ ಪುತ್ರಿಯಾಗಿಗ ಭುವಿಗಿಂತಲೂ ಔನ್ನತ್ಯವಾದುದು ಈ ಸ್ವರ್ಗಲೋಕ. ಈ ಸ್ವರ್ಗಲೋಕದ ವಿಭಾಗದ ಪರಿಸರವನ್ನು ಎಲ್ಲರೂ ಗಂಧರ್ವಲೋಕ ಎನ್ನುವ ಹಾಗೆ ಕರೆಯುವುದುಂಟು. ಸತ್ಯ. ಹಾಗಾದ್ರೆ ಈ ಗಂಧರ್ವರೆಲ್ಲರಿಗೂ ಒಡೆಯರು ಯಾರಂತ ಎನಿಸಿಕೊಂಡಿದ್ದಾರೆ? ನನ್ನ ತಂದೆ ಮಹೋದರ. ಸತ್ಯ. ಅವರ ಮನವೆಂಬ ಮಂಟಪದಲ್ಲಿ ಮುತ್ತಿನ ಲತೆಯಾಗಿ ನಾನು ಬೆಳೆದವಳು. ಚಿತ್ರಾಕ್ಷಿ ಎನ್ನುವ ಹಾಗೆ ನನಗೆ ನಾಮಕರಣ. ಚಿತ್ರಲೋಚನೆ, ಚಿತ್ರನಯನೆ, ಹೀಗೆಲ್ಲ ಗಂಧರ್ವ ಲೋಕದಲ್ಲಿ ಹಾಡಿ ಹೊಗಳುತ್ತಾ ಇದ್ದಾರೆ. ಸತ್ಯ ಅಲ್ವಾ? ಯಾವುದಕ್ಕೂ ಕೊರತೆ ಮಾಡಲಿಲ್ಲ ನನ್ನ ತಂದೆ. ಇಲ್ಲ. ಮೂಡಿದಂತ ಹೂ ಬಾಡದ ಹಾಗೆ, ಎಳ್ಳಿನ 7 ಭಾಗದಷ್ಟು ಲೋಪದೋಷ ಬಾರದ ಹಾಗೆ ಪ್ರೀತಿಯಿಂದ ನನ್ನನ್ನು ಸಾಕಿ ಬೆಳೆಸಿದ್ದಾರೆ. ಸತ್ಯ. ಸಖಿ, ಏನಮ್ಮ? ಈ ಭೂಲೋಕದಲ್ಲಿ ಈ ಸಂಗೀತ ಕ್ಷೇತ್ರದಲ್ಲಿ ಉತ್ತಮವಾದಂತಹ ಸಾಧನೆಯನ್ನು ಮಾಡಿದರೆ ಗಾನ ಗಂಧರ್ವ, ಗಾನ ಕೋಗಿಲೆ ಎನ್ನುವಂತಹ ಬಿರುದು ಪ್ರಧಾನವಾಗುತ್ತದಲ್ಲ, ಅದು ಎಲ್ಲಿಂದ ಬಂದದಂತ ಕೇಳ್ತೀಯ? ಎಲ್ಲಿಂದ? ಈ ಗಂಧರ್ವ ಲೋಕದಿಂದಲೇ ಪ್ರಚಲಿತವಾದದ್ದು. ಹಾಗೆಂತ ಈ ಗಂಧರ್ವ ಲೋಕದ ಬಗ್ಗೆ ಹೇಳುವುದಕ್ಕೆ ನನಗೆ ಹೆಮ್ಮೆ ಅನಿಸುತ್ತಾ ಉಂಟು. ಆದ್ರೆ ಈ ಕರೆದಂತಹ ವಿಶೇಷ ಏನು ಬಲ್ಲಿರ? ಓ ಬಾವಕಿಯರೇ, ಬಾಬಕಿಯದೆಲ್ಲ ಕೇಳಿ ಮೂವಲಯ ಕೈಗೊಳ್ಳುತ್ತೋ ಬಾವಕಿಯರಿಂದೆಲ್ಲ ಕೇಳಿ, ಬಾವಕಿಯರಿಂದೆಲ್ಲ ಕೇಳಿ ಭುವನಯ ಕೈದುಂದ ಭುವನಯ ಕೈದುಂದ ಇಂದಿನೇ
ಜಲಕೇಳಿ ಜಲಕೇಳಿ ಜಲಕೇಳಿಯಾಡುವ ದೇವಿಯಲಿ ಜಲಕೇಳಿಯಾಡುವ ಏಳಿ ಬೇಗ ಏಳಿ ಬೇಗ ಏಳಿ ಎನ್ನುತ್ತಾರೆ ನಾವು ಜಲಕೇಳಿಯಾಡುವ ಜಲಕೇಳಿಯಾಡುವ ಜಲಕ್ಕೆ ಆಡುವ ಏಳಿ ಬೇಗ ಏಳಿ ಏಳಿವೇನು ಬಾಬಗಿಯರಿಂದೆಲ್ಲ ಕೇಳಿ ಭುವನ ಕೈಗುಂದ ಶೀಘ್ರದಿ ನೀಲಜಂಡ ಕೇಳಿ ಆಡುವ ಹೇಳುವುದನ್ನು ಬಾಬಗಿಯರಿಂದೆಲ್ಲ ಕೇಳಿರಿ ಭೂವಲಯ ಕೈಗುಂದ ಲೀಲೆಯಲ್ಲಿ ಜಲ ಕೇಳಿ ಲೀಲೆಯಲ್ಲಿ ಜಲಕೇಳಿ ಜಲಕೇಳಿ ಜಲಕೇಳಿಯಾಡುವ ಏಳಿ ನೀವು ಕೇಳಿ ಏಳಿ ಈ ಹೊತ್ತಿಗೆ ನಿಮ್ಮನ್ನು ಇಲ್ಲಿ ಬರಮಾಡಿಸಿಕೊಂಡಿದ್ದೇನೆ. ಬಹಳ ಸಂತೋಷದಿಂದ ಯಾವತ್ತು ಜೊತೆಯಾಗಿರುವವರು. ಮಲ್ಲಿಗೆ ದಾರದಲ್ಲಿ ಬುಣಿದಿಟ್ಟ ಹಾಗೆ ಜೊತೆಯಾಗಿ ನೀವು ಇದ್ದವರಲ್ವೇ? ಸತ್ಯ. ಇಲ್ಲಿ ನೀನು ಬಂದದ್ದು ಒಬ್ಬಳಾದ್ರೆ ಅದೋ ತುದಿಗಾಲಲ್ಲಿ ಚಿತ್ರಾಕ್ಷಿ ಎಷ್ಟು ಹೊತ್ತಿಗೆ ನಮ್ಮನ್ನು ಕರೆಯುತ್ತಾಳೆ. 100 ಮಂದಿ ಸಖಿಯರು ಕಾದಲ್ಲಿ ಕುಳಿತದ್ದೇ ನಮ್ಮ ಮುಖವನ್ನೇ ನೋಡ್ತಾ ಇದ್ದಾರೆ. ಒಬ್ಬಳನ್ನು ಬರಮಾಡಿಸಿಕೊಂಡಿದ್ದೇನೆ. ಆಪ್ತ ಗೆಳತಿಯೂ ಹೌದು ನೀನು. ಸತ್ಯ. ಹಾಗಾಗಿ ಈಗ ಮನಸ್ಸಲ್ಲಿ ಏನಾದರೂ ಬೇಸರ ಉಂಟಾದ್ರೆ, ಸಂತೋಷವಾದ್ರೆ ಯಾರ ಹತ್ರ ಹೇಳಿಕೊಳ್ಳೋದು ಹೇಳು? ನಿನ್ನನ್ನು ಬಿಟ್ಟು ನನಗೆ ಬೇರೆ ಯಾರಿದ್ದಾರೆ ಹೇಳು? ತಂದೆ ಹತ್ರ ಹೇಳಿದ್ರೆ ರಾಜಕೀಯದ ಒತ್ತಡ, ಕಿರೀಟ ಹೊತ್ತವನಿಗೆ ಕಿರುಕುಳ ತಪ್ಪಿದ್ದಲ್ಲ. ಬಿಡು, ಕ್ಲಪ್ತ ಸಮಯಕ್ಕೆ ಬೇಕಾದದನ್ನು ಒದಗಿಸುವುದರಲ್ಲಿ ನೀನೊಬ್ಬಳಿದ್ದೀಯ ನೋಡು.
ಸಂತೋಷವೇ ಸಮಾಧಾನವೇ ಸರಿ. ಹಾಗೆಂತ ಇಲ್ಲಿದ್ದೆ ಮಾಡುವುದಾದ್ರೂ ಏನೇ ಏನು ಮಾಡುದು? ನೆತ್ತದುಂಟಿಲೆ ಗಂಧರ್ವ ಲೋಕದಲ್ಲಿ ಯಾವುದಕ್ಕೆ ಕೊರತೆ ಮಾಡಿದ್ದಾರೆ? ಅಯ್ಯಯ್ಯೋ, ಇದ್ದದ್ದು ಇದ್ದ ಹಾಗೆ. ಮತ್ತೆ ಅದು ಹಾಗೆ ಸ್ವಲ್ಪ ಮಂದಿಯಲ್ಲಿ ಹೆಚ್ಚು ಆಸ್ತಿ ಅಂತಸ್ತು ಇದ್ರೆ ಖರ್ಚು ಮಾಡುವುದು ಹೇಗೆ ಅಂತ ಒಂದು ಚಿಂತೆ. ಹೆಚ್ಚಿಗೆ ಇದ್ರೂ ಕೊರತೆ ಅಲ್ವಾ? ಮತ್ತೆ ಏನಿಲ್ಲದಿದ್ರೆ ಏನಿಲ್ಲ ಅಂತ ಹೇಳಿ ಕೊರತೆ, ಬೇಸರ. ಹಾಗೆಂತ ಬೇಸರವನ್ನು ತಣಿಸುವ ಬಗೆಯಾದ್ರೂ ಹೇಗೆ? ಇಲ್ಲಿ ಪರಿವರ್ತನೆ ಏತದ್ದು ಇಲ್ಲಿದು? ಗಂಧರ್ವ ಲೋಕದ ಉಪವನ ಉಂಟು. ಬಿಟ್ಟೆ ಇದ್ದದ್ದು ಇದ್ದ ಹಾಗೆ. ಮತ್ತೆ ಹೇಗೆ ಇರಬೇಕು? ಇದು ಇದ್ದದ್ದು ಇದ್ದ ಹಾಗೆ. ನಾಳೆ ಬಂದು ನೋಡಿದ್ರೆ ಇಲ್ಲಿ ಹೀಗೆ ಹೀಗೆ, ಬೇರೆ ಅಲ್ವಾ? ಎನ್ನುವುದಿಲ್ಲ. ಹಾಗಾದ್ರೆ ಪರಿವರ್ತನೆ ಯಾವುದು? ಯಾವುದಪ್ಪ ಪರಿವರ್ತನೆ? ಭೂಲೋಕ. ಹೌದೇ ಗೆಳತಿ, ಇವತ್ತಿದ್ದದ್ದು ನಾಳೆ ಇರುವುದಿಲ್ಲ, ನಾಳೆ ಇದ್ದದ್ದು ಇವತ್ತಿರುವುದಿಲ್ಲ ಅಂತ ನಿತ್ಯ ನೂತನವಾಗಿರುವಂತಹ ಭೂಲೋಕವನಿಗೆ ಹೋಗಬೇಕು. ಮನ ಬಂದ ಹಾಗೆ ಜಲ ಕೇಳಿನೇ ಆಡಬೇಕು, ಹೂಗಳನ್ನೆಲ್ಲ ಕೊಯ್ಬೇಕು, ಮಾಲೆಯನ್ನು ಮಾಡಿ ಶೃಂಗರಿಸಬೇಕು ಎನ್ನುವಾಗ ಆಸೆ. ಏನೇ ಬರ್ತೀಯೇನೆ ನನ್ನ ಜೊತೆ? ನೀನು ಕರೆಯುವುದು ಹೆಚ್ಚ, ನಾನು ಬರುವುದು ಹೆಚ್ಚು. ಜೋರಾಗಿ ನಿದ್ರೆ ಬಂದವರಿಗೆ ಹಾಸಿಗೆ ಮೇಲೆ ದುಡಿ ಬಿಟ್ಟಾಗಾಯ್ತಾ? ಮತ್ತೆ ಅಷ್ಟು ಸಂತೋಷ ಆಯ್ತು. ಹಾಗಾದ್ರೆ ತುದಿ ಕಾಲದಲ್ಲಿ ನಿಂತಿದ್ದಿ. ಈ ಸಲ ಒಂದು ನಿನ್ನ ಜೊತೆ ತಿರುಗಾಟ ಅಲ್ವಾ? ಈ ಸಲ ಯಾಕೆ? ಒಟ್ಟೊಟ್ಟಿಗಿದ್ದೇವೆ, ಮುಂದೆ ಕೂಡ ಜೊತೆಯಾಗಿ. ನೋಡೆ ಗೆಳತಿ ಇಳೆಗೆ ಚೈತ್ರ ಮಾಸ ಬಂದಿದೆ. ಇಳೆಗೆ ಚೈತ್ರ ಮಾಸ ಬಂದಿದೆ. ಚೈತ್ರ ಮಾಸ ಬಂದಿದೆ. ನೋಡಿ ನೋಡಿ ಗೆಳತಿ ಗಿಳೆಗೆ ಚೈತ್ರ ನೋಡು ಗೆಳತಿ, ನೋಡು ಗೆಳತಿ, ನೋಡೆ ನೋಡಿ ಗೆಳತಿ, ನೋಡಿ ಗೆಳತಿ, ನೋಡಿ ಗೆಳತಿ, ಇಳೆಗೆ ಚೈತ್ರ ಮಾಸ ಬಂದಿದೆ. ನೋಡಿ ಗೆಳತಿ, ನೋಡಿ ಗೆಳತಿ, ನೋಡಿ ಗೆಳತಿ, ಇಳೆಗೆ ಚೈತ್ರ ಮಾಸ ಬಂದಿದೆ. ಇಳೆಗೆ ಚೈತ್ರ ಮಾಸ ಬಂದಿದೆ. ಇಳೆಗೆ ಚೈತ್ರ ಮಾಸ, ಇಳೆಗೆ ಚೈತ್ರ ಮಾಸ, ಇಳೆಗೆ ಚೈತ್ರ ಮಾಸ ಬಂದಿದೆ. ಮೋಡಿ ಮಾಡಿ ಎನ್ನ ಮನಗೆ ಹರುಷ ತಂದಿದೆ. ಎನ್ನ ಮನಗೆ ಮೋಡಿ ಮಾಡಿ, ಮೋಡಿ ಮಾಡಿ, ಮೋಡಿ ಮಾಡಿ, ಎನ್ನ ಮನಗೆ ಮೋಡಿ ಮಾಡಿ, ಮೋಡಿ ಮಾಡಿ, ಎನ್ನ ಮನಗೆ ಹರುಷ ತಂದಿದೆ. ಮೋಡಿ ಮಾಡಿ, ಮೋಡಿ ಮಾಡಿ, ಎನ್ನ ಮನಗೆ ಹರುಷ ತಂದಿದೆ. ಹರುಷ ತಂದಿದೆ, ಮನಗೆ ಹರುಷ ತಂದಿದೆ. ನೋಡು ನೋಡು ಗೆಳತಿ ಕೆಳಗೆ ಚೈತ್ರ ಮಾದಲೆ. ಮೋಡಿ ಮಾಡಿ ಎನ್ನ ಮನಗೆ ಹರುಷ ತಂದಿದೆ. ಮೋಡಿ ಮಾಡಿ ಎನ್ನ ಮನಗೆ ಹರುಷ ತಂದಿದೆ. ಎನ್ನ ಮನಗೆ ಹರುಷ ತಂದಿದೆ. ಹರುಷ ತಂದಿದೆ. ಏನೇ ತುಮಗಿದೆ, ಏನೇ ತುಮಗಿದೆ, ಏನೇ ಚೆಲುವಿದೆ.
ಮರದ ಮೇಲೆ ಕುಳಿತ ಗಿಳಿಯನು ಜೋಡಿಯಾಗಿ ಮರದ ಮೇಲೆ ಕುಳಿತ ಗಿಳಿಯನು ಕಾಡುತ್ತಿಗಲು ಮಾರ ನಮ್ಮ ಉಸುರಲೇನರು ಕಾಡುತ್ತಿಗಲು ಮಾರ ಕಾಡುತ್ತಿಗಲು ಮಾರ 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 ನಮ್ಮ ಉಸುರಲೇನರು ಕಾಡುತ್ತಿಗಲು ಮಾರ ನಾನು ನುಡಿಯಲೇನನು ಜೋಡಿಯಾಗಿ ಮರದ ಮೇಲೆ ಕುಳಿತ ಗಿಳಿಯನು ಕಾಡುತ್ತಿಗಲು ಮಾರ ನಮ್ಮ ಉಸುರಲೇನರು ಗದಿಯ ಗೆದಗಿ ನೋಡೆ ನವಿಲು ನಾಟ್ಯವಾಡಿದೆ ಗದಿಯ ಗೆದಗಿ ನೋಡೆ ನವಿಲು ನಾಟ್ಯವಾಡಿದೆ ನವಿಲು ನಾಟ್ಯವಾಡಿದೆ ನವಿಲು ನಾಟ್ಯವಾಡಿ ನವಿಲು ನಾಟ್ಯ ನವಿಲ ನಾಟ್ಯ ನವಿಲು ನವಿಲು ನಾಟ್ಯ ನಾಟ್ಯ ಮಾಡಿದೆ ಗದಿಯ ಕೆದಗಿ ತೋಗಿ ನವಿಲು ಗದಿಯ ಕೆದಗಿ ತೋಗಿ ನವಿಲು ನಾಟ್ಯ ಮಾಡಿದೆ ನವಿಲು ನಾಟ್ಯ ಮಾಡಿದೆ ನವಿಲು ನಾಟ್ಯ ಮಾಡಿದೆ ಗಿರಿಯ ಶಿಖರದಿಂದ ನೀರ ಝರಿಯೂ ಜಾರಿದೆ ಗಿರಿಯ ಶಿಖರದಿಂದ ಗಿರಿಯ ಶಿಖರದಿಂದ ಗಿರಿಯ ಶಿಖರದಿಂದ ನೀರ ಝರಿಯೂ ಜಾರಿದೆ ನೀರ ಝರಿಯೂ ಜಾರಿದೆ ಗಿರಿಯ ಶಿಖರದಿಂದ ಗಿರಿಯ ಶಿಖರದಿಂದ ನೀರ ಝರಿಯೂ ಜಾರಿದೆ ನೋಡೆ 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 ಗೆಳತಿ ಶೇಖರದಿಂದ ನೀರ ಝರಿಯು ಜಾರಿದೆ
ನೀರ ಚರಿಯೋ ಜಾರಿದೆ ನೀರ ಚರಿಯೋ ಜಾರಿದೆ ನೋಡೆ ನೋಡೆ ಮನ್ಮಥ ನಮಗೆ ಪಂಚಶರವನ್ನು ಬಿಡ್ತಾ ಇದ್ದಾನೆ, ಸಹಿಸಿಕೊಳ್ಳಿಕ್ಕಾಗುವುದಿಲ್ಲ. ಹಾಗಾಗಿ ಬಂದದ್ದು ಯಾಕೆ? ಜಲ ಕೇಳಿ ಆಡಬೇಕು, ಹೂಗಳನ್ನು ಕೊಯ್ಬೇಕು. ನಿನಗೆ ಯಾವ ಹೂ ಅಂದ್ರೆ ಪ್ರೀತಿ? ನನಗೆ ಸಂಪಿಗೆ. ಅಯ್ಯೋ ದೇವರೇ, ಏನಾಯ್ತು? ಮರ ಹತ್ತಿಯೇನೆ. ಮರ ಹಾಗಲ್ಲ, ಹತ್ತಬಹುದು, ಆದ್ರೆ ಕೆಳಗಡೆ ಮಾತ್ರ ಗಂಡಸರಿರಬಾರದು. ಜಾಗ್ರತೆ. ನಾನು ಮಲ್ಲಿಗೆ, ಮತ್ತೆಂತದ್ದು? ನನಗೆ ವಂತಿಗೆ. ಸೇವಂತಿಗೆ. ಸೇವಂತಿಗೆ ಹೂಗಳನ್ನು ಕೊಯ್ಯುತ್ತಾ ಆದಷ್ಟು ಬೇಗ ಗಂಧರ್ವ ಲೋಕಕ್ಕೆ ಹೀಗೆ ಬಾ, ಹೀಗೆ ಬಾ. ಮುಂದೆ ಬರುತ್ತ ಸರೋವರವ ಕಂಡೋದ ಸರೋವರವ ಕಂಡು ನಮಗೆ ಸೊಗಸಾಗಿದೆ ಅನ್ನುವುದಕ್ಕಿಂತಲೂ ನಿಮಗೆ ಸಂತೋಷವಾಯಿತು. ಎಲ್ಲ ಮೃಗಗಳನ್ನು ಎಲ್ಲಿದ್ದಾರೆ ಉಳಿದವರು? ಎಲ್ಲ ಅವರೆಲ್ಲ ಸಿಕ್ಕಿದ್ದನ್ನು ಮಾಂಸವನ್ನೆಲ್ಲ ಕಟ್ಟಿಕೊಂಡು
ಹೋದದ್ದೇ. ಒಳ್ಳೆಯದಾಯ್ತು. ಇಲ್ಲಿಯೇ ಇದ್ರೆ ಮತ್ತೆ ಅದು ಕೊಳೆಯುತ್ತದೆ. ಹೌದು, ಮತ್ತೆ ಹಾಳಾಗುತ್ತದೆ. ನಾನು ಹೇಳಿದ್ದೇನೆ ಎಲ್ಲ ತಯಾರು ಮಾಡಿ ಇಡಿ, ಮತ್ತೆ ನಾನು ಬರ್ತೇನೆ ಅಂತ ಹೇಳಿದ್ದೆ. ಹೌದು, ಆಯಾಸವಾಯಿತು. ಈ ಆಯಾಸದಲ್ಲಿ ಒಂದು ತೃಪ್ತಿ ಉಂಟು. ಹೌದ್ರೆ, ಕೇವಲ ಸ್ವಾಸ್ಥ್ಯಕ್ಕಾಗಿ ಆಯಾಸವನ್ನು ಹೊಂದಿದ್ದಲ್ಲ, ಹೌದು, ನಮ್ಮವರ ಸ್ವಾಸ್ಥ್ಯಕ್ಕಾಗಿ ನಾನು ಆಯಾಸ ಹೊಂದಿದ್ದೇನೆ ಎನ್ನುವ ಕಾರಣ. ದೇಹ ಆಯಾಸವಾಗಿದೆ, ಆದರೂ ಈ ಕಾಡಿನ ಪರಿಸರವನ್ನು ಬಿಟ್ಟು ಅಗಲುವುದಕ್ಕೆ ಮನಸ್ಸು ಒಡಮಾಡುವುದಿಲ್ಲ. ಗಾಳಿ ಎಲ್ಲ ಸರಿ, ತಂಪಾದ ಗಾಳಿ. ಹೌದು. ಹಾಗೆಂದು ತಂಪಾದ ಗಾಳಿಗೆ ಮೈಯೊಡ್ಡಿ ನಮ್ಮ ಮೈಯಲ್ಲಿದ್ದಂತಹ ಬೆವರನ್ನು ಆರಿಸುವುದಲ್ಲ. ಹೌದು, ಕೊಳೆಯಾಗಿದೆ ಎನ್ನುವ ಕಾರಣ ರಕ್ತದ ವಾಸನೆ, ಒಮ್ಮೆ ಸ್ನಾನ ಮಾಡಬೇಕು. ಬೆವರಿನ ವಾಸನೆ, ಎಂತದು? ರಕ್ತದ ವಾಸನೆ, ಬೆವರಿನ ವಾಸನೆ ಎಲ್ಲ ಒಟ್ಟು ಸೇರಿ ಬೇರೆಯ ವಾಸನೆ. ವಾಸವನ್ನೇ ಅಲ್ವಾ? ವಾಸನೆ, ದುರ್ವಾಸನೆ. ಹೌದು, ರಕ್ತ ಬೆವರು ಎಲ್ಲ ಒಟ್ಟಾಗಿ ಸೇರಿ ನೋಡಿದ್ರೆ. ಹಾಗಾದ್ರೆ ಸ್ನಾನವನ್ನು ಮಾಡಬೇಕು ಅಂತ ಆದ್ರೆ ಕಾಸಾರ ಎಲ್ಲುಂಟು ಅಂತ ನೋಡ್ಬೇಕು. ಸ್ನಾನ ಮಾಡ್ಲಿಕ್ಕೆ ಕಾಸರಗೋಡಿಗೆ ಹೋಗ್ಬೇಕು. ಎಂತದು? ಸ್ನಾನ ಮಾಡ್ಲಿಕ್ಕೆ ಕಾಸರಗೋಡಿಗೆ ಹೋಗ್ಬೇಕು ಅಂತ ಹೇಳಿ. ಕಾಸಾರವು ಸರೋವರ. ಕಾಸಾರ ಅಂದ್ರೆ ಸರೋವರ. ಹಾಗೆ ನನಗೆ ಇಲ್ಲೆಲ್ಲಾದ್ರೂ ಸರೋವರ ಹರಿಯುತ್ತಿರುವ ನದಿಯೋ ಉಂಟವಂತ ಹುಡುಕಿದ್ದೆ ತಡ ನೋಡು. ಜುಳು ಜುಳು ನಿನಾದ. ಹಾಗಾದ್ರೆ ಹರಿಯುತ್ತಲೇ ಇದೆ ನದಿ. ಈ ಕಡೆ ಒಂದೇ ದೃಶ್ಯದಲ್ಲಿ ಮುಗಿಯಿತು ನೋಡಿ, ನಮ್ಮ ಬೇಟೆ ಆಯ್ತು. ಅಲ್ಲಿಗೆ ಸ್ನಾನವ ಆಗಲಿಕ್ಕೆ ವ್ಯವಸ್ಥೆ ಉಂಟು. ಅಲ್ಲಿ ಸರೋವರ. ಈಗ ಸ್ನಾನ ಮೊದಲು ಯಾರು ಮಾಡುವುದು? ಮೊದಲು ನಾನು ಇಳಿತೇನೆ, ಇಳಿದು ಸ್ನಾನ ಮಾಡ್ತೇನೆ, ಆಮೇಲೆ ಕೈಕಾಲು ತೊಳಿತೇನೆ, ಆಮೇಲೆ ಹಲ್ಲುಚ್ಚುತ್ತೇನೆ. ಉಳಿದ್ರೆ ಮತ್ತೆ ನೀರು ಉಳಿಬಹುದು. ಬಟ್ಟೆ ಎಲ್ಲ ಹೋಗದ ಮೇಲೆ ಮತ್ತೆ ನಿಮ್ಮದೆಂತುಂಟು ನೀವು ಮಾಡಿ. ಹರಿಯುತ್ತಿರುವ ನದಿಯಲ್ಲಾದ್ರೆ ಆಗ ಆದೀತು. ಈಗ ಸರೋವರದಲ್ಲಾದ್ರೆ ಮೊದಲು ನಾನು ಸ್ನಾನ ಮಾಡ್ತೇನೆ. ಈಗ ಸ್ನಾನ ಮಾಡುವುದು ಮೊದಲು ಅಥವಾ ಕುಡಿಯುವುದು ಮೊದಲು, ಮತ್ತೆ ಸ್ನಾನ ಮಾಡಬೇಕು. ನೀರು ಹೌದು, ಕುಡಿದ ಮೇಲೆ ಸ್ನಾನ ಮಾಡುವುದು ಅಲ್ಲ. ಮೊದಲು ನಾವು ಸ್ನಾನ ಮಾಡಿದ್ರೆ ಆಮೇಲೆ ಮೈಯಲ್ಲೆಲ್ಲ ಮಣ್ಣೆಲ್ಲ ಆದ್ರೆ ಮತ್ತೆ ಕುಡಿಲಿಕ್ಕೆ ಆಗುದಿಲ್ಲ. ಮೊದಲು ಕುಡಿಬೇಕು, ಆಮೇಲೆ ಸ್ನಾನಕ್ಕೆ ಈ ಕಾಸಾರವನ್ನು ಉಪಯೋಗಿಸುವ. ಹೌದು, ಕುಡಿಯುವುದಕ್ಕೆ ಅರಸುತ್ತ ಹರಿಯುವ ನದಿ ಉಂಟು ನೋಡಿ. ಎಲ್ಲಿ ಆದ್ರೆ ಹಾಗೆ ಸ್ನಾನ ಆಯ್ತು. ಇನ್ನು ಎಲ್ಲಿಯಾದ್ರೂ ತುರೆ ಸಿಕ್ಕಿದ್ರೆ ಕುಡಿಯುವ. ಎಂತದು? ತುರೆ 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 ತೊರೆ ತೊರೆ ತುರೆ ತುರೆ ತೊರೆ ಸಿಕ್ಕಿದಲ್ಲಿ ನಾನು ಕುಡಿದಾಯ್ತು. ನೀವು ನಿಮ್ಮದು ಕುಡಿದು ಆಯ್ತಾ? ಆದ್ದರಿಂದಲೇ ಇರಬೇಕು. ಯಾವುದೋ ಒಂದು ರೀತಿಯ ಜಾಡ್ಯ ದೇಹವನ್ನು ಆವರಿಸ್ತಾ ಉಂಟು. ಮಧ್ಯಾಹ್ನದ ಹೊತ್ತಲ್ವಾ ನಿದ್ದೆ ಆವರಿಸ್ತಾ ಉಂಟು. ನಿದ್ದೆಯ ಮಂಪ ನನಗೆ ಅಂದ್ರೆ ಸ್ವಲ್ಪ ಕುಡಿದ್ರೆ ಮತ್ತೆ ಮಲಗಬೇಕು. ಕ್ರಮ ಉಂಟು, ಕುಡ್ದ ಮೇಲೆ ಮಲಗಬೇಕು. ಮತ್ತೆ ಇನ್ನೊಬ್ಬರಿಗೆ ತೊಂದರೆ ಮಾಡಿ ಕಿರಿಕಿರಿ ಮಾಡಿ ಅದೆಲ್ಲ ಅಭ್ಯಾಸ ಇಲ್ಲ ನನಗೆ. ಸ್ವಲ್ಪ ಆಯಾಸ ಎಲ್ಲ ಆದ್ರೆ ಕುಡಿಬೇಕು. ಸರಿ, ಕುಡಿದ್ರೆ ಸ್ವಲ್ಪ ಮಲಗಬೇಕು. ಈಗ ನಾನು ಕುಡಿದಾಯ್ತು, ಹೌದು, ನೀನು ಕುಡಿದಾಯ್ತು. ಹೌದು, ಇನ್ನು ಮಲಗುವುದು ಮಲಗುದು ಎಲ್ಲಿ? ಸರಿ ಸರಿ, ನೋಡಂತೆ ನನಗೆ ಅನುಕೂಲವಾಗಿಯೇ ಇಲ್ಲೊಂದು ಎತ್ತರದ ಬಂಡೆ. ಹೌದು, ನಾನಿದನ್ನು ಆರಿಸಿಕೊಂಡೆ ಬಂದ ಕೂಡಲೇ. ಈ ದೃಶ್ಯದಲ್ಲಿ ಬಂಡೆಯು ಸಿಕ್ಕಿ ಆಯ್ತು. ನನಗೆ ಮಲಗಬೇಕಾದ್ರೆ ತಲೆ ದಿಂಬು ಬೇಕಾಗ್ತದೆ. ಎಂತದು? ತಲೆ ದಿಂಬು. ತಲೆಗೆ ದಿಂಬು? ಹೌದು, ತಲೆಗಿಟ್ಟ ಮೇಲೆ ಅದು ತಲೆ ದಿಂಬು. ತಲೆ ದಿಂಬು. ಸರಿ, ಅದು ಯಾಕೆ ತಲೆ ಆ ದಿಂಬು ಇಲ್ಲದೆ ಮಲಗುವುದಕ್ಕಾಗುದು? ದಿಂಬು ಇಲ್ಲದೆ ಇದ್ರೆ ಆಗುದಿಲ್ಲ ರೇ. ಹಾಗೆ ತಲೆಗೆ ಒಂದು ಯಾವುದು ದಿಂಬು ಹುಡುಕಿದ್ರೆ ಇಲ್ಲಿ ಸಿಗ್ತದೆ. ಒಮ್ಮೊಮ್ಮೆ ನನ್ನ ಸಣ್ಣ ಮಗನನ್ನು ಹೇಳ್ದವನ ಹೊಟ್ಟೆ ಮೇಲೆ ತಲೆ ಇಟ್ಟು ಮಲಗ. ಹೌದಾ? ಹಾಗೆ ಬೇಡ, ನೋಡಲ್ಲಿ ಅಲ್ಲೊಂದು ಬೇರು ಕಾಣುತ್ತಾ ಉಂಟು. ಬೇರು ಕಾಣುತ್ತಾ, ಆ ಬೇರಿಗೆ ತಲೆ ಇಟ್ಟು ಮಲಗಿದೆ. ರಾಯರೇ, ನನಗೊಂದು ಅಭ್ಯಾಸ ಉಂಟು. ಏನು? ಮಲಗುವಾಗ ಯಾರನ್ನಾದ್ರೂ ಅಪ್ಪಿ ಹಿಡ್ಕೊಂಡು ಮಲಗದು. ಹೌದಾ? ಏನು ಮಾಡುದು? ಇಲ್ಲಿ ನೀವು ಮತ್ತೆ ನಾನು ಇಬ್ಬರೇ ಇರುದು. ಏನ್ ಮಾಡುದು ಈಗ? ಅದು ಕಷ್ಟ ಆಗ್ತದೆ. ಯಾಕಂದ್ರೆ ನಾನು ಇಲ್ಲಿರುವುದು, ಒಮ್ಮೆ ನನ್ನನ್ನು ಅಪ್ಲಿಕ್ಕೆ ಇಲ್ಲಿ ಬರುವುದು, ಮತ್ತೆ ಹೋಗಿ ಮಲಗುವುದು, ಅದು ಸರಿಯಾಗುದು ಎಷ್ಟೊತ್ತಿಗೆ. ಹೌದು ಹೌದು, ಅದಕ್ಕಾಗಿ ಹೀಗೆ ಮಾಡು. ಪಕ್ಕದಲ್ಲಿ ಇನ್ನೊಂದು ಬೇರುಂಟಲ್ಲ, ಅದನ್ನು ಅಪ್ಪಿಕೊ. ನಿಮಗೆ ಎಲ್ಲದಕ್ಕೂ ಬೇರೆಯ ಬೇರೆ ಬೇಡ. ಹಾಗಾದ್ರೆ ಮರವನ್ನು ಅಪ್ಪಿಟ್ಟು. ಎಲ್ಲ ಮರವೇ. ತಲೆ ಮುಕ್ಕು ಮರ, ಮಲಗಿಕ್ಕು ಮರ, ಅಪ್ಪಿಡಿಲಿಕ್ಕು ಮರ. ನೀನು 3 ಸುತ್ತು ಬಂದದ್ದು ಯಾಕೆ? ಅಲ್ಲೇ ಸುತ್ತು ಬಂದು ಮಲಗುವುದು ಯಾಕೆ? ಎಲ್ಲಿ ನೀರಲ್ಲಿ ಸುತ್ತು ಬಂದೆ? ಸುತ್ತು ಬರುದು ಸರಿ ಉಂಟ ಜಾಗ ಅಂತ ನೋಡಿದ್ದಷ್ಟೇ. ಅಲ್ಲ, ಅಭ್ಯಾಸ ಹಾಗೆ. ಹೌದು, ಸರಿ, ನಾನಿಲ್ಲೇ ಪೌಡಿ. ನಾನು ನಾಯಿಯ ಕುಟುಂಬದವ. ಹಾಗಲ್ಲು ನನಗೆ ಅರ್ಥ ಆಗ್ತದೆ. ಮತ್ತೆ ಸರಿ ಸರಿ ಸರಿ, ಯಾವ ಕಡೆ ಕಾಲ ಹಾಕುದಾ? ಅಜ್ಜ ಹಾಕ್ಬೇಕಾ? ಉತ್ತರಕ್ಕೆ ಒಂದೊಂದು ದಿವಸ ಆಗುವುದು. ಆದ್ರೆ ನೀನು ಯಜಮಾನ ಅಲ್ವಾ? ಹೌದು. ದಕ್ಷಿಣಕ್ಕೆ ತಲೆ ನೀವು ನಾನು ಅಲ್ಲ, ನಿನ್ನ ಮನೆಯಲ್ಲಿಯೋ? ನಿನ್ನ ಮನೆಗೆ ನೀನು ಯಜಮಾನ ಅಂತ. ಹಾಗೆ ನನಗಲ್ಲ. ಸರಿ 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 ಸರಿ. ಅಲ್ಲ, ಇಲ್ಲಿ ಎಲ್ಲಿ ಮಲಗುದು? ಮಲಗುವಲ್ಲ, ಅಲ್ಲಿ ಬೇಡ, ಬೇಡ, ಇಲ್ಲಿ ಇದ್ದನು ತರಣಿ ಬಂದಿರುತ್ತಿರದು ಮತ್ತ ಕಾಜಿರಿಯರು
ಆ ಪೃಥ್ವಿಪತಿಯ ಬಳಿ ಸಾರಿ ಚಕಿತರಾಗುತ್ತ ಸ್ತ್ರೀಯರೆಲ್ಲರೂ ವಿಕಸಿತದ ಸುಖದ ಪ್ರಾರಂಭದಲ್ಲಿ ವಿಕಸಿತದ ಸುಖದ ಪ್ರಾರಂಭದಲ್ಲಿ ಭಗವತರಾದ ಸರಿಗಂದು ರುದ್ರಗೋಪಾಯ ಅಲ್ಲಿ ನೋಡಿ ಮರದಲ್ಲೊಂದು ಹಂಸ. ನೋಡು ನೋಡು, ಆ ಹಂಸದೊಂದು ಕೊಕ್ಕು ನೋಡು, ಎಷ್ಟು ಅಮ್ಮ ಇಲ್ಲಿ ಬನ್ನಿ. ಎಂತದೆ ಮರದಲ್ಲಿ ಹಂಸ ಇರ್ತದ? ಅದು ಕೊಳದಲ್ಲಿ ಅಲ್ವಾ? ಹೌದಾ? ಯಾರಿಗೆ ಹೇಳಿ? ಅಲ್ಲ ಗೊತ್ತಾಗ್ಲಿಲ್ಲ. ನಾನು ಮರದಲ್ಲಿ ನೋಡುದಪ್ಪ. ಅಲ್ಲಿ ನೋಡಿ, ಏನು ಸಖಿ ಮಂಗ. ಮಂಗ? ಸಖಿ ಮಂಗ. ಯಾರು? ನಾನು ಮಂಗನಾಗಿ ಹಾಗಲ್ಲ, ಮತ್ತೆ ಸಖಿ ನೋಡಿ ನೋಡಿ, ಅಲ್ಲಿ ಮಂಗ ನೋಡು, ಮಂಗ ನೋಡ್ತಾ ಇರಾಯ್ತಾ? ಎಷ್ಟು ಚಂದ ಉಂಟು. ಎಲ್ಲಿ ಉಂಟು ಮಂಗ? ಎಲ್ಲಿ ಉಂಟು? ಎಷ್ಟು ಚಂದನಿದ್ದಾನೆ. ಯಾವೂರಾಗಿರ್ಬೋದು? ಗೆಳತಿ ಎಲ್ಲಿ ಉಂಟು ಮಂಗ? ಎಲ್ಲಿ ಉಂಟು? ಎಂತದ್ದು ಚಂದ ಉಂಟು ಚಂದ ಉಂಟು ಹೇಳ್ತಿ. ಅಲ್ಲ ಹೇಳಿದ್ದೆ. ಹೌದು. ಮಂಗ ಇಲ್ವಾ? ಮಂಗ ಇಲ್ಲ. ಹಾಗೆ ಅಲ್ಲ, ನನ್ನ ಕಣ್ಣಿಗೆಲ್ಲ ಹಾಗೆ ಕಾಣುವುದಿಲ್ಲ. ನಿನ್ನಲ್ಲಿ ಹೂ ಕೊಯ್ಲಿಕ್ಕೆ ಹೇಳಿದ್, ಹೂ ಎಲ್ಲಿ ಉಂಟು ನಿನ್ನದು? ಓ ಹೌದಲ್ವಾ? ಮತ್ತೆ ಎಲ್ಲಿ ಬಿತ್ತೋ ಏನೋ ಗೊತ್ತಾಗ್ಲಿಲ್ಲ. ಹೌದು. ಬಿಡು ಬಿಡು, ಅಲ್ಲಿ ಹೂ ಉಂಟಲ್ಲ. ನನ್ನ ಹೂ. ಹೌದೌದು, ಇಲ್ಲಿ ಬಾ, ಅದನ್ನೆಲ್ಲ ಕೊಯ್ದು ಮಾಲೆ ಮಾಡಿ ನನಗೆ ಶೃಂಗರಿ ಸಹಿತ ಎದ್ದು ನಾಲ್ದೆಗಳನ್ನು ನೋಡುತ್ತಾ, ಎದ್ದು ನಾಲ್ದೆಗಳನ್ನು ನೋಡುತ್ತ ಮಾತ್ರ ಭೂವನ ಕಂಡ ಸದಿಯರ ಮಧ್ಯದೊಳು ಸೀತಕ್ಕೆ ಮಕರನ ಚರವಿದ್ದವದನ ಎದ್ದು ನಾಲ್ದೆಸೆಗಳನ್ನು ಮಾಡುತ್ತ ಕಂಡ ಸತಿಯರ ಮಧ್ಯದೊಳು ಸೀತ ಹಿಮಕರನ ಜನವಿದ್ದವದನ ತರುಣಿಯಾರಿ ಮಳ್ಳಮ ಮೋಹಿನಿ ರಂಭೆ ಮೋಹಿನಿ ರಂಭೆ ಮಲಗಿದ ತಕ್ಷಣ ಎದ್ದು ಕುಣಿಯುವುದು. ಮನೆಯಲ್ಲಿ ಮಲಗಿದ ತಕ್ಷಣ ಎದ್ದು ಕುಣಿದ್ರೆ ಮನೆಯವರು ಬಿಡ್ತಾರೆ. ಮದುವೆ ಆದವರ ಒಂದು ಗತಿ. ಮಧ್ಯರಾತ್ರಿಯಲ್ಲಿ ಎದ್ದು ನೀವು ಇದು ಮಧ್ಯರಾತ್ರಿಯೋ? ಮಧ್ಯಾಹ್ನದ ಹೊತ್ತು ಜಣ್ಣವೇ ಕುಣಿಯುವವರು ಮತ್ತೆ ಮಧ್ಯರಾತ್ರಿ ಬಿಡ್ಲಿಕ್ಕೆ ಹಾಗಲ್ಲ. ನನ್ನನ್ನು ಕುಣಿಯುವ ಹಾಗೆ ಮಾಡಿದ್ದು ನಾನೆದ್ದನೋ? ಹೌದು ನಾನೆದ್ದನೋ? ಹೌದು. ಎಂತದ್ದು? ನೀವೆದ್ದನು ಎದ್ದನು
ನಾನಲ್ಲಿ ಮಲಗಿದವ ಎದ್ದೇನೋ, ಎದ್ದೇನೋ, ನೀನಾಗ ಮಲಗಿದ್ದೆ. ಹೌದು. ಮತ್ತೆ ಹೌದು ಯಾವುದು? ಮಲಗಿದ್ದು ನಾನು. ಅದು ಮತ್ತೆ ನಾನು ಎದ್ದದ್ದು ಹೌದು ಹೇಗೆ ಹೇಳ್ತೀನಿ? ನೀವು ಎದ್ದು ಹೇಳದೆ ಮತ್ತೆ ಈಗ ನಿಂತಿರ್ತೀರಾ? ಹಾಗೆ ಹಾಗೆ. ನೀನು ಮಲಗಿದ್ಯೋ? ಹೌದು. ನಾನು ನಿನ್ನನ್ನು ಎಬ್ಬಿಸಿದೆನೋ? ಹೌದು. ಯಾಕೆ ಎಬ್ಬಿಸಿದ್ದು? ಗೊತ್ತಿಲ್ಲ. ನಾನು ಎದ್ದ ಮೇಲೆ 4 ದೆಸೆಗೆ ನೋಡಿ ನನಗೆ ನೀವು ಎಬ್ಬಿಸುವಾಗ ಒಮ್ಮೆಲೆ ಎಬ್ಲಿಕ್ಕಾಗಲಿಲ್ಲ. ಎದ್ದದು ಮೊದಲು ಎಬ್ಬಿಸುವಾಗ ಎಬ್ಲಿಕ್ಕಾಗಲಿಲ್ಲ. ಎಬ್ಲಿಕ್ಕಾಗ್ಲಿಲ್ಲ? ಆಗ್ಲಿಲ್ಲ. ಆಮೇಲೆ ಎದ್ದದ್ದು ನಾನು. 4 ದೆಸೆ ನೋಡುವಾಗ ನಾನು ಗಮನಿಸಿದ್ದು ನೋಡ ಅಲ್ಲಿ ತರುಣಿಯರ ಮಧ್ಯೆ ಶೋಭಾಯಮಾನವಾಗಿ ಕಂಗೊಳಿಸುವಂತಹ ಅರರೇ, ಇವಳು ಯಾರು? ಸ್ವರ್ಗದ ನಾರಿಯೋ? ಎಂತದ್ದು ಆಚೆದೆಂತದ್ದು? ಆಚೆದ್ದು ಅಲ್ಲಿ ಒಂದು ಉಂಟಲ್ಲ. ಹೌದು, ಆಚೆದ್ದು ಈಚೆದ್ದು ಪಕ್ಕದಲ್ಲಿ ಹಿಂದೆ ಎಲ್ಲವೂ ಇದೆ. ಆದ್ರೆ ನನಗೆ ಕಂಗೊಳಿಸಿದ್ದು ಮಧ್ಯದಲ್ಲಿರುವಂತಹ ಇವಳು ಎಂತಹ ನಾರಿ? ಆರತಿಯೋ? ಆರತಿ ಆಗಿರ್ಬೋದು ಇಷ್ಟೊತ್ತಿಗೆ. ಮಧ್ಯಾಹ್ನ ಆಯ್ತಲ್ಲ, ಬೆಳಿಗ್ಗೆ ಆಗಿರ್ಬೋದು. ಯಾವುದು? ಮಂಗಳಾರತಿ. ಅದಲ್ಲೋ ಹರಿಸುತನ ಸತಿ, ಅತಿ ರೂಪವತಿ. ಹರಿಸುತನು ಹರಿಸುತನ ಸತಿ, ಆ ಮನ್ಮಥನ ಮಾಡದಿ ರತಿಯೋ ಎನ್ನುವ ಹಾಗೆ ರಾಣಿ. ಎಂತದು? ಕಾಮನ ರಾಣಿ, ಕಾಮನ ರಸಿಯಾದಂತಹ ರತಿಯೇ ಇಲ್ಲಿ ಬಂದಿದ್ದಾಳೆ. ಬಹುಶಃ ಹೀಗಿರಬೇಕು. ಕಾಮಧೇನುವಾಗಿ ನಮಗೆ ಒದಗಿದ್ದಂತೂ ನಾವು ಇಚ್ಛಿಸಿದ್ದನ್ನು ಕೊಡುವಲ್ಲಿ ನಾನಿದ್ದೇನೆ ಎನ್ನುವುದನ್ನು ತೋರಿಸುವುದಕ್ಕಾಗಿ ನಾವು ಮಲಗಿ ಏಳುವಾಗಲೇ ಇಲ್ಲಿಗೆ ಬಂದಿದ್ದಾಳೆ ಎನ್ನುವಾಗ ರಂಭೆಯೋ, ಊರ್ವಶಿಯೋ, ಮೇನಕೆಯೋ, ತಿಲೋತ್ತಮೆಯೋ ಮತ್ತೊಬ್ಬಳು ಬರ್ಲಿಕ್ಕಿಲ್ಲ. ಬರ್ಲಿಕ್ಕೆ ಇಲ್ಲ ಇಲ್ಲ, ಅವರಿಗೆ ಅಲ್ಲಿ ಕುಣಿಲಿಕ್ಕುಂಟು, ಇಲ್ಲಿ ಬಂದು ಕುಣಿಲಿಕ್ಕಿಲ್ಲ. ಹೌದು. ಹಾಗಾದ್ರೆ ಈ ಭೂವಲಯದಲ್ಲಿ ಇಂತಹ ಅತ್ಯಂತ ಸೌಂದರ್ಯವನ್ನು ಹೊಂದಿದ ಮತ್ತೊಬ್ಬ ತರುಣಿ ಇರುವುದಕ್ಕೆ ಸಾಧ್ಯ ಉಂಟು. ಆದ್ದರಿಂದಲೇ ನಾನು ಊಹಿಸಿದ್ದ ಒಳ್ಳೆ ಈಗ ರಂಬೆ, ಊರ್ವಶಿ, ಮೇನಕ್ಕೆ ಅಲ್ಲದಿದ್ದರೆ ಮತ್ತೊಬ್ಬಳಿದ್ದಾರಲ್ಲ, ಆ ಸ್ವರ್ಗದ ಅರಸನಾದಂತಹ ಇಂದ್ರನ ಮಡದಿ ಶಚಿ. ಅವಳಲ್ಲಿ ಇಷ್ಟು ಚಂದ ಇರ್ಲಿಕ್ಕಿಲ್ಲ. ಹೌದಾ? ಅದೆಲ್ಲ ಒಂದಲ್ವಾ ಆವತ್ತಿದ್ದಲ್ವಾ ಮೊದಲಿತ್ತಿ. ಹೌದು. ಹಾಗಾದ್ರೆ ಬ್ರಹ್ಮಾಂಡವ ನಿರ್ಮಾತವಾದಂತಹ ಬ್ರಹ್ಮದೇವನ ಮಾಡದಿ ಸಾರದಲ್ಲಿ ಬರ್ಲಿಕ್ಕಿಲ್ಲ. ಅವನಿಗೆ ಅಲ್ಲಿ ಸೃಷ್ಟಿ ಮಾಡ್ಬೇಕಾದ್ರೆ ಹೆಂಡತಿ ಬೇಡವಾ? ಹೌದು. ಮತ್ತೆ ಹೆಂಡತಿ ಇಲ್ಲದಿದ್ರೆ ಸೃಷ್ಟಿ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾದ್ರೆ ಜಡದಲ್ಲಿಯೂ ಚೇತನವಾಗಿರುವ ಶ್ರೀಹರಿ ಅರಸಿ ಲಕ್ಷ್ಮಿಯು ಲಕ್ಷ್ಮಿ ಬರ್ಲಿಕ್ಕಿಲ್ಲ. ಶಿವಪ್ಪನ ಹೆಂಡತಿ, ಶಿವಪ್ಪನ ಹೆಂಡತಿ ಗೌರಿ ಬರ್ಲಿಕ್ಕಿಲ್ಲ. ಇಲ್ಲ ಇಲ್ಲಪ್ಪ, ಈಶ್ವರನ ಹೆಂಡತಿ ಹಾಗೆಲ್ಲ ಬರುದಿಲ್ಲ. ಈಶ್ವರನಿಗೊಂದು ಹೆಸರುಂಟು ಗೊತ್ತುಂಟ? ಏನು? ಒಬ್ಬಳಿಗೆ ಅಂಗವನಿಂದ ಮತ್ತೊಬ್ಬಳ ಶಿರದಲ್ಲಿ ಭತ್ತ ಭೂತ ಪ್ರೇತಗಳು ಸುತ್ತಮುತ್ತ ಹೆಣ್ಣುಗಳಿಂದ ಬಿಟ್ಟ ಹೆಂಡತಿಯನ್ನು ಬಿಟ್ಟು ಬರಲಿಕ್ಕಿಲ್ಲ. ಹೌದಾ? ನಾವು ಅರ್ಧ ಶರೀರವನ್ನೇ ಕೊಟ್ಟವನು, ಅರ್ಧನಾರೀಶ್ವರ ಎನ್ನುವ ಹಾಗೆ ಖ್ಯಾತಿಯನ್ನು ಹೊಂದಿದವನು. ಹಾಗಾದ್ರೆ ಇವರು ಯಾರು? ಭೂಮಿ ಬನಿ ಪರಿವಿರಗದೊಡಿರುವುದ ಕಾಮಿನಿಯ ಅಂದುವುದು ಮತೀಶನು ಮರೋಗಿ ಕುಂದುದ ವಿರಗದಿ ಬೆಂದು ಪದವಿರಲಿ ಗೊತ್ತು ತರದ ಇದೆಂತದು? ಕನಸೋ ನನಸೋ? ಎಲ್ಲಿ ಹೋಯ್ತದು? ಒಂದರ್ಥವಾಗುದಿಲ್ಲ. ಮತ್ತೊಮ್ಮೆ ನಾನು ಮಲಗಿ ಎದ್ದದ್ದು. ಯಾಕಂದ್ರೆ ನಾನು ಇದುವರೆಗೆ ನಿದ್ದೆಯಲ್ಲೇ ಇದ್ದೇನೆ ಎನ್ನುವ ಹಾಗೆ ಇಲ್ಲ, ಜಾಗೃತನಾಗಿ ಅದೆಷ್ಟೋ ಹೊತ್ತಾಯ್ತು. ನಾನು ಹಾಗೆ ಎಣಿಸಿದ್ದು. ನಿದ್ದೆ ಬಂಪರ್ ಅಲ್ಲಿ ನಿದ್ದೆ ಬಂಪರ್ ಅಲ್ಲಿ ಬಂಪರ್ ಅಲ್ವೋ? ಮಂಪರ್ ಅದೇ ಕಂಡದಿರ್ಬೋದು. ಅಲ್ವೇ ಅಲ್ಲ. ಯಾಕಂದರೆ ನಿದ್ದೆಯಲ್ಲಿ ಕಂಡಂತಹ ಆ ಹೆಣ್ಮಕ್ಕಳನ್ನು ಉಳಿದು ಮಿಕ್ಕಿದ್ದೆಲ್ಲವೂ ಇಲ್ಲಿ ಇದೆ. ಹೌದು. ಹಾಗಾದ್ರೆ ಕನಸಲ್ಲಿ ಕಂಡದ್ದಲ್ಲ. ಇದು ಬಂಪರ್ ಬಂಪರ್ ಮಂಪರ್ ಅಲ್ಲ, ಅಲ್ಲಿ ಕಂಡದ್ದಲ್ಲ. ನಿದ್ದೆಯಿಂದ ಎದ್ದ ಬಳಿಕ ಕಂಡದ್ದೆಲ್ಲವೂ ಉಂಟು. ಇದು ಇಟಾಚಿರ್ಬೋದಾ? ಇಟಾಚಿ ಎಂತದು? ಇಟಾಚಿ ಉಂಟಂತೆ ಕಾಡಿನಲ್ಲಿ, ಸತ್ತವರದ್ದು ಬರ್ತದಂತೆ ಇಟಾಚಿ. ಪಿಶಾಚಿ. ಅದು ಹಿತಾಚಿ ಎತ್ತದ ಪಿತಾಜಿ. ಪಿತಾಜಿ ಆಗಿರ್ಲಿಕ್ಕೆ ಪಿತಾಜಿ ಅಲ್ಲೋ, ಮತ್ತೆ ಪಿಶಾಚಿ ಅದಿರ್ಬೋದಾ? ಒಂದರ್ಥದಲ್ಲಿ ಹರಿಯುತ್ತಿರುವ ನೀರಿನ ತಡಿಯಲ್ಲಿ ಈ ನೀರ ಕಣ್ಣಿಗೆ ಎಲ್ಲ ಇರ್ತಾರಂತೆ. ಅದಲ್ಲ, ಅದಲ್ಲವೇ ನೀರ ಕಣ್ಣಿಗೆ ಇದ್ರು ನನ್ನ ಹತ್ರ ಬರ್ಲಿಕ್ಕಿಲ್ಲ. ನಮ್ಮಲ್ಲಿ ಕೂಡ ಇವ ಸಾಲ ತಗೊಳ್ತಾನೆ ಹಾಗೆ ನಮ್ಮ ಹತ್ರ ಮನುಷ್ಯರೇ ಬರುದಿಲ್ಲ, ಮತ್ತೆ ಅದೆಲ್ಲ ಬರ್ಲಿಕ್ಕೆ. ಸರಿ ನೀನೇನು ನಾನು ಕೊಟ್ಟ ಸಾಲ ಹಿಂತಿರುಗಿಸಬೇಡ, ನಾನು ಕೇಳುವುದು ಹಾಗೆಂದು ನಾವು ಕೇಳುವವರಲ್ಲಿ ತಗೊಳ್ಳುದಿಲ್ಲ. ಅದೇ ಒಳ್ಳೇದಾಯ್ತು. ಆದ್ರೆ ಒಂದು ಕೇಳ್ತೇನೆ,
ಸಾಲ ಎಲ್ಲ ಕೊಡ್ಲಿಕ್ಕಿಲ್ಲ ನನಗೆ. ಸಾಲ ಅಲ್ಲವೋ? ಮತ್ತೆ ನನಗವಳು ಬೇಕು. ನನಗವಳು ಬೇಕು. ಅವಳು ಬೇಕಾ? ಆಕೆ ಬೇಕು. ಆ ಹೆಣ್ಣು ಬೇಕು. ಆ ಹೆಣ್ಣು ನನಗೆ ಬೇಕು. ನಿಮಗೆ ತಲೆ ಸರಿ ಉಂಟಾ? ಉಂಟಲ್ಲ. ಮತ್ತೆ ಅವಳು ಬೇಕು ಅಂತ ನನ್ನಲ್ಲಿ ಕೇಳಿದ್ರೆ ನನ್ನ ಕುಟುಂಬದವಳು ಅವಳು. ನಾನೆಲ್ಲಿಂದ? ನನ್ನ ಅಪ್ಪನ ಮನೆಯಿಂದ ತಂದು ಕೊಡುದು. ನನ್ನ ಹೆಂಡತಿ ಆಗ್ತಿದ್ರೆ ತಂದು ಕೊಡ್ತಿದ್ದೆ. ಈಗ ನಿಮ್ಮ ಕಷ್ಟಕ್ಕೆ ನಾನು ಸ್ಪಂದಿಸಿದನೋ ಇಲ್ಲ? ನೀವು ಬಂಧಿಸ್ತೀರಿ ಮಾರ್ರೆ. ನಾನೆಲ್ಲಿಂದ? ನೀವು ಬಂಧಿಸ್ತೀರಿ. ಬಂಧಿಸುವುದಲ್ಲವೋ? ಹೌದು, ಸ್ಪಂದಿಸುವುದು. ಅದು ನೀವು ಬಂಧಿಸ್ತೀರಿ. ನಾನೆಲ್ಲಿಂದ ತಂದು ಕೊಡುದು? ಏನಾದ್ರೂ ಒಂದು ದಾರಿ ಬೇಕು. ನೀವು ಮಾಡ್ತೀರಿ, ನಮಗೆ ಬಂಧಿಸ್ಲಿಕ್ಕೆ ಆಗ್ತದೆ. ಇಲ್ಲಿ ನಿಲ್ಲಲಾರೆ, ಇಲ್ಲಿ ನಿಲ್ಲಲಾರೆ. ಮತ್ತೆ ಎಲ್ಲಿ ಹೋಗ್ತೀರಿ? ಹಾಗೆಂದು ನಾಡಿಗೆ ಮರಳಲಾರೆ ಅನ್ನುವುದಕ್ಕಾಗುವುದು. ಮತ್ತೆ ಎಲ್ಲಿಗೆ ಹೋಗುವಿರಿ? ಅಲ್ಲ, ಈಗ ನಾಡಿಗೆ ಹೋಗಬೇಕು. ಏನಾದ್ರೂ ಆಲೋಚಿಸುತ್ತಾ ಉಪಾಯ ಉಂಟು ಎನ್ನುವುದನ್ನು ಬರಿ ಬರಿಯುತ್ತ ಯೋಚಿಸಿ ನಿಶ್ಚಯ ಬರೆಯಲು ಮನದೊಳ್ಳು ರಾಕ್ಷಸಿಯ ಸ್ಮರಿಸಿದನು ಬೇಗದಿ ರಾಕ್ಷಸಿಯ ಸ್ಮರಿಸಿದವು ಬೇಗದಿ ಸಕಾಲಕ್ಕೆ ಒದಗಿ ಬರ್ತಾಳೆ ಅಂದಿದ್ದಾಳೆ. ಅವಳನ್ನೇ ಸ್ಮರಿಸೋಣ. ಒಮ್ಮೆಗೆ ನನ್ನನ್ನು ನೆನವರಿಕೆ ಮಾಡಿಸಿಕೊಂಡಿದ್ದೀಯಾ? ನಾನೇ ನನ್ನನ್ನು ನೆನವರಿಸಿಕೊಳ್ಳುವುದಕ್ಕೆ ಕಾರಣವೇನು ನನ್ನೊಂದಿಗೆ ಅರ್ಹತೆ ಎಂದಾದರೆ ಆದರೆ ಕ್ಷಣದಲ್ಲಿ ಮಾಡಿ ಪೂರೈಸುತ್ತೇನೆ. ರಕ್ತಕೇಶಿ, ಕಾರಣ ಬೇರೇನಲ್ಲ. ಲಾಲಿ ಬದು ಕಣ ಬಾಲಕಿ ಮಮ ಬಾಡ ಚಿಂತೆಗಳ ಯಾಕಂದರೆ ಇದ್ದಲ್ಲಿಂದಲೇ ಎಲ್ಲವನ್ನು ಅರ್ಥವಿಸಿಕೊಳ್ಳಬಾತ. ಮಾಯಾವಿದ್ಯೆಯನ್ನು ಬಲ್ಲವಳು ನೀನೇ ಆಗಿದೆ. ನಿಜ. ನನ್ನ ಬಾಳ ಬೇಗುದಿಯನ್ನು ಏನೆಂದು ಹೇಳಿ ಏನಾಯ್ತು? ಕೇಳುವುದಕ್ಕೆ ಯಾವುದೇ ರೀತಿ ಅಂಜಿಕೆ ನನಗೆ. ಯಾಕಂದರೆ ನನ್ನ ಜೀವನಾನುಭವದಲ್ಲೇ ಇಂಥದ್ದನ್ನು ನಾನು ಅನುಭವಿಸಿದ್ದೇ ಇಲ್ಲ. ಓಹೋ, ಖಳನಾದಂತಹ ಮಾರ ನಿಜವಾಗಿ ಅವ ದೇವತೆಯಾದ್ರೂ ನನ್ನ ಪಾಲಿಗೆ ಖಳನಾದ. ಅವನ ಆ ಬಾಣಗಳನ್ನು ನನ್ನೆದೆಗೆ ಪಕ್ಕನೆ ಎಸೆದು ಬಿಟ್ಟು ಯಾವುದೇ ಒಂದು ರೀತಿಯ ಆಮಿಷವನ್ನು ಆಶಯಗಳನ್ನು ನನ್ನ ಅಂತರಂಗದಲ್ಲಿ ಮೂಡುವ ಹಾಗೆ ಮಾಡಿದ್ದಾನೆ. ಬೇಟೆಗಾಗಿ ಹೋದಂತಹ ನಾನು ಬೇಟೆಯನ್ನಾಡಿ ವಿಶ್ರಮಿಸುವ ಕಾಲಕ್ಕೆ ತರಳೆಯೋರ್ವರನ್ನು ತರುಣಿಯರ ಮಧ್ಯದಲ್ಲಿ ನಾನು ಕಂಡೆ. ಆಕೆಯ ಸೌಂದರ್ಯಾತಿಶಯಕ್ಕೆ ಮನಸ್ಸಾತು ಇನ್ನೇನು ಅವಳನ್ನು ನುಡಿಸಬೇಕು ಎನ್ನುವ ಹಾಗೆ ನನ್ನ ಕಣ್ಣಿಗೆ ಗೋಚರವಾಗದ ಹಾಗೆ ಮಾಯವೇ ಆಗಿ ಬಿಟ್ಟಳೋ ಏನು? ಹೌದೇ? ರಕ್ತಕೇಶಿ, ಏನು ಅವಳು ಯಾರಿರಬಹುದು ಗೊತ್ತಿಲ್ಲ. ನನಗವಳು ನಿನಗೆ ಬೇಕು. ನನಗವಳು ಬೇಕು.
ತಿಳಿದಳಾಗಿ ವರಮಗೋದರನ ತುತೆ ಎನ್ನುತ್ತಾರೆ. ತಿಳಿದಳಾದ ವರಮಹೋದರನ ತುತೆ ಜಲ ಕೇಳಿಗೈ ತಂದ ಪರಿಯಳ ಬೆದರದಿರು ಇರುವುದು ಸಮಯದಿ ತಂದು ಕೊಡುವೆನು. ಬೆದರದಿರು ಕಿರಿದು ಸಮಯದಿ ತಂದು ಕೊಡುವೆನೆನು ತನ್ನೊಳರು ಮನದಿ ನಿಶ್ಚಯಿಸಿ ತಿಳಿದಳು. ಅದು ಯಾರಂತ ಗೊತ್ತಾಯ್ತಾ? ತಿಳಿದೆ. ಗೊತ್ತಾಯ್ತಾ ಯಾರವಳು, ಎಲ್ಲಿ ಅವಳು ಮನೆ? ಮಹೋದರನ ಮಗಳವಳು, ಗಂಧರ್ವ ಲೋಕದಿಂದ ಬಂದವಳಾಕೆ. ಇಲ್ಲವಳಲ್ವಾ? ಅಲ್ಲವೇ ಅಲ್ಲ. ಅವಳು ಬಂದಂತಹ ವಿಚಾರವನ್ನು ನೀನು ಅರಿತಿದ್ದೀಯಾ? ಪರಿಸರ ವೀಕ್ಷಣೆಗಾಗಿ ಬಂದವಳು. ಅವಳೊಂದಿಗೆ ಅದೆಷ್ಟೋ ಮಂದಿಯನ್ನ ಕೂಡಿಕೊಂಡು ಬಂದವಳಾಕೆ. ಜಲ ಕ್ರೀಡೆಯನ್ನ ಮಾಡಿ ಸಂತೋಷವನ್ನ ಪಟ್ಟು ಹೊಲದ ಸೊಬಗನ್ನ ಕಂಡು ನೆಮ್ಮದಿಯಿಂದ ಅವಳ ಲೋಕವನ್ನು ಅವಳು ಸೇರಿದ್ದಾಳೆ. ನಮಗೆ ನೆಮ್ಮದಿ ಇಲ್ಲದ ಹಾಗೆ ಮಾಡಿ ಆ ಕುರಿತಾಗಿ ನೀನು ಯೋಚನೆ ಮಾಡುವ ಅಗತ್ಯವಿಲ್ಲ. ನನಗಿನ್ನು ಈ ಹಿಂದೆ ನಿನಗೆ ಕೊಟ್ಟಂತಹ ಮಾತಿನ ಪ್ರಕಾರ ನೀನು ಹೇಳಿದಂತಹ ಕಾರ್ಯವನ್ನು ಅರೆ ಕ್ಷಣದಲ್ಲಿ ನಾನು ಮಾಡಿ ಪೂರೈಸುತ್ತೇನೆ. ಆ ಕುರಿತಾಗಿ ಚಿಂತೆಯನ್ನ ಬಿಡು, ನಾನು ಮುಂದುವರಿಯುತ್ತೇನೆ. ಸರಿ. ಬೀಳುತ್ತೇಳುತ್ತೆ ದೊರೊಡೆ ಗದ್ದಿರಗೆ ಬರುತ್ತಿರುವುದವು ದೂರದಿವು ಕಂಡ ಚಿತ್ರಾಕ್ಷಿ ಸಖಿಯೊಡನೆಂತೆಡು ಪಾಲಿತ ಸಖಿಯೇ ಬೇಡು ಬೇಡು ಬಾಲಿತ ಸಖಿಯೇ ಬೇಡು ಬರುವ ವೃದ್ಧೆ ನಾರಿಯು ಯಾರು ಬರುವ ವೃದ್ಧೆ ನಾರಿಯು ಯಾರಿವಳು ದಾರಿನಿ ತೊರೆದತಿ ದೂರವಿರುವ ನಮ್ಮ ದಾರಿನಿ ತೊರೆದತಿ ದೂರವಿರುವ ನಮ್ಮ ಊರಿಗೆ ಬಂದವಳು ಬೇಳೆ ಪಾದೆ ನಾರಿ ಸಗಿಯೇ ಜಲ ಕೇಳಿಯನ್ನು ಮುಗಿದಿ ಆದಷ್ಟು ಬೇಗ ಗಂಧರ್ವ ಲೋಕಕ್ಕೆ ಬಂದವರೇನೋ ಸತ್ಯ. ಏನಿದು ವಿಚಿತ್ರವನ್ನು ಕಾಣ್ತಾ ಇದ್ದೇನೆ. ಏನು? ಯಾರೇ ಅದು ವೃದ್ಧೆ? ಹೌದಪ್ಪ. ಓ ಅಲ್ಲಿ ನೋಡಂತೆ ಹೇಳುತ್ತಾ ಬೀಳುತ್ತಾ ಅಮ್ಮ ಅಮ್ಮ ಎನ್ನುವಂತಹ ಬಾಯಲ್ಲಿ ಉದ್ಗಾರ. ಅಷ್ಟೇ ಅಲ್ಲ, ಚರ್ಮ ಎಳಿದ್ರೆ ಮಾರುದ್ದ ಬರ್ತದೆ, ಬಾಯಲ್ಲಿ ಉದ್ದ ಹಲ್ಲಿಲ್ಲ. ಹಾಗಾದ್ರೆ ಇಲ್ಲಿ ಬರಬೇಕಿದ್ರೆ ಏನು ಉದ್ದೇಶ, ಏನು ಕಾರಣ ಎನ್ನುವ ಹಾಗೆ ಅವಳು ನಮಗೆ ಕೂಗು, ಇಲ್ಲಿಗೆ ಕಳುಹಿಸಿಕೊಡು, ನಾನು ಸ್ವಲ್ಪ ಮಾತಾಡ್ಲಿಕ್ಕೆ ಉಂಟು, ನೀನು ಕರೆಯ. ಓ ಅಜ್ಜಮ್ಮ, ನೀವೇ ಕೇಳ್ತದ? ಕಿವಿ ಕೇಳ್ತದ? ಹೌದಾ? ಮೇಲೆ ಇಲ್ಲಿ ಮೇಲೆ ಬರ್ಬೇಕಂತೆ, ನೀವು ಮೇಲೆ ಬರ್ಬೇಕಂತೆ. ಇದಕ್ಕಿಂತ ಮೇಲೆ ಎಲ್ಲಿ ಹೋಗುದು? ಗಂಧರ್ವ ಲೋಕಕ್ಕೆ ಬಂದಿದ್ದೀರಿ ನೀವು, ಬನ್ನಿ ನೀವು. ಅಲ್ಲಿ ಅಲ್ಲ, ಅವರನ್ನು ಬಿಟ್ಟು ಬನ್ನಿ ನೀವು, ನಿಮ್ಮನ್ನು ಕರೆದದ್ದು. ಮೇಲೆ ಬನ್ನಿ, ಮೇಲೆ ಮೇಲೆ. ಅಜ್ಜಮ್ಮ,
ಯಾರ ಅಜ್ಜಿ ಯಾರು? ನೀವು ಅಜ್ಜಿ ಅಲ್ವಾ? ಮಾಜಿ ಯೌವನೆ ಅಂತ ಕರಿ. ಹಾಗೆ ಬೇಡ, ಹಳೆ ಹುಡುಗಿ ಅದು. ಹಳೆ ಹುಡುಗಿ ಆದ್ರೂ ಅಡ್ಡಿಲ್ಲ, ಹುಡುಗಿ ಉಂಟಲ್ಲ ಅಲ್ಲಿ ಸಾಕು. ಸಾಕು ಸಾಕು. ಅಲ್ಲ, ನನ್ನ ಅಮ್ಮ ನಿಮ್ಮನ್ನು ಕರೀತಾ ಇದ್ದಾರೆ. ನಿನ್ನ ಅಪ್ಪ ಕರೆದಿದ್ರೆ ಒಂದು ಪ್ರಶ್ನೆ ಬೇರೆ, ನಿನ್ನ ಅಮ್ಮ ಯಾಕೆ ಕರೀದು? ಹಾಗೆಲ್ಲ ಹೇಳಿದ್ದು. ಏನಾದ್ರೂ ಒಂದು ಕೈ ನೋಡಬಹುದಿತ್ತು. ಅಮ್ಮ ಅಂತ ಹೇಳಿದ್ರೆ ಹಾಗೆಲ್ಲ. ಮತ್ತೆ ನನಗೆ ಅನ್ನ ಕೊಟ್ಟವರು, ಇಲ್ಲೇ ಒಡತಿ. ಹಾಗೆ ಗಂಧರ್ವ ಲೋಕದ್ದು. ನಿನಗೆ ಅನ್ನ ಕೊಡುವವಳು, ಹಾಗಾಗಿ ಅಮ್ಮ ಅಂತ ಹೇಳಿದ್ರು. ಅನ್ನಪೂರ್ಣಾದೇವಿ ಹಾಗೆ ಈಗ ನೀವು ಅಲ್ಲಿ ಬರ್ಬೇಕಂತೆ, ಅವರಿಗೆ ನಿಮ್ಮಲ್ಲಿ ಮಾತಾಡ್ಬೇಕಂತ. ನನ್ನನ್ನು ಇಷ್ಟು ತನಕ ಯಾರು ಬರ್ಬೇಕಂತೇಳಿ ಕರೆದವರೇ ಇಲ್ಲ. ನಿನ್ನ ಮುಂದೆ ಅಪರೂಪವಾಗಿ ಕರೆದ. ಎಲ್ಲಿ ನಿನ್ನ ಅಮ್ಮ? ಎಲ್ಲಿ ನಿನ್ನ ಅಮ್ಮ? ಎಲ್ಲಿ? ನೀನೇ ಚಂದದ ಗೊಂಬೆ. ನನ್ನ ಗೊಂಬೆ ಇಲ್ಲ, ಗೊಂಬೆ. ಚಂದದ ಗೊಂಬೆ. ಹೌದೌದು. ಏನ್ ಕರೆದೆ? ಬನ್ನಿ ಬನ್ನಿ ಬನ್ನಿ. ಬಂದೆ. ಹೆಸರಿಸಬಾರದು. ಹೀಗೆ ಬನ್ನಿ, ಹೀಗೆ ಬನ್ನಿ, ಹೀಗೆ ಬನ್ನಿ. ಇಲ್ಲಿ ಕುಳಿತುಕೊಳ್ಳಿ. ಮೇಲೆ ಮೇಲೆ ಹಾಗ ಕಾಲು ಕೆಳಗೆ ಹಾಕಿ. ಅಜ್ಜಿ, ಬಹಳ ದೂರದಲ್ಲಿ ನಿಮ್ಮನ್ನು ಕಂಡೆ, ಹಾಗಾಗಿ ನನ್ನ ಮನದಲ್ಲಿ ಒಂದು ಪ್ರಶ್ನೆ. ಏನು? ಬಸವಳಿದ ಬಲು ವೃದ್ಧಿ, ಬಸವಳಿದ ಬಲು ವೃದ್ಧಿ, ನೀನ್ಯಾರು? ಯಾರು ಬಸಳೆ ತಿನ್ನದ್ ಯಾರು? ಹಾಗಲ್ಲ, ಬಸವಳಿದ. ನೀನ್ಯಾರು? ಅಸುರೆಯೋ ಎಲ್ಲೋ ರಕ್ಕಸಿ ಅಂದಾಗಾಯಿತು. ಯಾರು ರಕ್ಕಸಿಯಲ್ಲಿ? ನನಗೆ ಹೆದರಿಕೆ ಅಪ್ಪ. ಅಯ್ಯೋ ಹಾಗಲ್ಲ, ಅಸುರೆಯೋ. ಅಸುರೆಯರು ಹೀಗಿರ್ತಾರ? ಅಲ್ಲಲ್ಲ, ರಕ್ಕಸಿಯ ಆರ್ಭಟೆ ಬೇರೆ ಅಲ್ವೇ? ಹೌದೌದು. ಹಾಗಾದ್ರೆ ನೀವು ಅಸುರೆಯಲ್ಲ. ಆಸುರ ಸತಿಯೋ, ಸುರಸತಿಯೋ, 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 ಉರಗರ ಶಶಿಮುಖಿಯೋ, ಉರಗರ ಶಶಿಮುಖಿಯೋ, ಬಂದಿರ್ಮ ಕಾರಣಗಳ ಪೇಳು, ಬಂದಿರುವ ಕಾರಣಗಳ ಪೇಳು ಪೇಳು ಪೇಳೆನಲು. ನಿಮ್ಮನ್ನು ಕಂಡು ಒಮ್ಮೆ ನನಗೆ ಆಶ್ಚರ್ಯವಾಯಿತು. ಯಾಕೆ? ಹೌದಪ್ಪ, ದೂರದಿಂದ ಬಳಲಿ ಬೆಂಡಾಗಿ ಇಲ್ಲಿಯವರೆಗೆ ನೀವು ಬಂದಿದ್ದೀರಿ. ಹೌದೌದು. ನಿಮ್ಮನ್ನು ಕಾಣುವಾಗ ವಿಧ ವಿಧವಾದಂತಹ ಪ್ರಶ್ನೆಯು ನನ್ನಲ್ಲಿ ಮೂಡುತ್ತಾವೆ. ಏನು ಹೇಳ್ತೆ? ಪ್ರಶ್ನೆ ಏನು? ಹೌದು, ನೀವು ಅಸುರೆಯೋ? ಅಸುರೆಯ? ಅಸುರೆಯ? ನಾನು ಅಸುರೇ, ನಾನು ರಕ್ಕಸಿಯೇ. ರಕ್ಕಸಿಯ? ಅಲ್ಲ, ರಕ್ಕಸಿಯರು ಹೀಗಿರ್ತಾರ, ನಾನು ರಕ್ಕಸಿಯೇ. ರಕ್ಕಸಿ ಅಲ್ಲ. ಹಾಗಾದ್ರೆ ಮೇಲಿನ ಲೋಕದವರ ಯಾರು? ಸ್ವರ್ಗ ಲೋಕದಲ್ಲಿದ್ದಾರಂತೆ. ಯಾರೆಲ್ಲ? ರಂಬೆ, ಊರ್ವಶಿ, ಮೇನಕೆ, ಮಂಜುಘೋಷೆ, ಕೃತಾಕ್ಷಿ, ಕುಂಭಿಕಸ್ಥಲೆ, ಆಲಂಬುಸೆ. ಅವರೆಲ್ಲ ಹೀಗೆ ಮಾಡ್ತಾರೆ. ಅವ್ರಿಗೆ ಭಾವನೆ ಬರುವುದು, ಅವರ ಹೆಸರು ಕೇಳುವ. ನಾನು ನಾನು ರಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮೆಯಾಗಿ ಇದ್ದೇನಾ? ಅಲ್ಲ, ಚರ್ಮ ಹೇಳಿದ್ರೆ ಮಾರುದ್ದ ಬರ್ತದೆ. ಅಂತ ಕೆಲವರು ಹೊಗೆ ಸೊಪ್ಪು ಅಂತೇಳಿ ಕೈ ಹಾಕಿದ್ರು, ನೋಡುವಾಗ ಚರ್ಮ ಅಂತ ಗೊತ್ತಾಯ್ತು. ಇಲ್ಲ ಅಲ್ಲ, ಹಾಗಲ್ಲ. ಆ ನಾಗಲೋಕದವರ ನಾಗಕನ್ನಿಕೆಯು ಎಂತದು? ಹಾವು ಎಲ್ಲಿ? ಎಂತದ್ದು ಸಿದ್ದು? ಎಲ್ಲಿ ಹಾವು? ಈ ಲೋಕದಲ್ಲಿ ಹಾಗಲ್ಲ. ಪಾತಾಳದವರು ಹೇಗೆ? ಪಾತಾಳದವರು ಹೀಗಿರ್ತಾರ? ಪಾತಾಳದವರು ಕೆಳಗೆ ಸಪೂರ ಮೇಲೆ ತೋರ. ಹಾಗಲ್ಲ, ಸೊಂಟದಿಂದ ಮೇಲ್ಭಾಗ ಮನುಷ್ಯಾಕೃತಿ, ಕೆಳಗೆ ಬಾಲ ತೆಲ್ತಾ ಇರುವುದು. ಹೌದು. ಹಾಗೆ ನಾಗಕನ್ನಿಕೆಯು? ನಾನು ನಾಗಕನ್ನಿಕೆ ಅಲ್ಲಪ್ಪ. ಹಾಗಲ್ಲ. ನಾಗಕನ್ನಿಕೆ ಆದ್ರೆ ನಾನು ಕುಸುಗುಡ್ತಿರ್ಲಿಲ್ವಾ? ಹಾಗಾದ್ರೆ ಕೇಳ. ವಸುಮತಿಯ ಮಾನವರು ಇಲ್ಲಿಗೆ, ವಸುಮತಿಯ ಮಾನವರು ಇಲ್ಲಿಗೆ, ಮಿಸುಕಲರಿಯರು ಸರ್ವ ವಿಸ್ತರ, ಇಲ್ಲಿಗೆ ಮಿಸುಕಲರಿಯರು ಸರ್ವ ವಿಸ್ತರ ವಿಷಯ
ಸರ್ವ ವಿಸ್ತರವ ಬೇಡರವ ಮಾಯಾ ಅನುಜೆ ಇಂತೆಂದಳು ನೀವು ಸ್ವರ್ಗಲೋಕದವರಲ್ಲ, ಪಾತಾಳದವರಲ್ಲ. ಹಾಗೆಂತ ವಸುಮತಿಯ ಮಾನವರು ಮಿಸುಕಲರಿಯರು ಇಂದು. ಓಹೋ, ಈ ಭೂಲೋಕದ ಮಾನವರು ವಸುಮತಿಯ ಮಾನವರು ಮಿಸ್ ಕಾಲ್ ಅಲ್ಲಿ ಬಂದ. ಹಾಗಲ್ಲ, ಮಿಸುಕಲರಿಯರು ಇಂದು. ಯಾಕೆ ಹೇಳಿದ್ದು? ಯಾಕೆ? ಈ ಭೂಲೋಕದವರಿಗೆ ಈ ಗಂಧರ್ವ ಲೋಕಕ್ಕೆ ಪ್ರವೇಶವೇ ಇಲ್ಲ. ಇಲ್ಲ ಅಂತಲ್ಲ, ಈ ಭೂಲೋಕದಲ್ಲಿ ಯಾರಾದರೂ ಪುಣ್ಯದ ಸಾಧನೆಯನ್ನು ಮಾಡಿದ್ರೆ ಅವರಿಗೆ ಒಂದು ಶರೀರವಾಗಿ ಬರುವಂತಹ ಅವಕಾಶ ಒಂದು ಉಂಟು. ಹಾಗಾದ್ರೆ ನನ್ನ ಮನದಲ್ಲಿ ಕಾಡಿದಂತಹ ಪ್ರಶ್ನೆಗೆ ಉತ್ತರ ಹೇಳ್ತೀರಜ್ಜಿ? ನಾನು ಉತ್ತರ ಹೇಳ್ಬೇಕಾ? ಉತ್ತರ ಹೇಳ್ಬೇಕಾ? ನಿನ್ನಲು
ದಿನ ದೀನ್ ದಿನ ದಗ ದಿನ ದೀನ್ ದಿನ ತಯ್ಯೇ tom 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 ಜಂಬಕ್ಕಿ ಅಲ್ಲ, ವಾರಿ ಜಾಂಬಕ್ಕಿ. ನಾನು ಎಲ್ಲಿ ಅವಳು ಏನು ಅಂತ ಕೇಳ್ತಾ ಇದ್ದೀನಿ. ಏನು ಕತೆ? ಯಾಕೆ ಇಲ್ಲಿಗೆ ಬಂದದ್ದು? ಯಾಕೆ ಬಂದೆ ಅಂತೇಳಿ ನನಗೆ ಗೊತ್ತಿಲ್ಲ. ಲೋಕ ಯಾವ್ದಂತ ಗೊತ್ತಾಯ್ತಾ? ಇದು ಯಾವ ಲೋಕ? ಇದು ಗಂಧರ್ವ ಲೋಕ. ಓ, ಇಲ್ಲಿ ಗಂಧ ಮಾರುವವರ ಲೋಕ. ಹಾಗಲ್ಲ, ಗಂಧರ್ವ ಲೋಕ. ಇಲ್ಲಿ ಅರಸ ಮಹೋದರ. ಓ, ದಾಮೋದರನ ಮಗಳ. ಯಾರ ದಾಮೋದರ? ದಾಮೋದರನ ಮಗಳು. ಯಾರದು ದಾಮೋದರ? ಯಾರಿಗೂ ಹಾಗಲ್ಲ, ಮಹೋದರ ನನ್ನ ತಂದೆಯವರು. ನಿನ್ನ ಹೆಸರು? ಚಿತ್ರಾಕ್ಷಿ. ಓ, ಚಿಪ್ಲಾಕ್ಷಿ. ಹಾಗಲ್ಲ, ಚಿತ್ರಾಕ್ಷಿ. ಚಿಪ್ಲಾಕ್ಷಿ. ನಾನು ಬಾಯಿಗಿದ್ರೆ ಹಾಗೆ ಆಗೋದು. ನಾನು ಏನು ಅಂತ ಹೇಗೆ ಬಂದೆ ಅಂತ ಗೊತ್ತಿಲ್ಲ. ಆದ್ರೆ ಒಂದು ಮಗ, ನಾನು ಈ ಲೋಕದವಳಲ್ಲ, ಮತ್ತೆ ನಾನು ಭೂಲೋಕದವಳು. ದೇವ್ರೆ, ಭೂಲೋಕದಿಂದ ಈ ಗಂಧರ್ವ ಲೋಕಕ್ಕೆ ಬಂದದ್ದ? ಹೇಗೆ ಬಂದೆ ಅಂತೇಳಿ ಗೊತ್ತಿಲ್ಲ. ಹೇಗೆ? ನಾನು ಒಂದು ನಾಟಕ ತಂಡದಲ್ಲಿ ಒಳ್ಳೆಯ ಭರತನಾಟ್ಯ ಮಾಡ್ತಿದ್ದವಳು. ಅದೇ ಗೊತ್ತಾಯ್ತು, ನಿಮ್ಮ ಹಸ್ತ ಮುದ್ರೆ, ಈ ಕುಳಿತಂತಹ ಭಂಗಿ. ಆಹಾ ಆಹಾ, ಅಲ್ಲೇನೆ. ಈಗ ಮುದ್ರೆ ಹೋಗಿದೆ, ಭಂಗಿಯು ಜಾರಿ ಹೋಗಿದೆ. ಹಾಗಲ್ಲ, ಲಯ ಉಂಟಲ್ಲ, ಅದು ಬೇಕು. ದಿನಾಲು ಒಬ್ಬ ನನ್ನ ಪಾತ್ರವನ್ನು ನೋಡಿ ಆಕರ್ಷಿತನಾಗಿ ಒಂದು ಗುಲಾಬಿ ಹೂವನ್ನು ತಂದು ಕೊಡ್ತಾ ಇದ್ದ. ನಿಮ್ಗ? ಹೌದು. ಅವನು ನಾನು ನೋಡ್ತಿದ್ದ, ನಾನು ಅವಳು ನೋಡ್ತಿದ್ದ. ನಾನು ಬಣ್ಣ ತೆಗೀದೇ ತರ ಬಂದು ಹೀಗೆ ನಿಂತಿದ್ದ. ಕೆಲವರೆಲ್ಲ ಬಂದು ಜೋರು ಮಾಡ್ತೀರಿ, ಏನ್ ನಿನ್ಕುದಿಲ್ಲ ಕರ್ಮ, ಹೋಗು ಸಾಯದ್ದು. ಹೌದಾ? ಹೌದು. ಹಾಗೆ ನಾನು ಒಂದ್ ದಿವಸ ನನ್ನ ವಿಳಾಸ ಕೇಳಿದ. ನಾನು ಸಂಪೂರ್ಣ ವಿಳಾಸ ಕೊಟ್ಟೆ. ಸರಿ, ವಿಳಾಸ ಕೊಟ್ಟು ಮಾರನೇ ದಿವಸ ನಾನು ಬಣ್ಣ ತೆಗೆದು ಹೋಗುವಾಗ ಅವನ ಅಮ್ಮನೇ ಇಳಿತಾವ. ಅಯ್ಯಯ್ಯೋ, ಅಷ್ಟು ಪ್ರೀತಿ? ಹೌದಪ್ಪ. ನನ್ನ ಅಪ್ಪನ ಹತ್ರ ಎಲ್ಲ ಮಾತಾಡಿ ನನ್ನನ್ನೇ ಮದುವೆ ಆಗ್ಬೇಕಂತೇಳಿ ನಿಶ್ಚಯ ಮಾಡಿ ಕೊಡ್ಬೇಕು, ಮದುವೆ ಮಾಡಿ ಕೊಡ್ಬೇಕು ಅಂತ ಹಠ ಹಿಡಿದ. ಹೌದಾ? ಕೊನೆಗೆ ನನಗೂ ಪ್ರಾಯ ಆಗ್ತಾ ಬಂತಲ್ಲ, ಸರಿ, ಯಾರಾದ್ರೂ ಒಬ್ಬರು ಸಿಕ್ಕಿದ್ರೆ ಸಾಯಿಲ್ ಎತ್ಕೊಂಡು ಮದುವೆ ಆಗ್ಲಿಕ್ಕೆ ಒಪ್ಪಿಕೊಂಡೆ ನಾನು. ಹೌದು. ಹಾಗೆ ಅದೇ ಒಳ್ಳೆ ಗಂಡ. ಅಂತ ಗಂಡ ಈ ಪ್ರಪಂಚದಲ್ಲಿ ಬೇರೆ ಯಾವ ಹೆಣ್ಮಕ್ಳಿಗೂ ಸಿಗುವುದಕ್ಕೆ ಸಾಧ್ಯ ಇಲ್ಲ. ಹೌದು, ಪೂರ್ವ ಜನ್ಮದ ಪುಣ್ಯದ ಫಲ ಅಂತ ಹೇಳ್ತಾರಲ್ಲ, ಒಂದೇ ಒಂದು ದುರಭ್ಯಾಸ ಇಲ್ಲ ನನ್ನ ಗಂಡನಿಗೆ. ಏನಿಲ್ವಾ? ಇಲ್ಲ. ವಾರದಲ್ಲಿ 5 ದಿವಸ ಹೊರಗಿರ್ತಿದ್ರು, 2 ದಿವಸ ಮನೆಗೆ ಬರ್ತಿದ್ರು. ಯಾವ ದುರಭ್ಯಾಸವೂ ಇಲ್ಲ. ಹೌದೌದು. 5 ದಿವಸ ಮನೆ ಬಿಟ್ಟು ಯಾಕೆ ಹೋಗುದು ಅಂತ ನಾನು ಕೇಳಿದೆ. ಮತ್ತೆ ಯಾರೋ ಬಂದು ಹೇಳಿದ್ರು ವಾರದಲ್ಲಿ 5 ದಿವಸ ಇದ್ರಲ್ಲೇ ಇರ್ತಾನೆ ಅಂತ ಹೇಳಿದ್ರು. ನನ್ನ ಗಂಡನಿಗೆ ಅದೊಂದು ಬಿಟ್ಟರೆ ಬೇರೆ ಯಾವ ಚಟವೂ ಇಲ್ಲ. ಇರ್ಲಿಲ್ಲ, ಒಂದೇ ಅಲ್ವಾ. ಆಮೇಲೆ ಕ್ರಮೇಣ 6 ದಿವಸ ಮನೆ ಬರ್ಲಿಕ್ಕೆ ಬರುವುದೇ ಇಲ್ಲ ಅವರು. ಕೇಳಿದೆ, ಇದ್ರ ಆಡಿ ಆಡಿ ಸೋತಾಗ ತಲೆ ಬಿಸಿಗೆ ಬೇಕಾಗಿ ಒಂಚೂರು ಎಣ್ಣೆ ಹಾಕೊಂಡು ಸಿಕ್ಕಿದಲ್ಲಿ ಮಲಗ್ತಿದ್ರು ಅಂದ್ರೆ. ಏನು ಚಟ ಇಲ್ಲ, ಯಾವ ಚಟವೂ ಇಲ್ಲ. ನಿಮಗೆ ಆಮೇಲೆ ಹೀಗೆ ಒಂದೊಂದು ದಿವಸ ನನ್ನ ಆಸ್ತಿಯನ್ನೆಲ್ಲ ಅಡವಿಟ್ಟು ಕೊನೆಗೆ ನಮ್ಮ ಗಂಡಂತಿಗೆ ಜಗಳಾಗಿ ಅವ್ರ ಮೇಲೆ ಮಲಗಿದ್ದವರು ಚಾಪೆ ಅಡಿಗೆ ಬಿದ್ದು ಸತ್ತೇ ಹೋದ್ರು. ಚಾಪೆ ಮಂಚದ ಮೇಲೆ ಇತ್ತು, ಮಂಚದ ಮೇಲೆ ಇತ್ತು. ಉರುಳಿ 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 ಚಾಪೆ ಸಹಿತ ಕೆಳಗೆ ಬಿದ್ರು. ಆ ಚಾಪೆ ಮೇಲಾಯ್ತು, ಇವ್ರು ಅಡಿಗೆ ಬಿದ್ರು, ಸತ್ತೇ ಹೋದ್ರು. ಹಾಗೆ ಅವ್ರು ಸತ್ತಾದ್ಮೇಲೆ ಮನೆಯಲ್ಲಿತ್ತು, ಏನು ಪ್ರಯೋಜನ ಅಂದ್ಕೊಂಡು ನನ್ನ ಗಂಡನ ನೆನಪಿಗೆ ಬೇಕಾಗಿ ಊರಿಡಿ ನಾನು ಅಲಿತಾ 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 ಇನ್ನಾದ್ರೂ ಪುಣ್ಯ ಸಂಪಾದನೆ ಮಾಡು ಅಂದ್ಕೊಂಡು ತೀರ್ಥಕ್ಷೇತ್ರ ಸಂದರ್ಶನ ಮಾಡಿ ಅಲ್ಲಲ್ಲಿ ನೀರಲ್ಲಿ ಮುಳುಗಿ ಕಾಶಿ ಕ್ಷೇತ್ರದಲ್ಲಿ ಮುಳುಗಿದ್ದು ಮಾತ್ರ ಎದ್ದು ನೋಡುವಾಗ ನಾನು ಇಲ್ಲಿದ್ದೇನೆ. ಹಾಗಾಗಿ ನಾನು ಎಲ್ಲಿ ಬಂದೆ ಏನು ಅಂತ ಗೊತ್ತಾಗ ಯಾವ ದುರಭ್ಯಾಸವೂ ಇಲ್ಲದ ಗಂಡನನ್ನು ಪಡೆದಂತ ನಾನೇ ಪುಣ್ಯಾತ್ಮ. 6 ದಿವಸ ಇರೋ ಮನೆ ಹೋದ್ರೆ ಬರುವುದಿಲ್ಲ ಅಂತ ಹೇಳ್ತೀರಿ. ಬೇಡದೆಲ್ಲ ಚಟ ಎಲ್ಲ ನಿಮ್ಮ ಗಂಡನಿಗೆ ಉಂಟು, ಏನು ದುರಭ್ಯಾಸ ಇಲ್ಲ ಅಂತ ಹೇಳುದು. ಅವರು ಹಾಗೆ ಮಾಡಿದ್ರಿಂದಲೇ ನಾನು ಮನೆ ಬಿಟ್ಟು ತೀರ್ಥಕ್ಷೇತ್ರ ಸಂದರ್ಶನ ಮಾಡಿದ ಪುಣ್ಯದ ಫಲದಿಂದ ಇಲ್ಲಿಗೆ ಬಂದದ್ದು. ಅದು ಕೂಡ ಹೌದು. ಹಾಗಾದ್ರೆ ನೀವು ಬಂದದ್ದು ಈ ಗಂಧರ್ವ ಲೋಕಕ್ಕೆ. ಹಾಗಾದ್ರೆ ನಿಮ್ಮನ್ನು ಹೀಗೆ ಬಿಡುವುದಿಲ್ಲ ನಾನು. ಅಂದ್ರೆ ಮನದ ಬಗೆಯ ವೃತ್ತನಾರಿ ವೃತ್ತನಾರಿ ಮನದ ಬಗೆಯ
ವೃತ್ತನಾರಿ ನಿನ್ನ ಮೊರೆವೇ ಪ್ರೇಮದಿಂದ ನಾನು ನಿನ್ನ ಮೊರೆವೆ ನಾನು ಪ್ರೀತಿಯಿಂದ ವೃತ್ತನಾರಿ ಮಾತಾ ಬಗೆಯ ತೆರದಿ ಮೊರೆವೇ ವೃತ್ತನಾರಿ ಮಾತಾ ಬಗೆಯ ತೆರದಿ ಮೊರೆವೇ ವೃತ್ತನಾರಿ ನಿನಗಿನ್ನೇತರ ಭಯವೂ ಇಲ್ಲ ಅದು ಪುಡ್ಕೊಡ್ತಾವ ಹೌದೌದು ಅರಿತೆ ಅರಿತೆ ನಿಮ್ಮ ಬಯಕೆ ಎಲ್ಲ ವೃದ್ಧನಾರಿ. ನನಗೆ ಗತಿಗೋತ್ರ ಇಲ್ಲ. ಬೇಸರ ಮಾಡಬೇಡಿ. ಪುಣ್ಯ ಸಂಪಾದನೆ ಮಾಡಿದ ದಿಸೆಯಿಂದಲಾಗಿ ಒಳ್ಳೆಯ ಕ್ಷೇತ್ರವನ್ನೇ ಗಂಧರ್ವ ಲೋಕವನ್ನೇ ಪ್ರವೇಶ ಮಾಡುವಂತಹ ಭಾಗ್ಯ ಸುಯೋಗ ನಿಮ್ಮ ಪಾಲಿಗೆ ಆಗಿದೆ. ಹಾಗಂತ ನಿಮ್ಮನ್ನು ಹಾಗೆ ಬಿಡುವುದಿಲ್ಲ. ಅಂದ್ರೆ ನನ್ನ ತಂದೆ ತಾಯಿಯ ತೆರದಲ್ಲಿ ನಿಮ್ಮನ್ನು ಹಾಗೆ ನೋಡಿಕೊಳ್ಳುತ್ತಾ ಬಾಳುಕೊಳ್ಳುತ್ತಾ ನಾನು ಬರ್ತೇನೆ. ಕಾಲ ಕಾಲಕ್ಕೆ ನಿಮ್ಗೆ ಏನು ಬೇಕು ಅದು ನಿಮ್ಗೆ ಕೊಡ್ತೇನೆ. ಇನ್ನು ಈ ಪ್ರಾಯದಲ್ಲಿ ನಮಗೆ ಬೇಕಾಗಿರುವುದು ಏನು ಯಾವ ಆಸೆ ಅಲ್ವಾ? ಇಲ್ಲ. ಊಟ ಮಾಡುದು ಹಾಯಾಗಿ ಮಲಗುವುದು ಮಲಗುದಷ್ಟೇ. ಒಟ್ಟಿಗೆ ಏನಾದ್ರೂ ತಿಂದ್ರ ಏನು ತಿನ್ಲಿಲ್ಲ. ಅಯ್ಯಯ್ಯೋ ದೇವರೇ, ತಿನ್ಲಿಲ್ವ ನೀವು? ಅಲ್ಲಿ ಬರುವಾಗ ಯಾರೋ 4 ಕಡ್ಲೆಕಾಳು ಕೊಟ್ರು, ಅದು ಬಿಟ್ರೆ ಬೇರೆ ಅಂತಿಲ್ಲ. ಹಾಗಾದ್ರೆ ಊಟ ಆಗಲಿಲ್ಲ ನಿಮ್ಮದು. ಬೇಸರಿಸಬೇಡಿ, ಇಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ. ಇಷ್ಟು ತಡ ಆದ್ರೆ ಊಟವೂ ಉಳಿತದ ಇಲ್ವೋ ಭರವಸೆ. ಹೀಗೆ ವರಚಡುರದ ಭಕ್ಷ್ಯ ಪರಿ ಪರಿ ಭಾಗಗಳ ವಿರಚಿಸಿ ಭೋಜನವ ಗುರುಡೆಕ್ಕೆ ತರುಣಿಯು ವಿರತಿ ಇರುತ್ತಿರಲು ಜಗದಿ ಊಟ ಹೇಗಾಯ್ತು? ಅದ್ಭುತವಾದ ಊಟ ಅಲ್ವಾ? ದೇವಲೋಕದಲ್ಲಿಯೂ ಇಷ್ಟು ಒಳ್ಳೆಯ ಊಟ ಅಂತೇಳಿ ನನಗೆ ಇವತ್ತೇ ಗೊತ್ತಾದದ್ದು. ಹೌದಾ? ಏನು ಪರಿಮಳ ನೋಡು. ಪರಿಮಳ ನೋಡು. ನೀವು ಊಟ ಮಾಡಿದ ಯಾವ ಕೈಯಲ್ಲಿ? ಈ ಕೈಯಲ್ಲಿ. ಮತ್ತೆ ಪರಿಮಳ ಬರುದು ಹೇಗೆ ಆ ಕೈಯಲ್ಲಿ? ಕೈ ಎಡವಾದ್ರೇನು ಬಲವಾದ್ರೇನು ನಂದು ಸ್ವಂತದ್ದೇ ಅಲ್ವೇ. ಸಿಕ್ಕಿದಾಗ ತಿಂದದ್ದೆ. ಮತ್ತು ಈ ಕೈಗೆ ಪರಿಮಳ ಉಳಿಸಿಕೊಳ್ಳುವಷ್ಟು ಇರುವಂತ ಸಾಮರ್ಥ್ಯ ಬೇರೆ ಯಾವ ಅಂಗಕ್ಕೂ ಇಲ್ಲ. ನಂಗೆ ಗೊತ್ತಾಯ್ತು. ಅವ ಸಾರು ಬಡಿಸುವಾಗ ಪುಳ್ಕ ಇಲ್ಲಿ ಬಿಟ್ಟ ಹಾಗೆ ಹೀಗೆ ವರ್ಷ ನೋಡು. ಅಷ್ಟು ಪರಿಮಳ. ಹೌದು. ಅನ್ನ ದೇವಲೋಕದಲ್ಲಿ ಇಷ್ಟು ಪರಿಮಳ ಉಂಟಲ್ಲ ಇವತ್ತು. ಹೌದು. ಪಲ್ಯ ಹೇಗಿತ್ತು? ಪಲ್ಯ ಅದ್ಭುತ. ಉಪ್ಪಿನಕಾಯಿ. ಉಪ್ಪಿನಕಾಯಿ ಅದು ಇದು ಹೇಳಿ ಪ್ರಯೋಜನ. ಪಾಯಸ ಹೇಗಿತ್ತು? ಎಲ್ಲ ಒಂದೇ ಬಾರಿ ಕಲಸಿ ತಿಂದಿದೆ ನಾನು. ಊಟ ಮಾಡಿದ್ದಾಯ್ತು. ಹೌದು. ಅದು ಏನ್ ಮಾಡೋಣ ಹೇಳಿ? ಏನು ಕತ್ತಲಾಗುತ್ತಾ ಬರ್ತು. ನಂಗೂ ಆಯಾಸ ಆಗ್ತಾ ಇದೆ. ಅಲ್ವಾ? ನಿಮ್ಗೇನು ಈಗ ನಾನು ನಿನ್ನೆ ಮೊನ್ನೆ ಎಲ್ಲ ಇಷ್ಟೊತ್ತಿಗೆ ಮಲಗಿ ಆಗ್ತಿದ್ದೆ. ಹೌದಾ? ವಯೋವೃದ್ಧರ ನೀವಾಗಿದ್ದೀರಿ. ಅದು ಏನ್ ಮಾಡೋಣ ಅಜ್ಜಿ? ಸಮಸ್ಯೆ ಆಯ್ತಲ್ಲ. ಆದ್ರೆ ಒಂದುಂಟು. ಎಂತದು? ಊಟ ಮಾಡಿದ ತಕ್ಷಣ ಮಲಗಬಾರದು. ಉಂಡು 100 ಅಡಿ ನಡೆದು ಗಂಡು ಮೇಲಾಗಿ ಮಲಗಿರಲು ದೇಹಕ್ಕೆ ಸುಖವಪ್ಪುದು ಅಂತ ಹೇಳಿದ್ದಾರೆ. ಹೌದು. ಗಂಡು ಮೇಲಾಗಿ ಅಂತ ಇದು ಬಲದ ಭಾಗ ಮೇಲೆ, ಎಡದ ಭಾಗ ಹೀಗೆ ಕೈ ಇಟ್ಕೊಂಡು ಮಲಗಬೇಕು ಅಂತ ಹೇಳಿದ್ದಾರೆ. ಹಾಗಂತ ನಿಮ್ಗೀಗ ಊಟ ಮಾಡಿದ್ದೀರಿ, ಆಯಾಸ ಆಗಿದೆ, ನೀವೀಗ ಮಲಗುತ್ತೀರಿ. ಅಜಯ್, ನನಗೀಗ ರಾತ್ರಿ ಹೊತ್ತು ನಿದ್ದೆಯೇ ಬರುವುದಿಲ್ಲ ಅಂತ. ಅದೆಲ್ಲ ನಿನ್ನ ಪ್ರಾಯದಲ್ಲಿ ನಮಗೂ ಹಾಗೆ ಇತ್ತು. ಏನೇನೋ ಕನಸು ಕಾಣೋದು, ಯಾರೋ ಬಂದಾಗ ಆಗುದು. ಹಾಗೆ ಕಣ್ಣು ಮುಚ್ಚಿದ್ರೆ ಕನಸಲ್ಲಿ ಯಾರೋ ಒಬ್ಬ ಸುಂದರ ರಾಜಕುಮಾರ ಬಂದು ಅತ್ತಿತ್ತ ಹೋಗುವಂತಹ ದೃಶ್ಯ ನನ್ನ ಕನಸಲ್ಲಿ ನಾನು ಕಾಣೋದು. ಹೌದಾ? ಹಾಗಂತ ನಿದ್ದೆಗೆ ಬರುವುದಿಲ್ಲ ಅಜ್ಜಿ. ಅಜ್ಜಿ, ಒಂದು ಉಪಕಾರ ಮಾಡ್ತೀರಾ? ಏನು? ನಂಗೆ ನೀವು ಕತೆ ಹೇಳ್ತೀರಾ? ನಾನು ಕತೆ ಹೇಳ್ದ. ಹೌದು. ಅಲ್ಲಿ ಯಾರೋ ಚೊರೆ ಮಾಡ್ತಾ ಇದ್ರು. ಈಗಲೇ ತಡ ಆಯ್ತು. ಇವಂದು ಹೋಗಿ ಉಳಿದು ಒಂದು ಅಜ್ಜಿ ಕತೆ ಶುರುವಾದ್ರೆ ಇನ್ನಿದ್ದವ್ರು ಹೋಗ್ತಾರೆ. ಅಜ್ಜಿ ಕತೆ ಬೇಡ, ನಿಮ್ಮ ಅಜ್ಜಿ ಕತೆ ಬೇಡ. ಯಾವ್ದಾದ್ರು ರಾಜಂದು ಕತೆ ಹೇಳಿ. ಹಾಗಾದ್ರೆ ಸ್ವಲ್ಪ ಹೊತ್ತು ನೀನು ಮಲಗ್ತಾ ಇರು. ನಾನು ಮೇಲೆ ಮಲಗ್ತೇನೆ. ಕೆಳಗೆ ಮಲಗ್ತೇನೆ. ಕತೆ ಹೇಳ್ತಾ ಇರ್ತೇನೆ. ಕತೆ ಹೇಳ್ತಾ ಇರ್ತೇನೆ. ಸರಿ ಕಿವಿ ಕೊಟ್ಟು ಕೇಳ್ಬೇಕು ಮಗ. ಆಯ್ತಾಯ್ತು. ಒಂದಾನೊಂದು ಊರಿನಲ್ಲಿ ಒಂದು ಮಾತ್ರ ವಾಕ್ಯ ಪೂರ್ಣ ವಿರಾಮ ಆದ್ಮೇಲೆ ಹೂ ಕುಟ್ಟಬೇಕು. ಹೌದಾ? ಇದು ಒಳ್ಳೆ ಕೂಗೆ ಕೂಗಿದಾಗ ಮಧ್ಯ ಮಧ್ಯ ಹೂ ಬೇಡ, ಮಧ್ಯ ಮಧ್ಯ ಹೂ ಕೊನೆಗೆ. ಒಂದಾನೊಂದು ಊರಲ್ಲಿ ಮಾತೃದೇಶ ಅಂತ ಇತ್ತು. ಅಲ್ಲಿ ಒಬ್ಬ ಅರಸ ಇದ್ದ. ಅವನ ಶತ್ರು ಒಬ್ಬ ರಕ್ಕಸ ಇದ್ದ. ಆ ರಕ್ಕಸ ಬಂದು ಈ ರಾಜ್ಯಕ್ಕೆ ದಾಳಿ ಮಾಡಿ ಅರಸನನ್ನು ಕೊಂದಾದ ಮೇಲೆ ಅವನ ಹೆಂಡತಿ ಸತ್ಯಶೀಲೆ ಎನ್ನುವಳು ವಿಧವೆ ಆದ್ಲು. ಆತ್ಮಹತ್ಯೆ ಮಾಡಿಕೊಳ್ತಂತೇಳಿ ಹೋಗುವಾಗ ಅಲ್ಲಿ ವೇದವ್ಯಾಸ ಕಾಮತ್ರು ಬಂದ್ರು. ಅವ್ರು ಯಾಕೆ ಬಂದ್ರು? ಅವ್ರು ಯಾಕೆ ಬಂದ್ರು? ಅವ್ರು ಯಾಕೆ ಬಂದ್ರು?
ಎಂತದ್ದು ಕಾಮತ್ರಕ್ಕೆ ಬಂದ್ರು. ಕಾಮತ್ರ ಅಲ್ಲ. ಮತ್ತೆಂತ ಹೇಳಿದ್ದು ನೀವು? ವೇದವ್ಯಾಸರು. ಹಾಗೆ ಹೇಳಿ, ಅದು ಸೇರಿಸ್ಬೇಡಿ. ವೇದವ್ಯಾಸರು ಬಂದ್ರು. ವೇದವ್ಯಾಸರು ಬಂದು ಇವಳಿಗೊಂದು ಪಿಂಡವನ್ನು ಕೊಟ್ರು. ಆ ಪಿಂಡವನ್ನು ನೀನು 9 ತಿಂಗಳು 9 ದಿವಸ ಹಾಗೆ ಭದ್ರವಾಗಿ ಇಟ್ಕೋ, ಅದರಿಂದ ಆಮೇಲೆ ಒಂದು ಶಕ್ತಿ ಹುಟ್ಟುತ್ತದೆ ಅಂದ್ರು. ಆಗ ಅವಳು ಕೇಳಿದ್ರು, ಮಧ್ಯದಲ್ಲಿ ಏನಾದ್ರೂ ತೊಂದರೆ ಆದ್ರೆ ಏನು ಮಾಡಬೇಕು ಅಂತೇಳಿ. ಆಗ ನೀನು ಪಿಂಡವನ್ನು ತೆಗೆದು ನೆಲಕ್ಕೆ ಹೊಡಿ, ಮುಂದೆ ಮಂಡೆ ಬಡಿಯುವ ಚಂಡೆಗಾರ ಹುಟ್ಟಿ ಬರ್ತಾನೆ ಅಂದ್ರು. ಅವ್ರು ಯಾಕೆ ಇಲ್ಲಿ ಬಂದ್ರು? ಯಾರು? ಚಂಡೆಗಾರರು. ಮಂಡೆ ಹೊಡಿಯುವ ಬರ್ತಾರೆ ಅಂತೇಳಿ ಆಗ ಯಾವುದು ದೋಲ್ದಾಸ ಹೇಳಿದ. ಆಗ ಅದೇ ರಕ್ಕಸ ಇವಳಿದ್ದಂತ ಇರವನ್ನು ತಿಳಿದು ಅಲ್ಲಿ ಬಂದು ದಾಳಿ ಮಾಡಿದಾಗ, ಮೈ ಮೇಲೆ ಕೈ ಮಾಡಿದಾಗ ಇವಳು ಕೊಟ್ಟು ಕೈಯಲ್ಲಿದ್ದಂತ ಪಿಂಡವನ್ನು ತೆಗೆದು ನೆಲಕ್ಕೆ ಬಡಿದ್ಲು. ನೆಲಕ್ಕೆ ಮಾಡಿದಾಗ ಅಲ್ಲಿ ಒಂದು ಸುಂದರ ರೂಪ ಹುಟ್ಟಿ ಬಂದ. ಅವನೇ ರುದ್ರಕೋಪ ಅಂತ ಅವನ ಹೆಸರು. ರಾಜ ರುದ್ರಕೋಪ ಅಂತೇಳಿ ಊರಲ್ಲಿ ಚಿಪ್ಲಾಕ್ಷಿ 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 ಚಿಪ್ಲಾಕಿ ಚಿಲ್ಕಾಕಿ ಚಿಲ್ಕಾಕಿ ಇವಳಿಗೆ ಒಳ್ಳೆ ಘೋರ ನಿದ್ರೆ ಕಥೆ ಹೇಳ್ತಾ ಇದ್ದಾಗೆ. ಇವಳನ್ನು ತನ್ನ ಮಾಯಾ ಶಕ್ತಿಯಿಂದ ಎತ್ಕೊಂಡು ರುದ್ರಕೋಪ. ಅದೇ ರುದ್ರ. ಈಗ ಕೋಪ ಬೇಡ, ಖಾಲಿ ರುದ್ರು ಮಾತ್ರ. ರುದ್ರ ಹೇಗಿದ್ದೇನೆ ನಾನು? ಇದು ಯಾರು ನೀನು? ಯಾರು ಗೊತ್ತಾಗ್ಲಿಲ್ವಾ? ಇಷ್ಟು ವರ್ಷದಿಂದ ನನ್ನನ್ನು ಇಟ್ಟುಕೊಂಡಿದ್ದೀಯಲ್ಲ. ನನ್ನ ರೂಪ ಹೇಗೆ ಇರ್ಲಿ, ನಾನು ಕರೆದಾಗ ಆಗಾಗ ಬರ್ಬೇಕಂತೇಳಿ ಮೊನ್ನೆ ರಾತ್ರಿಯಿಂದ ನೀನು ಮಲಗುವ ಕೋಣೆಗೆ ನನ್ನನ್ನು ರಾತ್ರಿ ಕರೆಸಿದ ನೀನೇ ಅಲ್ವಾ? ನನ್ನ ಅಂತಃಪುರಕ್ಕೆ ಕರೆದದ್ದು. ಹೌದು. ರತ್ನಕೇಶಿ. ಮತ್ತೆ ಯಾರು? ನಾನೇ. ನೀನೇನು ಹೀಗಾದದ್ದು? ಗಂಧರ್ವ ಲೋಕದ ಹುಡುಗಿಯನ್ನು ತರಬೇಕು ಅಂತೇಳಿ ನನಗೆ ನೀನು ಆಜ್ಞೆ ಮಾಡಲಿಲ್ವೇ? ಹಾಗಾಗಿ ಆ ರೂಪದಲ್ಲಿ ಗಂಧರ್ವ ಲೋಕ ಹೋಗ್ಲಿಕ್ಕೆ ಆಗ್ತದ? ಈ ರೂಪ ಬೇಕಾದ್ರೆ ಈ ರೂಪದಿಂದಲೇ ಗಂಧರ್ವ ಲೋಕವನ್ನು ಪ್ರವೇಶ ಮಾಡಿ. ಈ ರೂಪದಿಂದ ನೀನು ಎಷ್ಟು ಹೊತ್ತಿಗೆ ತಯಾರಾಗಿ? ನಾನು ಈ ರೂಪ ತಯಾರಾಗಿ ಕಾದು ಕಾದು ಸಾಕು 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 ಸಾಕಾಗಿ ಮತ್ತೆ ಹೊತ್ತು ಪ್ರವೇಶ ಮಾಡಿಬಿಟ್ಟೆ ನಾನು. ಅಂದ್ರೆ ಗಂಧರ್ವ ಲೋಕದ ಒಳಗೋಗ್ಲಿಕ್ಕೆ ಅಷ್ಟು ಕಾಯ್ಬೇಕಾದ್ರೆ ಸುಲಭ ಇಲ್ಲ. ಹಾಗೆ ನೀನು ಬಯಸಿದಂತಹ ಹುಡುಗಿಯನ್ನು ನಾನು ತಂದಿದ್ದೇನೆ. ತಂದಿದ್ಯಾ? ಎಲ್ಲಿದ್ದಾಳೆ? ಆಂ ಬ್ಲೀಂ ಬ್ಲೀಂ ಕ್ಲೀಂ ಕ್ಲೀಂ ಆಂ ಬ್ಲೀಂ 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 ಸ್ಲೀಂ. ಮಂತ್ರ. ಮಂತ್ರ ಬೀಜಾಕ್ಷರ. ಆಗ ಬೀಜಾಕ್ಷರದಿಂದ ತಂದಿದ್ದೇನೆ. ಸರಿ, ನನಗೆ ಬೇಕಾದ್ದನ್ನು ನೀನು ಒದಗಿಸಿ. ಹೌದು. ನಿನ್ನ ಮಹದು ಆಯ್ತು, ಉಪಕಾರ ಆಯ್ತು ಅಂತ ಹೇಳಿದ್ದು. ನೀನು ಕುಳಿತುಕೊಳ್ಳಿಕ್ಕೆ ಯಾರು ಹೇಳಿದ್ದು? ಅಲ್ಲ, ನಾನು ಇಲ್ಲೇ ಇರ್ತೇನೆ. ಯಾಕೆ? ನೀನು ಮುಂದುವರಿಸು. ಏನು ಏನೆಲ್ಲ ಆಗ್ಬೇಕು ಅದೆಲ್ಲ ಮುಂದುವರಿಸು. ನೀನಿರುವಾಗ ಮುಂದುವರಿಸುವುದೇನು? ನಾನಿರುವಾಗಲೇ ಮುಂದುವರಿಸಬೇಕು. ನಿಮ್ಮ ಹುಡುಗರನ್ನೆಲ್ಲ ನಂಬಲಿಕ್ಕೆ ಆಗುದಿಲ್ಲ, ಏನ್ ಮಾಡ್ತೀವಿ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಹಾಗಾಗಿ ಒಂದು ಮುದುಕಿಯರಿದ್ರೆ ಮಾತ್ರ ಅದು ಒಳ್ಳೆದಾಗ್ತದೆ. ಏನಿಲ್ಲ, ಪ್ರಪಂಚದಲ್ಲಿ ಇಲ್ಲದೆ ಇರುವುದನ್ನು ನಾನೇನು ಮಾಡುವವನಲ್ಲ. ಆಯ್ತು. ಆದ್ದರಿಂದ ನೀನಿದ್ರೆ ಹುಡುಗಿ ಭೂಲೋಕಕ್ಕೆ ಬಂದದ್ದು. ಏನು ಗಡಿಬಿಡಿ ಮಾಡಬೇಡ, ನಿಧಾನವಾಗಿ ಏನಾದ್ರೂ ಸುಧಾರಿಸ್ಕೊಂಡು ಹೋಗು. ನೀನೇನು ಹೇಳುವುದು? ಯಾವ್ದಿದ್ರು ಸರಿ, ಬೇಕಾದಾಗ ನಾನೇ ಮತ್ತೊಮ್ಮೆ ಸ್ಮರಿಸುತ್ತೇನೆ. ನೀನು ಗಡಿಬಿಡಿ, ನೀನು ಯಾವಾಗಲೂ ಗಡಿಬಿಡಿ ನಾನಲ್ಲ. ಅವಳು ಪಾಪ ಏನ್ ಗೊತ್ತಿಲ್ಲದ ಹುಡುಗಿ, ಸುಧಾರಿಸ್ಕೋತಾಗಿದೆ. ಸರಿ ಸರಿ ಸರಿ. ಅವಳು ಒಪ್ಪದಿದ್ರೆ ನನ್ನನ್ನು ಕರಿ, ಆಯ್ತಾ? ಯಾವುದಕ್ಕೆ? ನೀನು ಒಪ್ಪಿಸ್ತೀಯ ಅವಳನ್ನು? ಯಾವ್ದಕ್ಕಾದ್ರೂ ಬಂದ ಮೇಲೆ ಗೊತ್ತಾಗ್ತದೆ. ಸರಿ ಸರಿ ಆಯ್ತಾ? ಭುವನೇಶ ನಿದ್ರೆಯಿಂದಿರುತ್ತಿರ್ಪ ಚಿತ್ರ ನೋಡೋಣ. ಪನ್ನೀರ ಪನ್ನೀರ ತಾನೆರ ಕ್ಷಣವೇ ಅಜ್ಜಿಯಲ್ಲಿ ಹೋದ್ರು, ನಾನೇಕೆ ಇಲ್ಲಿ ಬಂದೆ? ಈ ಲೋಕ ಯಾವ್ದು ಯಾವುದು?
ಅಂಜಿಕೆಯ ಬಿಡು ಅಂಜಿಕೆಯ ಬಿಡು ವಯ್ಯಾರಿ ಅಂಜಿರನವು ಬಲ್ವಂಜಿಗೆ ಆತ್ಮರಗತಿಯನಿಗಿಕೋ ಕುಂಜರಗವನೇ ಅಂಜ ಬಿಡಲೇ ಅಂಜಬೇಡ, ನಾನು ಅಂಜಿಪನಲ್ಲ ನಿನ್ನ. ಇಲ್ಲಿ ಹೆದರಬೇಕಾದ ಅನಿವಾರ್ಯತೆಯೇ ಇಲ್ಲ. ನನ್ನ ಬಳಿಗೆ ಬಂದ ಮೇಲೆ ಯಾವುದೇ ಅಂಜಿಕೆ ಇಲ್ಲದೆ ನೀನು ಚೆನ್ನಾಗಿ ಬಾಳಬಹುದು. ಮಾರನೆಸೆದಿದ್ದಾನೆ ಅಸ್ತ್ರ, ಆದ್ದರಿಂದಲೇ ಅದರಿಂದ ನಾನು ಬೇಯುತ್ತಿದ್ದೇನೆ. ಅದನ್ನು ತಣಿಸುವುದಕ್ಕಾಗಿ ನೀನು ಹತ್ತಿರಕ್ಕೆ ಬರಬಾರದು. ಹಾಗಲ್ಲ, ನಿನಗೆ ದೂರ. ಹೆಣ್ಣು ಮಕ್ಕಳ ಹತ್ರ ಮಾತನಾಡು, ಸ್ವಲ್ಪ ಅಂತರವಿಟ್ಟು ಮಾತನಾಡು ಎನ್ನುವ ಹಾಗೆ. ಏನನ್ನು ಭಾವಿಸಿದ್ದಿ ನೀನು? ಕೇಳುವವರು ಹೇಳುವವರು ಯಾರು ಇಲ್ಲ ಅಂತ ಭಾವಿಸಿದ್ಯಾ? ಗಂಧರ್ವ ಲೋಕದಲ್ಲಿ ಹಾಯಾಗಿ ನಾನು ಪವಡಿಸಿದ್ದೆ. ಅಚ್ಚಿ ಕತೆ ಹೇಳುತ್ತಾ ಇದ್ದಳು, ಹಾಗೆ ನನಗೆ ನಿದ್ದೆ ಬಂತು. ಕಣ್ತಿರಿದು ನೋಡ್ತೇನೆ, ಮಂಚ ಸಮೇತವಾಗಿ ನಾನು ಈ ಭೂಲೋಕಕ್ಕೆ ಬಂದಿದ್ದೇನೆ. ಅಲ್ಲ, ನಿಂಗೆ ಮಂಚ ಬೇಕಿದ್ರೆ ನನ್ನ ತಂದೆ ಹತ್ರ ಹೇಳಿ ಎಷ್ಟು ಮಂಚ ಬೇಕಿತ್ತು ಅಷ್ಟು ಮಂಚ ನಾನು ಕೊಡಿಸ್ತೇನೆ. ನಾನು ಮಂಚ ಬೇಕು ಅಂತ ತಂದದ್ದಲ್ಲ, ಮಂಚದ ಮೇಲಿದ್ದ ನೀನು ಬೇಕು. ಮತ್ತೆ ನನ್ನ ಇಲ್ಲಿ ಕರೆತಂದದ್ದು ಇದು ನಿಂಗೆ ಒಳಿತಲ್ಲ, ಒಳಿತಲ್ಲ. ವಿಶಾಲವಾದಂತಹ ದೃಷ್ಟಿಕೋನವುಳ್ಳವರಾಗಿ ಆಲೋಚಿಸುವವರು ಲೋಕದ ಕುರಿತಾಗಿ ಎನ್ನುವುದು ನಿಮ್ಮ ಎತ್ತರದ ಕುರಿತಾಗಿ ಅರ್ಥವಿಸಿಕೊಂಡವರು. ಹಾಗೆಂದು ಸುಮ್ಮನೆ ಏನೋ ಮಾಡುವುದಕ್ಕಾಗಿ ನಾನು ಕರೆಸಿದ್ದಲ್ಲ. ನನ್ನ ಅಂತರಂಗದಲ್ಲಿ ನಿನ್ನನ್ನು ಪ್ರೇಮಿಸಿದ್ದೆ. ಅತಿಯಾದ ಕೋಪವನ್ನು ತಾಳುವುದೇ ಬೇಡ. ಅದಕ್ಕೆ ಬದುಕಿನಿದ್ದಕ್ಕೂ ನನ್ನವಳಾಗಬೇಕು ಎನ್ನುವ ಹಂಬಲ ನನಗೆ. ಉದ್ದೇಶವನ್ನು ಇರಿಸಿಕೊಂಡು ಇಲ್ಲಿವರೆಗೆ ಕರೆದದ್ದು ಚಕ್ಕಂದ ಮಾತನಾಡಿ ನನ್ನ ಮನಸ್ಸನ್ನು ಒಲಿಸುವುದಕ್ಕೆ ಪ್ರಯತ್ನಿಸುತ್ತಿದ್ದೀಯ ನೀನು. ಚಂದಿದ್ರೆ ಚಂದದಲ್ಲಿ ಎಲ್ಲ ಬೇಕಲ್ಲ ನೀನು ಮಾತ್ರ ಬೇಕು. ನೀನು ಸಾಮಾನ್ಯದ ಭೂಮಿಯಲ್ಲಿರುವಂತಹ ಹುಳು ಮಾನವ. ನೀನು ಏನಂತ ಭಾವಿಸಿದ್ದಿ? ಈ ವಿಷಯ ನನ್ನ ತಂದೆಗೆ ಗೊತ್ತಾದ್ರೆ ತಂದೆ ಹಾಗೆ ಬರುವುದಿಲ್ಲ. ಕಡೆಯ ಮಹೋದರ ದೊಡ್ಡ ಹುಟ್ಟೆ ಹಾಗಲ್ಲ, ಅವ್ರಿಗೆ ಹೆಸರದು. ಅವರೊಬ್ಬರೇ ಬರುವುದಿಲ್ಲ. ಕಡೆಯ ದಿಕ್ಕಿನ ಮೃಡನನ್ನು ಒಳಗೂಡಿಕೊಂಡು ಬಂದು ನಿನ್ನ ರುಂಡವನ್ನು ಇಂದು ಮದನೆ ಬಿಡುವೆ ಬಿಡೆ ಬಿಡೆ
ಕಾಲಕ್ಕೂ ನಾನು ಬಿಟ್ಟು ಕೊಡುವವನೇ ಅಲ್ಲ. ನಿನ್ನ ಅಪ್ಪನೇನೆ ಬಿಡುವೇನೆ ಅವನನ್ನು. ಮಹೋದರನಾದ್ರೆ ಅವನಿಗಾಯ್ತು, ಹಾಗೆಂದು ನಾನು ಯಾರು ಬಲ್ಲೆ? ಯಾರ ನೀನು ದೊಡ್ಡ ಕುಂಬಳಕಾಯಿ ಎಂತದೆ? ಯಾರ ನೀನು? ಕುಂಬಳಕಾಯಿ ದೊಡ್ಡದು ಹೌದು, ಹಾಗೆಂದು ನಾನು ದೊಡ್ಡದು ಎನ್ನುವ ಕಾರಣಕ್ಕಾಗಿ ಕುಂಬಳಕಾಯಿ ಗಾತ್ರ ಅಂತ. ಮಾದ್ರಾದೇಶದ ಭೂಪತಿ ನಾನು, ರುದ್ರಕೋಪ, ರಾಜ ರುದ್ರಕೋಪ. ರುದ್ರಕೋಪನು ಎಂಬ ನುಡಿಯ ಕೇಳು ರುದ್ರಕೋಪನ ನುಡಿಯ ಕೇಳುತ್ತ ಮದಿರಲೋಚನೆ ಮನದಿ ಯೋಚಿಸಿ ಮದಿರಲೋಚನೆ ಯೋಚಿಸಿ ವೃದ್ಧ ಬೇಡಿದ ಕಥೆಯೊಳಿರುವ ವೀರ ರುದ್ರೆ ಬೇಡಿದ ಕಥೆಯೊಳು ಈಗ ವೀರ ಈತನೇ ನಿಜವೆನುತ ರುದ್ರಕೋಪನ ನುಡಿಯ ಕೇಳಿ. ಏನಿದು? ಸಿಟ್ಟಿನ ಆವೇಶದಿಂದ ಕಡೆಯ ದಿಕ್ಕಿನ ಮೃಡನ್ನು ಒಡಗೂಡಿಕೊಂಡು ನನ್ನ ತಂದೆ ಬರ್ತಾರೆ ಅಂತ ಹೇಳಿದಾಕ್ಷಣ ಈತ ಸಿಟ್ಟಿನ ಆವೇಶದಿಂದ ನಾನು ಯಾರು ರುದ್ರಕೋಪ ಎನ್ನುವಂತಹ ಮಾತನ್ನು ಆಡಿಯೇ ಬಿಟ್ಟರಲ್ಲ. ಈ ಹೆಸರನ್ನು ನಾನು ಎಲ್ಲಿಯೋ ಕೇಳಿದ್ದೇನೆ. ಹಾ, ತಿಳಿಯಿತು ನನಗೆ. ಅಜ್ಜಿ ಹೇಳಿದ ಕಥೆಯಲ್ಲಿ ಈತನ ಹೆಸರಿತ್ತು. ಹೆಚ್ಚೇನು ಅದೋ ಹಿಂದೆ ಸಖಿಯ ವೃಂದವನ್ನು ಒಡಗೂಡಿಕೊಂಡು ಹೋದಾಗ ದೂರದಲ್ಲಿ ಈತನನ್ನು ನಾನು ನೋಡಿದ್ದಲ್ವ. ಹಾಗಾದ್ರೆ ರುದ್ರಕೋಪ ಎನ್ನುವವನು ಇವನೇ ಆಗಿದ್ದಾನೆ. ತಪ್ಪು ಮಾಡಿಬಿಟ್ಟೆ ಅಲ್ಲ, ಏನು ಮಾಡೋಣ? ಅಯ್ಯೋ, ಇದು ಇದು ಅದು ಸರಗು ಹಾಗಲ್ಲ, ಅದು ಅದು ಬೆರಳು. ಅಯ್ಯೋ ಹಾಗಲ್ಲ, ಮತ್ತೆ ಹೇಗೆ? ಇದು ತಿಳಿಯದೆ ಮಾತನಾಡಿ ಬಿಟ್ಟೆ, ತಪ್ಪಾಯಿತು ಅಂತ. ನಾನು ತಿಳಿದೇ ಮಾತನಾಡುವವನು. ಹಾಗಲ್ಲ, ಸ್ವಲ್ಪ ನೋಡಿ ಈ ಕಡೆ. ನಿನ್ನಗಲ್ಲ ನಾನು ಯಾಕೆ ನೋಡಿದೆ? ಅಯ್ಯೋ ಹಾಗಲ್ಲ, ಕಣ್ಣಲ್ಲಿ ಕಣ್ಣಿಟ್ಟು. ಯಾವಾಗಲ್ಲ? ಹಾಗಲ್ಲ, ಕಣ್ಣಲ್ಲಿ ಕಣ್ಣಿಟ್ಟು ಒಮ್ಮೆ ನನ್ನನ್ನು ನೋಡಿ. ನೀವು ಒಮ್ಮೆ ನೋಡಿದ್ದೇನೆ, ಕಣ್ಣಲ್ಲಿ ಕಣ್ಣಿಟ್ಟೇ ನೋಡಿದ್ದೇನೆ. ಆದ್ರೆ ನೀನು ಕಣ್ಣಲ್ಲಿ ರಕ್ತ ಇಲ್ಲ. ಅಲ್ಲ, ನಿಮ್ಮ ವಿಶೇಷತೆಯನ್ನು ತಿಳಿಯದೆ ಹೀಗೆ ನಾಲ್ಕು ಮಾತಾಡಿ ಹೋಗಿ. ವಿಶೇಷತೆಯನ್ನು ನಾವು ತೋರಿಸಿಕೊಂಡು ಹೋಗುವುದಿಲ್ಲ ಎಲ್ಲೂ. ಅಯ್ಯೋ ದೇವರೇ, ಸ್ವಲ್ಪ ನೋಡಿ, ನನ್ನ ಜೊತೆ ಮಾತನಾಡಿ. ತಪ್ಪಾಯ್ತು. ಸ್ವಲ್ಪ ನೋಡಿದ್ರೆ ನಮಗೆಲ್ಲ ಸಾಕಾಗುವುದಿಲ್ಲ. ಹಾಗಾದ್ರೆ ನನ್ನ ನೋಡುವುದೇ ಇಲ್ವಾ? ನನ್ನ ಜೊತೆ ಮಾತನಾಡುವುದೇ ಇಲ್ವಾ? ಅಗತ್ಯ ಇಲ್ಲ ಅಂತ. ಮತ್ತೆ ನೀವು ಅಗತ್ಯದ್ದು ನನ್ನ ಕರೆತಂದದಲ್ವ ಇಲ್ಲಿ? ಈಗ ನೀನು ಇಲ್ಲ ಅಂತ ಹೇಳಿದೆ ಅಲ್ಲ. ಈಗಂತ ಇಲ್ಲ ಅಂತ ಹೇಳಿದ್ರೆ ಬೇಡವಾ? ಹೋಗಿ ಹೋಗಿ ಎತ್ತದ್ದು ಹೋಗಿ. ಎಲ್ಲಿ ಚಪ್ಪೆ ಸಂಕ್ರಾಂತಿಗೆ ಹುಟ್ಟಿದವ ನೀವ? ಹೆಣ್ಣು ಮಕ್ಕಳನ್ನು ನೋಡಿದ್ರೆ ಬರ್ತರಂತೆ ಹೇಳಿದ್ರೆ ಆಗುವುದಿಲ್ಲ ಅಂತ ಹೇಳ್ತೀನಿ. ನಾನು ಇಲ್ಲಿ ಕುಳಿತುಕೊಳ್ಳೋದಕ್ಕೆ ಬಂದದಲ್ಲ. ಮತ್ತೆ ನಾನು ಹೋಗುದೇ. ಮತ್ತೆ ಯಾರು ನಿಲ್ಲಿಸಿ? ನಾನು ಹೋಗ್ತೇನೆ. ಕರೆದುಕೊಂಡು ತನಗೆ ಹೋಗಿ ಗೊತ್ತಿಲ್ಲ. ಹೋಗ್ಲಿಕ್ಕೆ ನಮ್ಗೆ ಗೊತ್ತಿಲ್ಲ. ಹೋಗಿ ಹೋಗಿ. ಅದಂತದ್ದು ಹೋಗೆ. ನಂಗೆ ಗೊತ್ತಾಯ್ತು, ಒಳಗೆ ಮನಸ್ಸುಂಟು. ನಾಟಕ ಮಾಡ್ತಾರೆ ಇವರು. ಇದು ನಾನು ಹೋಗುದೌದು. ಕೈ ಕೊಡಿ. ಹೋಗುವಳಿಗೆ ಯಾಕೆ ನಾನು ಕೈ ಕೊಡಿ? ಎಂತದ್ದು ನಿಮ್ಮ ಹಸ್ತ ಕೊಡಿ ಅಂತ ಹೇಳಿದಲ್ಲ, ಬೀಗದ ಕೈ ಕೊಡಿ ಅಂತ. ಬಾಗಿಲಿಗೆ ಬೀಗ ಹಾಕಿದೆ. ಹೌದು, ನಾನೇ ಹಾಕಿದೆ. ಹೌದು, ಬೀಗ ಯಥಾರ್ಥವಾಗಿ ಹೊರಗಿನಿಂದ ಆಗಬೇಕಾದದ್ದು. ಹೌದು, ನಾನು ಒಳಗಿನಿಂದಲೇ ಹಾಕಿದ್ದೆ. ಯಾಕೆ? ನೀನು ಹೇಗೆ ಹೋಗ್ತೀನಿ ಅಂತ ನೋಡುವುದು. ಹೌದಾ? ನಾನು ಹೋಗುವುದಿಲ್ಲ. ಎಂತ ಮಾಡ್ತೀರಿ? ಇಲ್ಲೇ ಇರು. ನಾನು ಹೋಗುವುದಿಲ್ಲ. ನಾನು ಇಲ್ಲೇ ನೀವೇನ್ ಮಾಡ್ತೀರ ಅಂತ ಬೇಕಲ್ಲ. ನಮಗೆ ಬೇಕಾದದೇ ಅದೇ ಅಲ್ವಾ? ನೋಡು, ನಾನು ಹೋಗುವುದಿಲ್ಲ. ಹೋಗಬೇಡ, ಇಲ್ಲೇ ಕುಳಿತುಕೊಳ್ಳ. ಅಲ್ಲ, ಹೋಗದೇ ಇದ್ರೆ ನೀನ್ ಅಲ್ಲಿ ಕುಳಿತರೆ ಏನು ಚಂದ ಇಲ್ಲ. ಹೌದಾ? ಬೇಡ, ನಾನು ಇಲ್ಲೇ ಮಲಗ್ತೇನೆ. ಅದೇ ಕುಳಿತುಕೋ ಮಲಗು. ಆದ್ರೆ ಎಲ್ಲಿ ಅಲ್ಲ, ಮತ್ತೆ ಅದಕ್ಕೆ ಒಂದು ಜಾಗ ಎನ್ನುವುದುಂಟು. ಯಾವ್ದಿರ್ಲಿ, ನಾನು ಹೋಗುವುದಿಲ್ಲ. ಇಲ್ಲೇ ಕುಳಿತುಕೊಳ್ತೇನೆ. ಏನ್ ಮಾಡ್ತೀನಿ ಅಂತ ಬೇಕೀಗ? ಅಲ್ಲೇ ಕುಳಿತುಕೊಳ್ತೀಯ? ಅಲ್ಲ, ಅಲ್ಲೇ ಕುಳಿತುಕೊಳ್ಳುವವಳಿಗೆ ಇಲ್ಲಿ ಕುಳಿತರೆ ನಿನಗೆ? ಹೌದಾ? ಇದು ಸ್ವಲ್ಪ ಮೊದಲೇ ಹೇಳಿದ್ರೆ ನಾನು ಕಾಮಬಾಣದ ಹಸಿಯ ತಾಳದೆ ಕಾಮಬಾಣದ ಹಸಿಯ ತಾಳದೆ ಮಾಡಿ ಬಸವಳಿದು
ಪರುಷದಿ ದೇಶದ ಮಾರನೆಯ ಇಳಿಯುತ್ತ ಮನದಿಗೆ ಗಂಧರ್ವಲೋಕದ ರಾಜ ಠಾವಣಿಯನ್ನು ಸೇರಿದಾಗ ಮನಸ್ಸಿಗೆ ಅತೀವವಾದಂತಹ ಆನಂದವಾಗುತ್ತಾ ಇದೆ. ಉತ್ಕೃಷ್ಟವಾದಂತಹ ಯೋಗ್ಯತೆಯನ್ನು ಹೊಂದಿ ಮೂರು ಲೋಕದಲ್ಲಿಯೂ ಶ್ರೇಷ್ಠವಾದಂತಹ ಸ್ಥಾನಮಾನವನ್ನು ಗಳಿಸಿದ್ದು ಯಾವುದಂತ ಕೇಳಿದ್ರೆ ಎಲ್ಲವರು ಬೆರಳೆತ್ತಿ ತೋರಿಸುವುದು ದೇವಲೋಕವನ್ನು. ಆ ದೇವಲೋಕದಲ್ಲಿ ದೇವೇಂದ್ರನ ಅಧೀಶನಾದರೆ ಒಂದೊಂದು ದಿಕ್ಕಿಗೆ ಒಬ್ಬೊಬ್ಬರು ನಾಯಕರೆನಿಸಿಕೊಂಡಿದ್ದೇವೆ. ಗಂಧರ್ವ ಲೋಕದಲ್ಲಿ ಅದೆಷ್ಟೋ ಮಂದಿಗೆ ಅಧಿಕಾರಿಯಾಗಿ ಈ ಸಮಯದಲ್ಲಿ ಉನ್ನತವಾದಂತಹ ಸ್ಥಾನಮಾನವನ್ನು ಗಳಿಸಿ ಸಂತೋಷದಿಂದಲೇ ಕಾಲವನ್ನು ಕಳೆಯುತ್ತಾ ಇದ್ದವ ನಾನು. ರಾಜಕೀಯದಲ್ಲಿ ಸಂತೃಪ್ತಿಯನ್ನು ಹೊಂದಿದವ ಸಾಂಸಾರಿಕವಾಗಿ ನೆಮ್ಮದಿಯನ್ನು ಹೊಂದುವುದಿರುವುದಿಲ್ಲ. ಸಾಂಸಾರಿಕವಾಗಿ ತೃಪ್ತಿಯನ್ನು ಪಡೆದವ ಯಾವತ್ತು ರಾಜಕೀಯದಲ್ಲಿ ಯಾವತ್ತು ಎಡರು ತೊಡರನ್ನು ಕಾಣುತ್ತಾ ಇರ್ತಾನೆ. ಆದರೆ ನಮಗೆ ಸಂತೋಷ ಸಮಾಧಾನ ಈ ಸಮಯದಲ್ಲಿ ಯೋಗ್ಯವಾದಂತಹ ಹೆಣ್ಣನ್ನು ನೋಡಿ ಮದುವೆಯಾಗಿ ಆ ಮೂಲಕವಾಗಿ ನನ್ನ ಸಂಸಾರದ ದ್ಯೋತಕವೇ ಎಂಬಂತೆ ಒಬ್ಬಳಾಕೆ ಹೆಣ್ಣು ಮಗಳನ್ನು ಪಡೆದಿದ್ದೇನೆ. ಅವಳಿಗೆ ಚಿತ್ರಾಕ್ಷಿ ಎನ್ನುವ ಹಾಗೆ ಹೆಸರನ್ನು ಇರಿಸಿದ್ದೇನೆ. ಈ ಸಮಯದಲ್ಲಿ ಕಾಣುವುದಿಲ್ಲವಲ್ಲ, ಎತ್ತ ಹೋಗಿದ್ದಾಳೆ, ಎತ್ತ ಹೋಗಿದ್ದಾಳೆ. ಬರಲಿಲ್ಲ. ನಾರದರು ಒಂದು ಸೂಚನೆಯನ್ನು ಕಟ್ಟಿದ್ದಾರಲ್ಲ, ಚಿತ್ರಾಕ್ಷಿ ಭೂಲೋಕವನ್ನು ಸೇರಿದಂತ ಕಾಲಕ್ಕೆ ಯಾವನೋ ಒಬ್ಬ ಮಾತ್ರ ದೇಶದ ಅಧೀಪನಾದಂತ ರುದ್ರಕೋಪ ಅವಳನ್ನು ಬಲಾತ್ಕಾರವಾಗಿ ಕೊಂಡು ಹೋಗಿದ್ದಾನಂತೆ. ಆ ರುದ್ರಕೋಪನು ಮದವನ್ನು ಇಳಿಸಿ ಈ ಸಮಯದಲ್ಲಿ ನಾನು ಏನು ಅನ್ನೋದನ್ನು ತೋರಿಸಿಕೊಳ್ಳಲೇಬೇಕು. ನನ್ನ ಮಗಳನ್ನು ಕರೆತರಲೇಬೇಕು. ಹಾಗಾಗಿ ಈಗಿಂದೀಗಲೇ ನಡೀತೇನಂತ ನಡೀತೇನೆ. ಹೆಣ್ಣು ಮಕ್ಕಳಿಲ್ವೋ? ನಿನ್ನ ಜಾತಿಯಲ್ಲಿ ಹೆಣ್ಣು ಮಕ್ಕಳಿಲ್ವೋ? ಈ ಸಮಯದಲ್ಲಿ ಶ್ರೇಷ್ಠವಾದಂತಹ ಗಂಧರ್ವ ಲೋಕದ ಒಬ್ಬಳಾಕೆ ಹೆಣ್ಣನ್ನು ಬಯಸಿದ್ಯೋ, ಅದು ಕೂಡ ಬಲಾತ್ಕಾರವಾಗಿ ಸೆಳೆದೊಯ್ದಿದ್ದಿ. ಈ ವಿಚಾರವನ್ನು ತಿಳಿದು ಅವಳ ಅಪ್ಪನಾದಂತಹ ನನಗೆ ಈ ಸಮಯದಲ್ಲಿ ಭೂಲೋಕಕ್ಕೆ ಇಳಿದು ಬರುವಂತಹ ದುರ್ಯೋಗ ಬಂದು ಹೋಯಿತು. ಹಾಗಾಗಿ ಹೇಳ್ತಾ ಇದ್ದೇನೆ, ಅವಳನ್ನು ನನ್ನ ಪಾಲಿಗೆ ಬಿಟ್ಟುಕೊಟ್ಟು ನನ್ನ ಚರಣಕ್ಕೆ ಎರಗಿದ್ರೆ ಬಿಟ್ಟೇನು, ಇಲ್ಲವಾದರೆ ತಲೆ ಕಡಿದೇನು. ಅಂತರಂಗೊಪ್ಪಿದಂತಹ ಮಡಲಿಗೆ ಸರಿಯಾದ ಸಂತನವನ್ನೇ ಹೇಳಿ ಬಂದವನು. ಅವಳು ಬಯಸಿದ್ದೆ ಯಾರು ಮಡದಿಯಾರು? ನನ್ನವಳು. ಯಾರು ಮಡದಿಯಾರು? ನಿನ್ನವಳು ಯಾರು? ಚಿತ್ರಾಕ್ಷಿ ನನ್ನ ಮಡದಿ. ಅವಳನ್ನು ಸಾಕಿದ್ದು ಬೆಳೆಸಿದ್ದು ನಾನು, ಅವಳ ಅಪ್ಪ ನಾನು. ಗೊತ್ತು ನನಗೆ. ಹೌದು. ನಿನ್ನ ಹಲ್ಲನ್ನೆಲ್ಲ ಉದಿರಿಸಿ ಸುಮ್ಮನಿರುವುದಿಲ್ಲ. ಎಷ್ಟು ಸುಲಭದಲ್ಲಿ ಹೇಳ್ತಾನೆ ಬೇಗ ಮುಗಿಸುವಂತ. ನನ್ನವಳು ಅಷ್ಟು ಬೇಗ ನಿನ್ನವಳು ಹಾಗೆ ಆಯ್ತಾ? ಹಾಗೆ ಆಗಿದೆ. ಅವಳ ಅಪ್ಪ ನಾನು ಜೀವಂತ ಇದ್ದೇನೆ. ಗೌರವಕ್ಕೆ ಮಣ್ಣು ಬಿತ್ತು. ನಾನು ಜೀವಂತ ಇದ್ದೇನೆ. ಗೌರವದಿಂದಲೇ ಮಾವನೆನ್ನುವ ಭಾವವನ್ನು ಹೊಂದಿ ಅಯ್ಯ ಅಂತ ಕರೆಯಬಹುದಿತ್ತು. ಎಲವ ಎನ್ನುವ ಹಾಗೆ ಆಗಮಿಸಿದವನು ನೀನು. ನೀನಿಲ್ಲದಿದ್ರೂ ತೊಂದರೆ ಇಲ್ಲ, ಜೀವನದುದ್ದಕ್ಕೂ ನಾನು ಬೇಕು ಎನ್ನುವ ಹಾಗೆ ಮತ್ತೆ ಎಂತದ್ದು ನೀನು?
ನಿನಗೂ ಅನ್ವಯವಾಗುತ್ತದೆ. ನಾವು ದೇವಲೋಕದವರು, ಗಂಧರ್ವ ಲೋಕದವರು. ದೇವಲೋಕಕ್ಕೆ ಅಸ್ತಿತ್ವ ಇರುವುದೇ ಈ ಭೂಮಿಯಲ್ಲಿದ್ದವರಿಂದ. ಆಗ್ಲಿ ಅಪ್ಪ, ನಾವು ಸಾಧನೆ ಮೂಲಕ ಆಮೇಲೆ ಏರಿದ್ದು ದೇವಲೋಕಕ್ಕೆ. ಇಲ್ಲೇ ಸಾಧನೆ ಮಾಡಿದ್ದಲ್ವೋ, ಹುಟ್ಟಿ 3 ಎಲ್ಲರೂ ಸಾಧನೆ ಮಾಡಿದ್ದಲ್ವೋ, ಇಲ್ಲಿ ಸಾಧನೆ ಮಾಡಿ ನಾವೇ ಇಲ್ಲಿ ಸಾಧನೆ ಮುಖದಲ್ಲಿ ನಿಮಗಿಂತ ಎತ್ತರ ಏರಬಲ್ಲೆವು ನಾವು. ನಿನ್ನ ಮುಖದಲ್ಲಿ ಮೀಸೆ ಉಂಟೇನೋ? ಯಾಕೆ ಮೀಸೆ ಹಾಕಿ ನಿನಗೆ? ಪೌರುಷದ ಪೌರುಷ ಮೀಸೆಯಿಂದಲೇ ಪೌರುಷ ಅಲ್ಲವೋ? ದಾರಿಯಲ್ಲಿ ಹೋಗುತ್ತಿರುವಂತಹ ಹೆಣ್ಣು ಮಕ್ಕಳನ್ನು ನಿಲ್ಲಿಸಿ ಮಾತಾಡಿಸಿ ಅವರ ಚಂದವನ್ನು ನೋಡಿ ಆಮೇಲೆ ನಿನ್ನ ಮಾತಿಗೆ ಮರುಳಾಗುವ ಹಾಗೆ ಮಾಡಿ ಏನು ನಾಟಕ ಮಾಡಿ ಜಾದು ಮಾಡ್ತೀನಿ. ಲೋಕದವರು ಹಾಗೆ ಮಾಡಿದ ಇತಿಹಾಸ ಬೇಕಾ ನಿನಗೆ? ನೀವು ಇಲ್ಲಿಗೆ ಬರಬೇಡ, ಅಲ್ಲಿಗೆ ಬಂದವರಲ್ಲ, ಇಲ್ಲಿಗೆ ಬಂದವರನ್ನು ಮದುವೆ ಆದರೆ ಒಬ್ಬಾಳಕ್ಕೆ ಗತಿಯನ್ನು ಕಾಣಿಸಿದ್ದೇವೆ. ನಾವು ಅದೇ ನಿರ್ಗತಿಕರಾಗಿ ಮಾಡಿದ್ದಲ್ಲ, ನಾವು ಗತಿಯೇ ಒದಗಿಸಿ. ನಿನ್ನ ಕುಟುಂಬ ಯಾವುದು, ನಿನ್ನ ವಿಳಾಸ ನನ್ನ ಕುಟುಂಬದ ಬಗ್ಗೆ ಮಾತನಾಡಬೇಡ. ರಾಜ ರುದ್ರಕೋಪನ. ಯಾವ ರಾಜನು? ರಾಜ ಒಬ್ಬನು, ದೇವೇಂದ್ರ ಮಾತ. ಹೌದಾ? ನೀನು ಹೀಗೆಯೇ ಪ್ರಚಾರಕ್ಕೆ ಬಂದದ್ದು ಗೊತ್ತಾಯ್ತಲ್ವಾ? ಪ್ರಚಾರ ಮಾಡಿದ್ದ ನಮ್ಮನ್ನು ಗಾಂಧಾರ ಎನ್ನುವ ದೇಶವನ್ನು ಆಳ್ತಾ ಇದ್ದೇವೆ. ಎಷ್ಟು ಮಂದಿಗೆ ಅನ್ನ ಹಾಕ್ತೇವೆ ಅನ್ನೋದು ನಿನಗೇನು ಗೊತ್ತು? ನೀನು ದಿವಸ ಅನ್ನ ಹಾಕಿದ್ದು ನಿನ್ನನ್ನು ಹೊಗಳುವವರಿಗೆಲ್ವ? ಅಲ್ಲೂ ಅನ್ನ ಹಾಕ್ತಾವ. ನಾವು ಯಾರನ್ನು ಸಂರಕ್ಷಿಸಬೇಕು ಎನ್ನುವ ಹೊಣೆ ಹೊತ್ತಿದ್ದೇವೋ ಅವರೆಲ್ಲರೂ ಅನ್ನ ಹಾಕ್ತದೆ. ನಿನಗೂ ಬಡಿಸ್ತೇನೆ. ನೀನು ಬದುಕಿದ್ದು ಹಾಗೆ. ನೀನು ರಾಜ, ನೀನು ಭೋಜ ಅಂತ. ಭೋಜ ನೀನು, ನಾನು ರಾಜ. ಹೌದಾ? ಹಾಗಿದ್ರೆ ಭೋಜನ ಸಾಮರ್ಥ್ಯ ಏನು ಅನ್ನೋದನ್ನು ನೋಡ್ಬೇಕು ನೀನು. ಎರಡು ಕೈಯನ್ನು ಜೋಡಿಸಿದ್ದೇನೆ, ಶಿರವನ್ನು ಬಾಗಿಸಿದ್ದೇನೆ. ನೀನಲ್ಲದೆ ಬೇರೆ ಯಾರು ಇಲ್ಲ ಸ್ವಾಮಿ. ಅಂಥ ಕಷ್ಟ ಏನು ಬಂತು ನಿನಗೆ? ನೀನೇ ಕಥೆಯನ್ನು ಹಾಗೆ ತಿಳಿದು ನಿನ್ನ ಈ ಸಾನ್ನಿಧ್ಯವನ್ನು ಸೇರಿದ್ದೇನೆ. ಯಾರಿಂದ ಬಂತು ಕಷ್ಟ ನಿನಗೆ? ನನ್ನ ಮನಸ್ಸಿನ ವ್ಯಥೆಯ ಕತೆ ಹೇಳು. ಒಬ್ಬಳು ಮಗಳು ಚಿತ್ರಾಕ್ಷಿ, ಬಹಳ ಪ್ರೀತಿಯಿಂದ ಸಾಕಿದ್ದೇವೆ ಸ್ವಾಮಿ. ನಿತ್ಯ ನೂತನವಾದಂತಹ ಗಂಧರ್ವ ಲೋಕದಲ್ಲಿ ನೋಡಿದ್ದನ್ನೇ ನೋಡುದು ಎನ್ನುವ ಹಾಗೆ ಬೇಸರವನ್ನು ಹೊಂದಿ ಭೂಲೋಕದ ಎಲ್ಲ ವಸ್ತುಗಳನ್ನು ನೋಡುವುದಕ್ಕೆ ಬೇಕಾಗಿ ಆ ಭೂಲೋಕಕ್ಕೆ ಇಳಿದಂತಹ ವೇಳೆಯಲ್ಲಿ ಯಾವನು ಒಬ್ಬ ಮಾದ್ರಾ ದೇಶದ ಅವನಿಪನಾದಂತಹ ರುದ್ರಗೋಪ ಅವಳನ್ನು ಬಲಾತ್ಕಾರವಾಗಿ ಸೆಳೆದುಕೊಂಡು ಹೋಗಿದ್ದಾನೆ. ವಿಚಾರಿಸುವುದಕ್ಕೆ ನಾನು ಹೋದೆ ಎಂದಾದ್ರೆ ನನ್ನ ಪಾಲಿಗೆ ಸೋಲವಾಯಿತು ಸ್ವಾಮಿ. ಹಾಗಿದ್ರೆ ಈ ಸಮಯದಲ್ಲಿ ನೀನಲ್ಲದೆ ನನಗೆ ಅನ್ಯ ರಕ್ಷಣೆ ಕೊಡುವವರು ಯಾರು ಇಲ್ಲ. ಅಪಹಾರ ಮಾಡಿದ್ದಾನೆ. ಅವನೇ ತಕ್ಕ ಬುದ್ಧಿಯನ್ನು ಕಲಿಸಕ್ಕೆ ನಾನು ಆಗಲೇ ಹೊರಡುತ್ತೇನೆ.
ನೀನು ಯಾರಂತೆ ನನಗೆ ಅರ್ಥವಾಗ್ಲಿಲ್ಲ. ನಿನ್ನ ಊರು ಯಾವುದು, ನಿನ್ನ ಹೆಸರೇನು? ಪಾರ್ವತಿ ಲೋಲ ಅರಿಯದವರೇ ನೀನು. ಮಾಲ್ತಾದೇಶದ ಅಧಿಪತಿಯಾಗಿ ವರ್ತಮಾನದಲ್ಲಿ ಮೆರೆಯುತ್ತಿರುವವನು ನಾನೇ, ರುದ್ರಕೋಪ ನಾಮಕನು. ರುದ್ರಕೋಪ ಲೋಲಾಕ್ಷಿಯಾದಂತಹ ಚಿತ್ರಾಕ್ಷಿಯನ್ನು ನಾನು ಮನಸಾ ಮೆಚ್ಚಿದ್ದೆ. ಹೌದೇ? ಆದ್ದರಿಂದಲೇ ಲೋಕದಲ್ಲಿ ಅವಳಿಗಿಂತ ಚೆಲುವಿಕೆಯನ್ನು ಹೊಂದಿ ಗುಣವನ್ನು ಹೊಂದಿದ ಮತ್ತೊಬ್ಬಳಿಲ್ಲ ಎನ್ನುವ ಕಾರಣದಿಂದಲೇ ಅವಳನ್ನು ವರಿಸಿದವನಿದ್ದೇನೆ. ಅವಳು ಮನಸಾ ಒಪ್ಪಿದ ಮೇಲೆ ಪ್ರಭು ನೀನು ಬಂದು ಇದಕ್ಕೆಲ್ಲ ಇತ್ಯರ್ಥ. ಊರನ್ನು ಗೌರವಾಧಾರದಿಂದಲೇ ಕಾಣುವವರು ನಾವು. ಆದ್ರೆ ಗಂಧರ್ವಾಧಿಪತಿಯಲ್ಲಿ ಒಂದು ವಿಚಾರವನ್ನು ಕೇಳದೆ ಆ ಮಹೋದರ ಮನಸ್ಸನ್ನು ನೋಯಿಸಿ ಅವನನ್ನು ಹೆಡೆಮುಡಿ ಕಟ್ಟಿ ಧರೆಗೊರಗಿಸಿ ಇವಳನ್ನು ಮದುವೆ ಆಗುವಂತ ಯೋಚನೆ ಮಾಡಿದ್ರೆ ಬಿಡುವ ನಾನಲ್ಲ. ನಾನು ಮುಕ್ಕಣ್ಣ ನಿನ್ನನ್ನು ಲಯ ಮಾಡಿಯನು ವಿರೂಪಾಕ್ಷನಾಗಿಯೇ ಇರು. ದೇಹಕ್ಕೆ ಕುರೂಪ ಬಾಧಿಸಕೂಡದು. ಹೋದರ ಒಳಿತು, ಇಲ್ಲದ್ರೆ ನಿನ್ನಲ್ಲೂ ಯೋಗ್ಯತೆಯನ್ನು ಅರಿಯದೇ ಹೋದ. ನೀವು ಒಮ್ಮೊಮ್ಮೆ ಮುಕ್ಕಣ್ಣ ಅಂತ ಹೇಳಿ ಅವನಿಗೆ ಮುಕ್ಕಣ್ಣ ಅಂತ ಮಾಡ್ಲಿಕ್ಕೆ ನಾನು ಕಣ್ಣು ತೆರೆದ್ರೆ ಈ ಲೋಕವೇ ನೀನು ಬರ ರುದ್ರ. ಅಯ್ಯ, ರುದ್ರಕೋಪ ಅಂತ ಇವನಿಗೆ ಹೆಸರು ಮಾತ್ರ, ಆದ್ರೆ ಕೈಲಾಸದ ಲಯದ ಅಧಿಕಾರಿಯನ್ನು ನಾನು ಪ್ರಜ್ಞಾವನಿಗಿಲ್ಲದೆ ಹೋಯ್ತಲ್ಲ. ಸುಡುವ ಕಣ್ಣುಂಟು ಅಂತ ಹೇಳ್ತೀರಿ. ನೀವು ಬಿಟ್ಟಾಗ ಸುಟ್ಟದ್ದೆಲ್ಲಿ? ನಿಮ್ಗೆ ಗೊತ್ತಾಗ್ಲಿಲ್ವಾ? ಅಲ್ಲ, ನಾ ಕೇಳಿದ್ದು ಯಾಕೆ? ಅಪ್ರಯೋಜಕವಾಗಿರಬಹುದಾದಂತಹ ವಿಚಾರದಲ್ಲಿ ಎಷ್ಟು ಬಾರಿ ತೊಡಗಿಸಿಕೊಂಡ್ರು ಏನಾದ್ರೂ ಫಲ ಸಿಗ್ತದಾ? ಇಲ್ಲ. ಫಲ ಸಿಗಬಹುದಾದ ಉದ್ಯಮದಲ್ಲಿ ಮಾತ್ರ ತೊಡಗಿಸಿಕೊಂಡು ಅದರಲ್ಲಿ ಉತ್ಸಾಹ ತೋರಿದ್ರೆ ಮಾತ್ರ ಫಲ ಸಿದ್ಧಿ ಆಗ್ತದೆ. ಸನ್ಯಾಸಿಗಳು ನೀವು. ಆದ್ರೆ ಯೋಚನೆ ಮಾಡದೆ ಈ ಮಧ್ಯದ ನೀವು ಬಂದುಕೊಂಡು ಕಾರ್ಯ ಎಲ್ಲ ಹಾಳು ಮಾಡಿದ್ರ ಅಂತ ಕಾಣ್ತದೆ. ಯಾಕಂದ್ರೆ ಗಂಧರ್ವಾಧಿಪತಿ ಅವನ ಮಹೋದರ ಮಗಳಂತಹ ಚಿತ್ರಾಕ್ಷಿಯನ್ನು ನಿಮಗೆ ಅವ ಬಂದು ಹೇಳಿ ಅಲ್ವ ಗೊತ್ತದ ನಾರದರೆ? ನನಗೆ ಎಲ್ಲ ಕತೆ ನಿಮ್ಮ ಹತ್ರ ಕೇಳುದು ಅಲ್ಲ, ಕೆಲವರು ನಿಮಗೆ ಇವರು ಕತೆ ಹೇಳುದು ಅಲ್ಲ. ಲೋಕವನ್ನು ಬಲ್ಲವರು ವಿಷಯ. ಅಲ್ಲ, ನಿಮಗೆ ಅವ ಬಂದು ಹೇಳಿದ್ದಲ್ವ ಅವಳ ಮಗಳ? ಆದ್ರೆ ಕಷ್ಟ ಒದಗಿ ಬಂತು ಅಂತ ಹೇಳ್ಕೊಂಡ. 3 ಗಳಿಗೆಯಲ್ಲಿ 3 ಲೋಕ ಸಂಚಾರ ಮಾಡಿ ಕಳೆದದ್ದನ್ನು, ಸದ್ಯ ನಡೆಯುವುದನ್ನು, ಮುಂದೆ ನಡೆಯಬಲ್ಲವಂತಹ ಘಟನಾವಳಿಯನ್ನು ತಿಳಿದವ ನಾನಾಗಿರ್ತೇನೆ. ಆದ್ರೆ ಅವನು ಹೇಳಿದ್ದ ನಾನು ವಿಚಾರಿಸಕ್ಕಾಗಿ ಬಂದೆ. ಅವನ ಪರವಾಗಿ ನಾನು ಬಂದ. ಒಂದು ಸತ್ಯ ಹೇಳಬೇಕು. ಏನು? ನಿಮ್ಮನ್ನು ಬೋಳೆ ಶಂಕರ ಅಂತ ಹೇಳುವುದಕ್ಕೂ ನೀವು ಮಾಡುವುದಕ್ಕೂ ಸರಿ ಯಾಕೆ? ಇಲ್ಲದಿದ್ರೆ ಎಂತದ್ದು ದೇವರೇ? ನೀವು ಯೋಚನೆ ಮಾಡಿ. ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತ ಆಲಯ. ಹೌದಾ? ಹೌದೌದು. ಈಗ ಒಬ್ಬಾಕೆಯನ್ನು ಒಬ್ಬನಿಗೆ ಮದುವೆ ಆಗಬೇಕು ಅಂತಾದ್ರೆ ಅದು ಕರ್ಮಾಂತರದಲ್ಲಿ ಇರಬಹುದಾದಂತಹ ಬಂಧವೇ ಹೊರತು ಈ ಜನ್ಮದಲ್ಲಿ ಮಾಡುವ ಯೋಗ ಸಿದ್ಧಿ ಅಲ್ಲವಲ್ಲ. ಅಲ್ಲ. ಈಗ ಅದೇ ಹೌದು ಅಂತಾದ್ರೆ ಮದುವೆ ಆಗ್ಲಿಕ್ಕೆ ಉಂಟಾ? ಇಲ್ಲ. ಹಾಗಾದ್ರೆ ಏನು? ಈಗ ನಿಮ್ಮ ಮದುವೆಯಲ್ಲೇ ನೋಡಿ, ನಿಮ್ಮ ಹೆಂಡತಿ ಸುಟ್ಟು ಹೋದ ಮೇಲೆ ಮತ್ತೆ ಹುಟ್ಟಿ ಬಂದು ನಿಮ್ಮನ್ನೇ ಮದುವೆ ಆದ. ಹಾಗಾದ್ರೆ ಲಯದ ಅಧಿಕಾರಿ ನಾನಂತೂ ಮೊದಲೇ ನಿಮ್ಗೆ ಗೊತ್ತಿದೆ ತಾನೇ? ಹೌದು, ಲಯ ಹೌದು. ಮನ್ಮಥನ್ನು ಸುಟ್ಟು ಬೂದಿ ಮಾಡಿದವ ನಾನು. ನಿಮ್ಮ ಅರ್ಥದಲ್ಲಿ ಲಯ ಅಂದ್ರೆ ಎಂತದ್ದು? ನಾಶ ಅಂತ. ನಾಶ ಮಾತ್ರವಾ? ಲಯ ಅಂದ್ರೆ ಸಮಸ್ಥಿತಿಯಲ್ಲಿ ಇಡುವುದಲ್ವಾ? ಹೌದೌದು.
ಒಂದು ಕಾಲದಲ್ಲಿ ಹೇಳಿದ್ದಾರೆ ಅವರೇ ನಿಯಂತ್ರಣ ಅಂತ. ಹೌದಾ? ನಿಯಂತ್ರಣ, ಸಮಸ್ಥಿತಿಯಲ್ಲಿಡುವುದು, ಹದ ತಪ್ಪದೆ ವ್ಯವಹಾರ. ಇವ ಹದ ತಪ್ಪಲಿಲ್ಲ. ಹೌದೇ? ಇವ ಹದ ತಪ್ಪಲಿಲ್ಲ, ಇವನಿಗೆ ಮದ ಏರ್ಲೂ ಇಲ್ಲ. ಹಾಗಾದ್ರೆ ಈಗ ಮತ ಏರಿದ್ದು ನನಗೆ ಅಂತ ಹೇಳುದು ನೀವೇ, ಇದು ಸಮಾಪ್ತಿ ನೀವೇ ಮಾಡಿ. ನಿಮಗೆ ಮದ ಏರಿದ್ದು ಅಂತ ಹೇಳಿದ್ದಲ್ಲ, ಮತ್ತೆ ನೀವು ಪೂರ್ವ ವಿವೇಚನೆಯನ್ನು ಮಾಡದೆ ತೊಡಗಿಸಿಕೊಂಡಿರೋ ಏನೋ ಅಂತ ನನಗೆ ಅನ್ನಿಸಿ ಹೋಯ್ತು. ಮತ್ತು ಒಂದುಂಟು, ಏನು? ಸದಾಶಿವ ಅಂತ ಹೇಳಿದ್ರೆ ಸದಾ ಕಾಲಕ್ಕೂ ಮಂಗಲವನ್ನೇ ಒದಗಿಸುವವ ಅಂತ. ಹೌದು. ಅಂತೂ ಮಂಗಲವನ್ನು ಒದಗಿಸಿ ಕೊಡುವಾಗ ಎಂತಹದ್ದೇ ಕೆಲಸ ಮಾಡುವಾಗಲೂ ಒಂದು ವಿಘ್ನ ವಿಡ್ಡೂರ ಬರುವುದಿಲ್ವಾ? ಹಾಗೆ ಅಷ್ಟೇ, ಇವನ ಹಣೆಯಲ್ಲಿ ಅವಳನ್ನು ಬರೆದಿದೆ. ಮಾತ್ರವೇ ಅಲ್ಲ, ಅವಳು ಗಂಧರ್ವ ಕನ್ನಿಕೆಯಾದವು. ಇವನ ಹುಟ್ಟು ಹಾಗೆ ವಿಶೇಷವೇ. ಹಾಗಾಗಿ ಮದುವೆ ಮಾಡುವುದು ಒಳ್ಳೆ. ಆದ್ರೂ ಇಲ್ಲಿ ಬೋಳೆ ಶಂಕರ ಮತ್ತೊಂದು ಹೇಳ್ತೀನಿ. ನೀನು ಮತ್ತೆ ವಿವರಣೆ ಕೊಡೋದು ಬೇಡ, ನಾರದರಿಗೆ ಗೊತ್ತು. ಮತ್ತೆ ನೀನು ನೆನಪಿಸುದು ಬೇಡ, ಗೋಳೆ ಆಗ್ಬೇಡ ಅಂತ ಹೇಳಿದ್ದು. ನಾನು ಮದುವೆ ಆಗುವ ನೀನು ದೇವರೇ, ನಾನು ರುದ್ರ ನೆನಪಲ್ಲಿ, ಅದಕ್ಕಿಂತಲೂ ನಾನು ಶಿವ ಅಷ್ಟು ನೆನಪಿದ್ರೆ ಸಾಕು. ಅದಕ್ಕಿಂತಲೂ ಹತ್ತೂರಲ್ಲಿ ಪ್ರಸಿದ್ಧಿ ಗಂಗಾಧರ ಎನ್ನುವ ಗೊತ್ತಿದೆ ತಾನೇ. ಮತ್ತೆ ನೀವು ವಿವರಣೆ ಕೊಡೋದು ಬೇಡ. ಗಂಗಾಧರ ಅಂತ ಹೇಳಿದ್ರೆ ತಂಪು ಮಾಡ್ಲಿಕ್ಕೆ ತಂಪನ್ನು ಮಾಡುವ ಇಲ್ಲದಿದ್ರೆ ಆಲೋಚನೆ ಮಾಡು. ಒಂದು ಶಿವಶಕ್ತಿಯ ಒಂದು ಕಿಡಿಯಾದ್ರೂ ತಾಗಿದ್ರೆ ನೀವು ಉಳಿಲಿಕ್ಕುಂಟ? ಹಾಗಾದ್ರೆ ಪ್ರಯೋಗ ಮಾಡ್ಲಿಲ್ಲ ಯಾಕೆ ಅವರು? ಯಾರಾದ್ರೆ ಈಗ ಹೆಣ್ಣು ಸಿಕ್ಕಿದ ಆ ಸಂತೋಷದಲ್ಲಿ ಅವನಿಗೆ ಏನು ಮಾತನಾಡಬೇಕು ಗೊತ್ತಿಲ್ಲ. ಈಗ ಬೋಳೆ ಆದ ಅವನೇ. ನಾನು ಮಾತನಾಡಿದಲ್ಲಿ ಏನಾದ್ರೂ ತಪ್ಪುಂಟ ಹೇಳಿ? ವೇದವ್ಯಾಸರು ಕೊಡಮಾಡಿರಬಹುದಾದ, ಅಂದ್ರೆ ವೇದಗಳನ್ನೇ ವಿಭಾಗಿಸಿ ಲೋಕಮುಖಕ್ಕೆ ಕೊಟ್ಟ ವೇದವ್ಯಾಸರ ಅಸ್ತೋದಕದಿಂದ ಬಂದಿರಬಹುದಾದ ಪಿಂಡದಲ್ಲಿ ಹುಟ್ಟಿದವನಲ್ಲಿ ಮದಾಂಧತೆ ಉಂಟು, ಅಜ್ಞಾನ ಉಂಟು ಅಂತ ಹೇಳಿದ್ರೆ ನನ್ನ ನೀವು ಲೋಕ ಸಂಚಾರಗಳು ಇನ್ನೂ ಮಾತಿನಲ್ಲಿ ಮುಂದುವರೆದ ಸಮಯ ಪ್ರಜ್ಞೆ ನಿಮಗಿಲ್ಲ ಅಂತ ಆಗ್ತದೆ. ಅದಕ್ಕಾಗಿ ನೋಡಿ ಅವನಿಗೆ ಮದುವೆ ಆದಷ್ಟು ಬೇಗ ಮದುವೆ ಮಾಡಿ. ಮಗಳೇ ಮಗಳೇ ಮದುಮಕ್ಕಳಾದ ನೀವು ಹೊರಡುವುದೆಲ್ಲಿ? ಮದುಮಕ್ಕಳಾದ ನೀವು ಸದಾಶಿವನಾದ ಇವನನ್ನು ಅರ್ಚಿಸಿ ಆರಾಧಿಸಿದ್ರೆ ಲೋಕಮುಖಕ್ಕೆ ದೇಹದಲ್ಲೇ ದೇಹಾರ್ಥ ಶರೀರಿಣಿ ಅಂತ ಕೊಡಮಾಡಲ್ಪಟ್ಟ ಇವನನ್ನು ಪೂಜಿಸಿದ ಹಾಗಾಗ್ತದೆ. ನಾವು ಯಾವಾಗಲೂ ಅರ್ಚಿಸ್ತೇವೆ. ಅವನನ್ನೇ ಮುಂಭಾಗದಲ್ಲಿ ನಿಲ್ಲಿಸಿ ಅರ್ಚಿಸಿದ್ರೆ ಆಡಿರಬಹುದಾದ ಕಥೆಗೂ ಮಂಗಲವಾಗುತ್ತದೆ, ನೋಡಿರುವವರಿಗೂ ಮಂಗಲವಾಗುತ್ತದೆ. ಯಾದವ ಕುಲಬೋಧನರು ವೇದೋದಾತಿ ವೆಂಕಟ ಬೇಡಾದ ಪ್ರಿಯನ ಪೋತವೋ ನಾರಾಯಣ ಜನ ನಮೋ ಭವನಾದ ನಮೋ ನಮೋ ಮಂಗಲೋ ಜಯ ಮಂಗಲೋ 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 ಮಂಗಲೋ